ಕಿರಣನ್ನ ಹಾಯ್. ಲೈಕ್. ಥ್ಯಾಂಕ್ ಯು. ಊಟ ಆಯ್ತಾ? ಕಿರಣನ್ನ ಊಟ ಮಾಡಿದ್ರಾ? ಒಬ್ಬೆ ಹೊಡಿಬೇಡಿ ಮರ. ಯಾರು ಒಬ್ಬೆ ಹೊಡೆದದ್ದು? ಊಟ ಆಯ್ತಾ ಕೇಳಿ. ಒಬ್ಬೆ ಅಂತ. ಊಟ ಮಾಡಿದ್ರಾ? ನಾನು ಬಂದಿದ್ದು ಗೊತ್ತಾಗಬಾರ್ದು, ಹೌದಾ? ಓಕೆ ಓಕೆ. ಊಟ ಆಯ್ತು, ಹೌದಾ? ಎಂತ ಸ್ಪೆಷಲ್ ಊಟಕ್ಕೆ? ಎಂತ ಸ್ಪೆಷಲ್? ಮೆಲ್ಲ ಕೇಳ್ತೇನೆ, ಎಂತ ಸ್ಪೆಷಲ್ ಕಿರಣನ್ನ? ನನಗೆ ಮಾತ್ರ ಕೇಳುವಾಗೆ ಹೇಳಿ ಆಯಿತಾ? ಕೇಳಿತಾ? ನನಗೆ ಮಾತ್ರ ಕೇಳುವಾಗೆ ಹೇಳಬೇಕು ನೀವೀಗ. ಎಂತೆತ್ತು? ಎಲ್ಲಿ ಹೋದ್ರು ನಾನು? ಕಿರಣನ್ನ ಎಲ್ಲಿ ಹೋದ್ರಿ? ಎಸ್ಕೇಪಾ? ಕೇಳಿಸ್ತಾ? ಎಂತ ಕೇಳಿಸ್ಲಿಲ್ಲ ಕಿರಣನ್ನ. ಹಾಯ್, ನಮಸ್ತೆ ಮೇಡಮ್. ನಾವು ಫಸ್ಟ್ ಲೈನ್ ಬರೋದು ನಿಮ್ಗೆ ಲೈವ್ಗೆ. ಹೌದಾ? ನಮಸ್ತೆ. ಹೇಗಿದ್ದೀರಾ ಕೃಷ್ಣಣ್ಣ? ಊಟ ಆಯ್ತಾ? ಅನ್ನ ತರಕಾರಿ ಸಾಂಬಾರು. ಹೌದಾ? ಬ್ರದರ್ ನಮಸ್ಕಾರ ಅಂತ ಹೇಳ್ತಿದ್ದಾರೆ ಕಿರಣನ್ನ. ಮೊದಲ ಬಾರಿ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು. ಕಿರಣಣ್ಣ ಮತ್ತೆ ವಿಶೇಷ ಎಂತ? ಥ್ಯಾಂಕ್ ಯು ಕಿರಣಣ್ಣ, ನಿಮಗೆ ಹೇಳಿದಲ್ಲ. ನನ್ನ ಹೆಸರು ಗೊತ್ತುಂಟ ನಿಮಗೆ? ಐಡಿಯಲ್ಲಿ ಉಂಟಲ್ಲ, ಗೊತ್ತಾಯಿತು. ಹಾಯ್ ಕಿರಣಣ್ಣ ಅಂತ ಹೇಳ್ತಿದ್ದಾರೆ ನೋಡಿ. ಕಿರಣಣ್ಣ ನಿಮಗೆ ಹಾಯ್ ಹೇಳ್ತಿದ್ದಾರೆ. ಓಕೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಮನು ಹಾಯ್ ಹಾಯ್. ಹೇಗಿದ್ದೀರಾ ಮನು? ಹೆಲೋ ಹೆಲೋ ಉಂಡರೆ ಒಣಸಾಂಡಿ ಕಿರಣಣ್ಣ ಈರ್ನಾಡ. ಮನು ಅವರು ಆಲೋಚನೆ ಮಾಡ್ತಿದ್ದಾರೆ. ಲೈಕ್ ಡನ್ ಅಂತ ಮನು. ಥ್ಯಾಂಕ್ ಯು ಮನು. ಊಟ ಮಾಡಿದ್ರ ಮೇಡಮ್? ಊಟ ಆಯಿತು.
ನಿಮ್ದಾಯ್ತಾ ಊಟ? ಆಯಿತು ಮೇಡಮ್, ಓಕೆ. ಬೆಚ್ಚಾಪುಂಡ ಇಜ್ಜಿ ಬೆಚ್ಚಗಾಯಿ ಅಂಚಪನ್ನಗ ಪನ್ನೊಂದುಲ್ಲೆರ್ ಇಜ್ಜಿ. ಕಿರಣನ್ನ ಉಲ್ಲರೆ ಮನು ಇದ್ದೀರಾ? ಮಾತಾಡಿ ಮನು. ಓಕೆ, ನಾನು ಹೋಗ್ಲಾ? ಹಾಯ್ ಸಿಸ್, ಲೈಕ್ ಡನ್. ಧನ್ವಿಕಾ ಸಿಸ್, ಹಾಯ್, ಹೇಗಿದ್ದೀರಾ? ಊಟ ಆಯಿತಾ? ಗುಡ್ ಆಫ್ಟರ್ನೂನ್ ಸಿಸ್, ಥ್ಯಾಂಕ್ ಯು. ಊಟ ಆಯಿತು ಸಿಸ್, ಊಟ ಆಯಿತು ಧನ್ವಿಕಾ ಸಿಸ್, ನಿಮ್ದಾಯ್ತಾ ಊಟ? ಎಂಥ ಸ್ಪೆಷಲ್ ಇತ್ತು? ಐ ಆಮ್ ಸೂಪರ್ ಸಿಸ್, ಯು? ನಾನು ಕೂಡ ಸೂಪರ್ ಇದ್ದೇನೆ ಧನ್ವಿಕಾ ಸಿಸ್. ಮತ್ತೆ ಹೇಳಿ. ಆಯಿತು ಸಿಸ್, ಅನ್ನ ಸಾಂಬಾರು. ಹೌದಾ? ಮತ್ತು ಮಕ್ಕಳೆಲ್ಲ ಹೇಗಿದ್ದಾರೆ? ಮನೆಯಲ್ಲಿ ಹೇಗಿದ್ದಾರೆ ಧನ್ವಿಕಾ ಸಿಸ್? ಕಿರಣನ್ನ, ಎಲ್ಲಿದ್ದೀರಿ? ಹೋದ್ರಾ? ಸೂಪರ್ ಸಿಸ್, ಹೌದಾ? ಹುಲಿ ಅಣ್ಣ ಇದ್ದಾರೆ, ಮನು ಅವರು ಇದ್ದಾರೆ. ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ, ಥ್ಯಾಂಕ್ ಯು. ಸೂಪರ್ ಅಂತ ಹೇಳ್ತಿದ್ದಾರೆ ಧನ್ವಿಕಾ ಸಿಸ್, ಥ್ಯಾಂಕ್ ಯು ಧನ್ವಿಕಾ ಸಿಸ್. ಯಾರೆಲ್ಲ ಲೈಕ್ ಕೊಡಿಲ್ಲ ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಕೃಷ್ಣಣ್ಣ. ಸೂಪರ್ ಅಂತ ಧನ್ವಿಕಾ ಸಿಸ್. ಸೂಪರ್ ಸೂಪರ್, ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು ಸಿಸ್. ಪೂಜೆ ಸಿಸ್, ಹಾಯ್. ಹಾಯ್ ಮುದ್ದು ಸಿಸ್ಟರ್, ಲೈಕ್ ಡನ್. ಥ್ಯಾಂಕ್ ಯು ಪೂಜೆ ಸಿಸ್. ಊಟ ಮಾಡಿದ್ರಾ? ಎಂತೆತ್ತು ಊಟಕ್ಕೆ ಸ್ಪೆಷಲ್ ಪೂಜೆ ಸಿಸ್?
ಮಾಡಬೇಕು ಸಿಸ್ಟರ್. ಚಪಾತಿ, ಮ್ಯಾಂಗೋ ಜ್ಯೂಸ್, ರೈಸ್, ಸಾಂಬಾರ್ ಸಿಸ್ಟರ್. ಹೌದಾ, ಓಕೆ ಓಕೆ. ನಿಮ್ಮದು ಊಟ ಆಯಿತಾ? ನಂದು ಊಟ ಆಯಿತು ಪೂಜೆ. ನನಗೂ ಕೂಡ ಎಂತ ಬಟಾಟೆ ಬಾಜಿ ಇತ್ತು. ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ಥ್ಯಾಂಕ್ ಯು. ಸೂಪರ್ ಅಂತ ಪೂಜೆ ಸಿಸ್. ಸೂಪರ್ ಅಂತ ಧನ್ವಿಕಾ ಸಿಸ್. ಥ್ಯಾಂಕ್ ಯು. ಸೂಪರ್ ಸೂಪರ್ ಸೂಪರ್. ಗುಡ್, ಸೂಪರ್, ಥ್ಯಾಂಕ್ ಯು. ಸೂಪರ್ ಸೂಪರ್ ಅಂತ ಕೃಷ್ಣಣ್ಣ. ನೈಸ್ ನೈಸ್. ಥ್ಯಾಂಕ್ ಯು ಪೂಜೆ ಸಿಸ್. ಯಾರಿದ್ದೀರಾ ಕಮೆಂಟ್ ಹಾಕಿ. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಎನ್ನ ಮಿತ್ತಿ ಏತು ಕೋಪ ಇಪ್ಪತ್ತೈರಿಗೆ ಇಜ್ಜೆ ಕೋಪ ಇಜ್ಜೆ. ಸಪೋರ್ಟ್ ಸಪೋರ್ಟ್. ಥ್ಯಾಂಕ್ ಯು ಪೂಜೆ. ಸೂಪರ್ ಸೂಪರ್, ಥ್ಯಾಂಕ್ ಯು. ಯಾರಿದ್ದೀರಾ ಬನ್ನಿ ಕಮೆಂಟ್ ಹಾಕಿ. ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಲೈಕ್ ಲೈಕ್ ಅಂತ ಪೂಜೆ ಸಿಸ್. ರವೀಂದ್ರಣ್ಣ ಹಾಯ್ ಹಾಯ್. ಒಣಸಾಂಡಿ ಪೂಜೆ ಸಿಸ್ ಹಾಯ್ ಅಂತ ರವೀಂದ್ರಣ್ಣ. ಲೈಕ್ ಕೊಡಿದವ್ರು ಲೈಕ್ ಕೊಡಿ ಆಯಿತಾ. ಹಾಗೆ ಕಮೆಂಟ್ ಹಾಕಿ. ರವೀಂದ್ರಣ್ಣ ಊಟ ಆಯ್ತಾ? ಯಾನು ಓರ್ಲಾಂಡಲ್ಲ ಇರ್ನ ಎದುರು ತಿಕ್ಕೊಂಡೆ ಇಂಕ ಊರು ಪೆಟ್ಟು ಅಂದೆ. ಕೃಷ್ಣ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ರವೀಂದ್ರ ಬ್ರೋ ಹಾಯ್ ಅಂತ ಪೂಜೆ ಸಿಸ್. ಹಾಯ್ ರವಿ ಅಣ್ಣ ಅಂತ ಕೃಷ್ಣಣ್ಣ. ಮಹೇಂದ್ರ ಅವರೇ ಹಾಯ್ ಹಾಯ್. ಹೇಗಿದ್ದೀರಾ? ಊಟ ಆಯಿತಾ ನಿಮ್ಮದು ಮಹೇಂದ್ರ ಅವರೇ? ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯಿತಾ. ಹಾಗೆ ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡಿಕೊಡ್ಲಿ. ಒಣಸಾಯಿತು ನಿಮ್ಮದು ಆಂಡ ಒಣಸಾಡಿ ರವೀಂದ್ರಣ್ಣ. ಈರ್ನ ಡ್ಯಾನ್ಸ್ ಏಪಯ್ಯ ರವೀಂದ್ರಣ್ಣ.
ಸೂಪರ್ ಸೂಪರ್ ಅಂತ ಪೂಜೆ ಸಿಸ್. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ. ರವೀಂದ್ರ ಬರ್ಸ ಬತ್ತಡ ಇಲ್ಲಿ ಇಜ್ಜಿ ಬರ್ಸ ಇಜ್ಜಿ ಏರ್ನಂಚುಂಡ ಬರ್ಸ. ಮಹೇಂದ್ರ ಅವರೇ ಎಲ್ಲಿ ಹೋದ್ರಿ? ಮುಲ್ಪಯ್ಯ ಕಡೆ ಬರ್ತೇನೆ ಸ್ವಲ್ಪ. ಇರಗ್ಲ ಗಾಳಿ ತಾಗಡ ಮಹೇಶ್ ಅಣ್ಣನ ಅಂದೆ. ಇರಗ್ಲ ಗಾಳಿ ತಾಗಡ ಮಹೇಶ್ ಅಣ್ಣ ಅಂದೆ ರವೀಂದ್ರಣ್ಣ. ಡ್ಯಾನ್ಸ್ ದಿನ ಮೆಹಂದಿ. ಓಕೆ ಓಕೆ ರವೀಂದ್ರಣ್ಣ ಓಕೆ ಅನ್ಪಿದಾಡು ಎಂಕ ಕುಂದಾಪುರಕ್ಕೂ ಪೋಯರುಂಡು ಅಂದೆ. ಓಕೆ ಓಕೆ ಬಾಯ್. ಥ್ಯಾಂಕ್ ಯು ಸೋ ಮಚ್ ಕೃಷ್ಣಣ್ಣ. ಆಯಿತು ಇಷ್ಟು ಹೊತ್ತು ಲೈವ್ಗೆ ಸಪೋರ್ಟ್ ಮಾಡಿದ್ದಕ್ಕೆ. ನಮಸ್ತೆ ಧನಿಕುಲೆ. ರಕ್ಷಿತ್ ಹಾಯ್. ಎಂಚಲ್ಲರ್ ರಕ್ಷಿತ್ ಭಾರಿ ಅಪರೂಪ ಒಣಸ್ಮಿನಿ ಮಲ್ತಾರ. ಚಾಂಡಿಗೇನೊಂದುಲ್ಲೇರು ಚಾ ಇಜ್ಜಿ ರಕ್ಷಿತ್ ಇರ್ನಾಡ ಆಯಿತು ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ತೂಲೆ ಹೆಂಚಿನ ಉಳ್ಳೆ ಈರು ಯಾನು ಉಳ್ಳೆ ರಕ್ಷಿತ್ ತೊಂದರೆ ಇಜ್ಜಿ. ಸೂಪರ್ ಸೂಪರ್ ಅಂತ ಕೃಷ್ಣಣ್ಣ. ಥ್ಯಾಂಕ್ ಯು. ಒಣಸಾಂಡಿ ಇರ್ನಾಂಡಿ ಎನ್ನಲಾಂಡಿ ರಕ್ಷಿತ್ ಬಟಾಟೆ ಬಾಜಿ ಇತ್ತು ಕೃಷ್ಣಣ್ಣ. ಥ್ಯಾಂಕ್ ಯು. ರಕ್ಷಿತ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಚೇಂಜ್ ಆಯರ ಮಿನಿ ಇಜ್ಜಿ ಚೇಂಜ್ ನಮ್ಮ ಚೇಂಜ್ ಆಪುಜ ರಕ್ಷಿತ್ ಇತ್ತಲೆ ಕನೆಪ್ಪ. ರವೀಂದ್ರ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರಕ್ಷಿತ್. ಬಸ್ಸುಗು ಮಿನಿ ಚೇಂಜ್ ಆಪಾರ ಎಂಚಿನ ರಕ್ಷಿತೀರ ಮಂಡೆ. ಡ್ಯಾನ್ಸ್ ಗೊತ್ತು ಜಂಕ ನಾಟಕ ಮಲ್ಪರ ಗೊತ್ತು ನಂದೆ ಅಂದೆ ರವೀಂದ್ರಣ್ಣ. ಗೈಸ್ ದಾದ ಗೊತ್ತುಂಡೆ ಪನ್ಲೆ ರಕ್ಷಿತ್ ಗೊತ್ತುಜ್ಜಿ. ರವೀಂದ್ರಣ್ಣ ನಗ್ತಾ ಇದ್ದಾರೆ, ರಕ್ಷಿತ್ ನಗ್ತಾ ಇದ್ದಾರೆ. ಬರ್ಸ ಬೈಜ್ಜಾತ ಬರ್ಸ ಬರಂದ ಎಂಚೆ ಚೇಂಜ್ ಆಪ ಪನ್ ಎಂಕ್ಲ ಗೊತ್ತು ಅಂದ ಎಡ್ಡೆ ವಿಷಯ. हाँ 2 बार शादी कर चुका हूँ, अगली बार शादी नहीं करूँगा. ಎಂಚಿನ ಪೈಚಾನೆ ಮುಜೆ ಡುಮ್ ಡುಮ್ ಎಂಚಿನ ರಕ್ಷಿತ್ ಹೆಂಗೆ ಅರ್ಥ ಅಂತ. ಹೈಡ್ನಲ್ಲಿರಬೇಡಿ ಬನ್ನಿ ಜನರ ಅಂತ ರವೀಂದ್ರಣ್ಣ. ಡ್ಯೂಟಿ ಡುಲ್ಲರೇ ಅಂದು ರಕ್ಷಿತ್. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಓಯ್ ಜನರೇ ಬನ್ನಿ ಅಂತ ರವೀಂದ್ರಣ್ಣ ಬಿಡ್ತಿದ್ದಾರೆ. ಹೌದು ಅವು ಇರೆಗೆ ಅರ್ಥ ಅವನ್ ಇರುವ ಕಂಚ ಮಂಡೆಂಗೆ ಅರ್ಥಲ್ಲ. ರಕ್ಷಿತ ಅಣ್ಣೆರೆ ಇಂಚೊಲ್ಲರ್ಗೇನದಿಲ್ಲ ರವೀಂದ್ರಣ್ಣ. ರವೀಂದ್ರ ಬ್ರೋ ಒಣಸಾಂಡಿ ಆರ್ನ ಹೊರತಾಂಡಿಕೆ ಕುಡೋರ ಬುಡ್ನ ಕುಡೋರ ಒಣಸ್ ಮಲ್ತುವರು ಇರುತ್ತೆ ಅತ್ತೆ ರವೀಂದ್ರಣ್ಣ. ತೂಲೆ ಬ್ರೋ ತೂಲೆ ಬ್ರೋ ಅಂಚೆನೊಲ್ಲೆ ಈರೆ ಎಂಚೊಲ್ಲರ್ಗೇನೊಂದಲ್ಲೇರು ರಕ್ಷಿತ್. ಸುಮತಿ ಸಿಸ್ ಹಾಯ್, ಹೇಗಿದ್ದೀರಾ? ಊಟ ಆಯ್ತಾ ನಿಮ್ಮದು? ಹಾಂ ಬ್ರೋ ಎನ್ನ ಅಣಪನದಲ್ಲೇ ರಕ್ಷಿತ್. ಎಂಕಲ್ ಓಟ್ರ ಹಾಶು ಉಂಡು ಎಂಚಿನ
ರಕ್ಷಿತಲ್ ತೊಂದಿಲ್ದಿರು ಕುಡೂರ ಕುಡೂರ ದಾದಿ ಕುಡೂರ ಕುಡೂರ ಮನೆಯನ್ ಮನಸ್ಸೆ ಬೇಸರವಾದರೆ ನಾವು ಒಟ್ರಾಶಿ ಇದ್ದೇವೆ. ಹೌದಾ ಮರಣಿ ಹುಷಾರಿಜ್ಜಾಂಡಿಗೆ ಕಮ್ಮಿ ಅಂಡಿ ಏರೆಗೆ ಎಂಕೆನ್ಯ ಇತ್ತ ಕಮ್ಮಿ ಅಂಡಿ ರಕ್ಷಿತ್ ಒನ್ಸ್ ಮೋರ್ ಎಂಚಿನ ಪದ್ಯವನೊಂದುಲ್ಲೇನ ಒನ್ಸ್ ಮೋರ್ ಉಂಟು. ದಾದ ಪಾತಿರುವರಿ ಕನ್ನಡ ಮಾತಾಡಿ ಮಾರ್ರೆ, ನಿಮ್ಮ ಸಂಸ್ಕೃತ ನನಗೆ ಅರ್ಥ ಆಗುದಿಲ್ಲ. ಕುಲುಂಕು ಬುಲ್ಕ ಎಂಚಿನ ರಕ್ಷಿತ್ ಇರೆ ತುಳು ಬರ್ಪಿച്ച ಬಲೆ ಬಲೆ ಗೈಸ್ ಅಂದ್ ಬಲೆ ಬಲೆ ಗೈಸ್. ಬರ್ಪುಂಡು ಮುದ್ದುಗ ಐಸ್ ಕ್ರೀಮ್ ತಿಂದು ಶೀತ ಆತಂಡು ಅಂದೆ. ಓಕೆ ಓಕೆ ಅಂದೆ ಚೀವ್ ಪನೊಂದುಲ್ಲೆ ರಕ್ಷಿತ್. ಐಟ್ ಚೀದಾದುಂಡಿ ಅವು ನಾರ್ಮಲ್ ಮಾತೆರೆಗ್ಲ ಇರೆಗ್ಲ ಟವಲ್ ಟವಲ್ ಉಂಡೆ ನಡಿ ಇರಿನಕ್ಕೆ ಬಾಸಜ್ಜಂದ ತುಲೆ ಇರು ಪೂರ ಕ್ಲೀನ್ ಗಿಡ ತರ್ಲೆದು ಅಲ್ಲೇ ಮರ್ಯಾದೆ ಬಿತ್ತೆ ಐಕ್ ಒಗ್ಗರ್ನೆ ಮಾಡ್ರೆ ರವೀಂದ್ರಣ್ಣೆ ಸರಿಯೇ. ಬೊಕ್ಕ ಹುಷಾರೇ ಇರು ಹೊರ ಪಂಡೇರು ಗುದ್ವೆ ತುಲೆ ಶೀತ ಅಂಡ ಮಂಡೆ ಒಂಜಿ ಸಲ ಕರೆಕ್ಟ್ ಆಪುನ ಅಂದಂತ ಮಂಡೆ ಎತ್ತಿನಕ್ಲೆ ಮಾತ್ರ ಅವು ಮಂಡೆ ಕರೆಕ್ಟ್ ಆಪುನ ನಿಕ್ಲೆ ಮಂಡೆ ಉಂಡ ಕಂಡ್ಲೆ ಬೈದಾರ ಒಡೆ ಬಾಯರು ಉಲ್ಲಾರ ದಾದ ಆಪು ಹಾಂ ಆಪುಂಡ ಜೀಸಸ್ಗೆ ಗೊತ್ತು ಆನಂದಲ್ಲ ರಕ್ಷಿತ ಜನಸಾಗರ ಓರ್ಲೇರಿ ಜನಸಾಗರ ಇರೋ ಮಂಡೆ ಎಂಕಲ್ಲ ಮಂಡೆ ಸರಿ ಜಂದೆ ರವೀಂದ್ರಣ್ಣ ಲೈಕ್ ಕೊರ್ಲೆ ಇಜಿಂಡ ಕೈತ ಗಂಟೆಗೂ ಪಾಡುವೆ ತೂಲೆ ನಿಕ್ಲೆ ಆನಂದಲ್ಲ ರಕ್ಷಿತ್ ರವೀಂದ್ರ ಬ್ರೋ ಅಂತ ನಗ್ತಿದ್ದಾರೆ ರಕ್ಷಿತ್. ಓಯ್ ಜನರೇ ನಿಲ್ಕುದು ಎಂತ ಮಾರ ಬನ್ನಿ ಮಾರ ಅಂತ ಹೇಳ್ತಿದ್ದಾರೆ. ಲೈವ್ ಓನರ್ ಇದ್ದೀರಾ? ಇದ್ದೇನೆ ಬಂದೆ. ಹಾಯ್ ಅಂತ ಸಂಪತಣ್ಣ ಬಂದರು. ಹಾಯ್ ಸಂಪತಣ್ಣ.
ರವೀಂದ್ರ ಅಣ್ಣನ ಹಾಕ್ತಿದ್ದಾರೆ ಜತ್ತರ ಇಚ್ಛೆ ಅಂಚೂರು ಪಿದಾಯ್ಬೋದು ಬತ್ತು ಕೂಯ್ ಅಕ್ಕ ಫ್ಯಾನ್ ಗಾಳಿಗೆ ನಿದ್ರೆ ಇಲ್ಲ ಇಲ್ಲ ರವೀಂದ್ರಣ್ಣ ಇದ್ದೇನೆ ಕೇಳ್ತದ ಮಾತಾಡಿ. ಸಂಪತಣ್ಣ ಹೋಯ್ತಾ ನಿಮ್ಮದು ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯ್ತಾ. ಒಡೆಪಯರ್ ಮಾರ ರಕ್ಷಿತ್ ಹೋಲ್ಪಯರ್ ಓ ಜೆತ್ತನ ಅಂದರ್ಜು ಕಮೆಂಟ್ ಮಾಡಲಿ ಪಾಪಿಲ್ಲ. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ ಎಲ್ಲರೂ ಗೊತ್ತಾ. ರಕ್ಷಿತ್ ಓಲ್ ಮಾಯ ಯಾರು ರಕ್ಷಿತ್ ಎಬೋ ಯಾನ್ ಮೂಲೆ ಅಂದ ಕುರೆ ಕಟ್ಬೇಡಿ ಮಾರ ಲೈಕ್ ಕೊಡಿ. ಹೌದು ಲೈಕ್ ಕೊಡಿ ಜನರೇ, ನೀವು ಎಂಥ ಜನರೇ. ನಿಮ್ದೆಲ್ಲ ಊಟ ಆಯ್ತಾ ಹೇಳಿ. ಅಂಚನೆ ಪೋಂಡ ಜೀಸಸ್ ನಾನು ಮೆಚ್ಚೇರ ಓ ಮೆಚ್ಚಲ್ಲ ಮಗನೇ ಮೆಚ್ಚಲ್ಲ. ಹೈಡ್ನಲ್ಲಿ ಇರಬೇಡಿ ಬನ್ನಿ ಜನರ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಈರ್ ಪನ್ಪಿನ ಒಂದು ಸತ್ಯನ ಯಾನ್ ನೆತ್ತ ಬಗ್ಗೆ ಅಂದೆ ರಕ್ಷಿತ್. ಪುನೀತ್ ಅವರು ಬಂದರು. ಹಾಯ್ ಪುನೀತ್ ಅವರೇ, ಹೇಗಿದ್ದೀರಾ? ಗುಡ್ ಆಫ್ಟರ್ನೂನ್. ಊಟ ಆಯ್ತಾ ನಿಮ್ಮದು? ಎಂತಿತ್ತು ಊಟಕ್ಕೆ ಸ್ಪೆಷಲ್? 10 ಲೈಕ್ ಡನ್ನ, ಥ್ಯಾಂಕ್ ಯು. ಹ್ಯಾಡ್ ಯುವರ್ ಲಂಚ್? ನಂದು ಊಟ ಆಯಿತು, ನಿಮ್ದು ಆಯಿತಾ? ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಕರೆಂಟ್ ಇಲ್ಲ. ಕರೆಂಟ್ ಇಲ್ವಾ? ಇದರಲ್ಲಿ ಕೈಯಲ್ಲಿ ಅಂತ ಕಲ್ಲಿನಲ್ಲಿ ಕಡೆ ಇರಾಯ್ತು. ಗಿವ್ ಬ್ಲೂ ಬ್ಲೂವಾ ಲೈಕ್ ಕೊಟ್ರಾ? ಥ್ಯಾಂಕ್ ಯು. ಪವರ್ ಸ್ಟಾರ್ ಬತ್ತೀರಾ? ಪವರ್ ಸ್ಟಾರ್ ಬತ್ತಿರ್ತೀರಿ. ಪುನೀತ್ ಅವರೇ ಥ್ಯಾಂಕ್ ಯು. ಇರ್ನ ಮಂಡೇಡ್ ಕಡೆ ಒಡಗಿನಂತಿಲ್ಲ ಎನ್ನ ಮಂಡೇಡಿ ಇಂಚಿನ ಕಡೆವರಿ ಇರನ್ ಕೆರ್ಪೆತಿಲ್ಲ. ರವೀಂದ್ರಣ್ಣ ದೂರ ಪೋಯರು ಬಲೆ ಬಲೆ. ಪುನೀತ್ ಅವರೇ ನನ್ನ ಚಾನಲ್ಗೆ ಹೋಗಿ ನನ್ನ ವಿಡಿಯೋಗೊಂದು ಕಮೆಂಟ್ ಹಾಕಿ ಆಯಿತಾ. ಮುಂಚಿನ ದಾದೆ ರಕ್ಷಿತ್. ಅಲ್ಲೇ ರಕ್ಷಿತ್ ನಿಮ್ಗೊಂದು ಮೆಸೇಜ್ ಹಾಕಿದ್ದಾರೆ ನೋಡಿ. ಅದು ರೋಸ್ ಬೇಕಾದರೆ ತಗೊಳ್ಳಿ, ಇಲ್ದಿದ್ರೆ ಕಾಲಡಿಗೆ ಹಾಕಿ ಆಯಿತಾ. ಯುವರ್ ಚಾನಲ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಪುನೀತ್ ಅವರೇ. ದೂರ ಪೋಯರ ಯಾನಂಚೆ ಬಂತು ರವೀಂದ್ರಣ್ಣ ಗಿರಿ ಗುದ್ದಿತ್ತಲಿ. ಕಮೆಂಟ್ ಮಾಡಿ. ಇಲ್ಲ ನಿಮ್ಮನ್ನಲ್ಲಿ ಎಂಚಿನಿ ಎಂಕ ಒಂದು ಅವ್ನು ನಿಕ್ಲಿಗೆ ಬಿಟ್ಟು ನಿಕ್ಲೆ ಓದಲ್ಲ 2 ಜನ. ಓ ಜನರೇ ಬನ್ನಿ ಕಮೆಂಟ್ ಹಾಕಿ. ವಿಡಿಯೋಗೊಂದು ಕಮೆಂಟ್ ಹಾಕಿರಿ ಆಯಿತಾ ಪುನೀತ್ ಅವರೇ. ಇದ್ದೀರಾ? ಹೋಗುವಾಗ ಒಂದು ಹೇಳಿ ಹೋಗಿ. ಮೆಸೇಜ್ ಸ್ಕಿಪ್ಪು ಮಾಡೋ ಆಗಿಲ್ಲ. ಅದೆಲ್ಲ ನಾನು ಮೆಸೇಜ್ ಓದಲ್ಲ, ಅದು ನಿಮ್ಮದು ಲವ್ ಸ್ಟೋರಿ, ನೀವೇ ಓದ್ಕೊಡಿ. ಲವ್ ಮಲ್ಪನ ಓದರದಾನಿರಿ ಅವು ನಿಖಲ್ನ ಲವ್ ಸ್ಟೋರಿ ನಿಖಲೇ ಓದರ್ಲಿ. ಎಂಚಿನ ಮಾರ ಬಲ್ಲೆ ಮಾರ ಲೈಕ್ ಕೊಡಿ ಕಮೆಂಟ್ ಮಾಡಿ. ಮೇರ್ನ ಅರ್ಧ ತುಳು ಅರ್ಧ ಕನ್ನಡ 2 ಜನಕ್ಕೂ ಅರ್ಥ ಅವಡಿಂದ ಅದೇ ರವೀಂದ್ರಣ್ಣ. ನೆಟಂಜಿ ಮಲ್ಲ ಬೋರ್ಡ್ ಪಾಡೋಣ ಅಂತ ಲವರ್ಸ್ ಲೈವ್ ನಾಚಿಕೆ ಎನ್ನ ಮಂಡೇರ್ನ ಸಂಪು ಇಂಚ ಪಂಡ ಎಂಚಾರು ಅಂದು ಪನಂದಲ್ಲೇರು ರವೀಂದ್ರಣ್ಣ. ನಿಖಲ್ನ ಲವ್ ಸ್ಟೋರಿ ನಿಖಲೆಗೆ ಇಪ್ಪ ನಾಚಿ ನೀರಾದಿ ನಿಮ್ಮ ಮಂಡೆ.
ಎಲ್ಲಿ ಓದಿರಿ ಕಮೆಂಟ್ ಹಾಕಿ ಗೈಸ್ ದಾದ ಗೊತ್ತುಂಡಿ ಬೊಕ್ಕ ಪನ್ಲೆ ಒಂತ ಕೊಡ್ತಾ ಇವಾಗ ಹೆಂಗೆ ಗೊತ್ತು ಬನ್ನಿ ಓಯ್ ಜನರೇ ಬನ್ನಿ ಜನರೇ ಹೌದು ಬನ್ನಿ ಡ್ಯಾನ್ಸ್ ವಿಡಿಯೋ ತುಯ್ಯಾರ ಇಜ್ಜಿ ಸಂಪತಣ್ಣ ಬೊಕ್ಕ ತೂಪೇವೆ ಕಿರಿ ಡ್ಯಾನ್ಸ್ಲಾ ಮಲ್ಪುವಾರ ಹಾಂ ಎಂಕಲ ಗೊತ್ತುಜ್ಜ ಅವೇ ಬನ್ನಿ ಗೈಸ್ ಗೊತ್ತುಜ್ಜಿ ಪನಂದಿಲ್ಲ ರವೀಂದ್ರ ಅವು ಗ್ಯಾಸ್ ಹತ್ತತ್ ಡಿಸ್ಕೋ ಅಂದ ರೈಸ್ ಗೊತ್ತುಂಡು ಮನಂದಿಲ್ಲ ರವೀಂದ್ರಣ್ಣೆ ಸಂದರ್ಶನ ಅಣ್ಣ ಉಲ್ಲರ ಸಂದರ್ಶನ ಅಣ್ಣ ಇಜ್ಜಿರು ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ ಕುಡೋರ ಕುಡೋರ ಅನ್ಪುಜಿ ಒಂದೇ ಸರಿ ಬನ್ನು ಸಂದರ್ಶನ ಅಣ್ಣ ಇಲ್ಲ ಬಲೆ ಓಯ್ ಜನರೇ ಬನ್ನಿ ಬನ್ನಿ ಅಂತ ಬನ್ನಿ ಮರ ಅಂತ ಹೇಳ್ತಿದ್ದಾರೆ ಅವರು ಬರಲ್ಲ ಅಂತೆ ಅವ್ರಿಗೆ ಕೊಬ್ಬು ಒನ್ಸ್ ಮೋರ್ ಅಂತ ರವೀಂದ್ರಣ್ಣ ಬಲೆ ಬಲೆ ಗೈಸ್ ಮಂದಿರ ಉಲ ಏರ್ನಿ ಎಂಚಿನಿ ಸಂಪತಣ್ಣ ಸುರೇಶ್ ಅಣ್ಣ ಹಾಯ್ ಹಾಯ್ ಎಂಚೆಲ್ಲರು ಪಣಸಾಂಡಿ ಚಾಪರಿಯಾರ ಸುರೇಶ್ ಅಣ್ಣ ಆರ್ನೇತ ಒಂಜೇ ಪಾತೆರ ಯಾನ್ ಬ್ಯುಸಿ ಇಲ್ಲ ಅಂತ ಸಂಪು ಗಂಭೀರ ತೇಜ ಗಾನ ಗಂಧರ್ವೆ ಸೇಲೆ ಸುಂದರಿ ನಟ ಕಿಂಚಿನಿ ರಕ್ಷಿತವು ಅಯ್ಯೋ ರಕ್ಷಿತ್ ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ ಒಡೆ ಬರ್ಪುನಿಗೆ ನಂದುಲ್ಲೇರು ಸುರೇಶಣ್ಣ ಗುಡ್ ಗುಡ್ ಅಂತ ರವೀಂದ್ರಣ್ಣ ಸಾಲುಡು ಬಲೆ ಒಣಸುಂಡು ಅನಂದುಲ್ಲೇರು ರಕ್ಷಿತ್ ಕಮೆಂಟ್ ಥ್ಯಾಂಕ್ ಯು ರವೀಂದ್ರಣ್ಣ ಓದ್ಲೇರು ಮಹೇಶಣ್ಣೆ ನಾಪತ್ತೆ ಮಹೇಶಣ್ಣೆ ಚೋಚನ ಗುಡ್ ಆಫ್ಟರ್ನೂನ್ ಮುದ್ದು ಗುಡ್ ಆಫ್ಟರ್ನೂನ್ ಸುರೇಶಣ್ಣ ಎಂತಿತ್ತು ನಿಮ್ಮದು ಊಟಕ್ಕೆ ಸ್ಪೆಷಲ್ ಕುಕ್ಕ ಇತ್ತ ಮೀನು ಇತ್ತ ಜಂಜಿ ಇತ್ತ ಪಂಜಿ ಇತ್ತ ಕಮೆಂಟ್ ಮಲ್ತಿಜಿಡ ಪಲ್ಯ ಪಾಡುಜ್ಜಿ ಗೈಸ್ ಪನ್ನೊಂದಿಲ್ಲ ರಕ್ಷಿತ ಊಟ ಬಗ್ಗೆ ಹೇಳಲ್ಲ ಅಂತ ಹೇಳ್ತಿದ್ದಾರೆ ಯಾಕೆ ಸುರೇಶಣ್ಣ ಹಾಂ ಅದು ಎಂತ ಸಂಪತ್ತಣ್ಣ ನನಗೆ ಬರಲ್ಲ ಬಾಯಿ ಬ್ಯುಸಿ ಓಕೆ ಸುರೇಶ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ ಯಾನ ರೋಡ್ ಉಡುಲ್ಲೆ ಈ ರೇಂಜಿನ ರೋಡ್ ಮಧ್ಯ ಹುಡುಕುಲ್ಲೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ ಈರು ರೋಡ್ ದಾದ ಮಲ್ಪುನಿ ಸಂಪಣ್ಣ ಅಂತ ರಕ್ಷಿತ ಮುದ್ದು ಬಿಟ್ಟು ಹೋಗಬೇಡಿ ನನ್ನ ಎಲ್ಲಿಗೆ ಹೋಗುದು ನಾನು ಲೈವ್ ಮಾಡಬೇಕು ಎಲ್ಲಿಗೆ ಹೋಗುದು ಕೊಡೋರ ಎಂಚಿನ ಈ ಕೊಡೋರ ಈ ಒಂಜಿಗೆ ಸಂಪತ್ತಣ್ಣನ ಮೆಸೇಜ್ ದೀಪತ್ತೆ ಮಂಟಿ ಒನ್ಸ್ ಮೋರ್ ಅದರಲ್ಲಿ ಎಂತ ಉಂಟು ಒನ್ಸ್ ಮೋರ್ ಹೇಳಲಿಕ್ಕೆ ಮುದ್ದು ಬಿಟ್ಟು ಹೋಗಬೇಡಿ ನನ್ನ ಅಂತ ಹೇಳಿದ ಎಲ್ಲಿಗೆ ಬಿಟ್ಟು ಹೋಗ ನನಗೆ ಲೈವ್ ಮಾಡಬೇಕು ಬಿಟ್ಟು ಹೋಗಬೇಡ ಅದಲ್ಲ ಸಾಂಗ್ ಬಿಟ್ಟು ಹೋಗಬೇಡ ನನ್ನ
ಎಷ್ಟು ಗಂಟೆ ಮೆಸೇಜ್ ಮಾಡ್ತೀನಿ ದಾದೇ ಸಂಪತ್ತ ಇದಕ್ಕೆ ತಿನ್ನೆ ಜಾಸ್ತಿ ಹಣ ಅಂತ ಅಂಚಾದ ಇಂಚ ಅದೇ ರಕ್ಷಿತ್ ಅವರೇ ಮಾತಾಡಿ. ನಾಗರಾಜ್ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಊಟ ಆಯ್ತಾ ನಿಮ್ಮದು? ಒಂದು ಲೈಕ್ ಕೊಡಿ ನಾಗರಾಜ್ ಅವರೇ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಹೈಡಲ್ಲಿ ಇರಬೇಡಿ, ಬನ್ನಿ ಜನರೇ. ಹೌದು, ಊಟ ಆಯ್ತಾ ನಾಗರಾಜ್ ಅವರೇ? ನಾಗನ್ನೇ ಬತ್ತೀರ್ ಅಂದಂತು. ಬತ್ತೀರ್ ಬೇಡವಾ ಪಾಪ. ಹೌದಲ್ಲ, ನಾನು ಪಾಪ ಅಲ್ವಾ? ಮತ್ತೆ ಎಂತ ನೀವು ಗುದ್ದುದೇನು ನೋಡಿ. ಲೈಕ್ ಡನ್ ಬಾಯ್ ಅಂತ ಜಸ್ಟ್ ಬ್ರದರ್. ಎಂತಾಯಿತು ಜಸ್ಟ್ ಬ್ರದರ್, ಬಂದು ಹೋಗುದಾ? ಊಟ ಮಾಡಿದ್ರಾ? ನಿಮ್ಮ ಲೈವ್ಗೆ ಬಂದಿಲ್ಲ ಅಂತ ಬೇಜಾರ ನಿಮಗೆ? ಹೌದಾ ಜಸ್ಟ್ ಬ್ರದರ್? ಜಸ್ಟ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ ಅವರೇನ ಬ್ಯುಸಿ ಇದ್ದಾರ ಅಂತ ಹೋದ್ರ ಅವ್ರು ಲೈಕ್ ಕೊಟ್ಟು. ಮುದ್ದು ಮೋಕೆದ ಬಾಬು ಎನ್ನ ನಿಮ್ಮ ತಲೆ ಬಾಬು ಅಂತೆ ಬಾಬು. ಈ ರಕ್ಷಿತ್, ನೀವು ಬರೋಲ್ಲ, ನಾನು ಊರಿನವ್ರಂತ ಲೈಕ್ ಕೊಟ್ಟು ಬಾಯ್ ಅಷ್ಟೇ. ಇಲ್ಲ ಜಸ್ಟ್ ಬ್ರದರ್, ಬರ್ತೇನೆ, ಸ್ವಲ್ಪ ಬ್ಯುಸಿ ಇದ್ದೆ ಆಯ್ತಾ, ಬೇಜಾರು ಮಾಡಬೇಡಿ. ನಾನು ಬಂದಿಲ್ವಾ ನಿಮ್ಮ ಲೈವ್ಗೆ? ನೀವೆಂತ ನೀವು? ಇರ ಮಂಡೆಗೂ ಸುತ್ತಿಡ್ಬೊಟ್ಟಾರುಂಡ ಅಂದ ಬಾಬು ಏರಿ ಬಾಬಾರ್ನ ಬರಿತೆಲ್ಲದಾರಿಗೆ ರಕ್ಷಿತ ಸಂಪತಣ್ಣನ ಲೈವ್ ಮಲ್ತನ ಮಲ್ಲ ಪ್ರಾಬ್ಲಮ್ ಮುಂದೆತ ಎಕ್ಕಸಕ ಮೂವಿದ ಬಾಬುನ ಗೊತ್ತಜ್ಜಿ ರಕ್ಷಿತ್. ಎನ್ನ ಮುದ್ದು ಬಾಬನ್ ಇರ ಮಂಡೆ ಕೊಟ್ಟತುಲೆ ಮನಿ ಬಂದು ಕುಡ್ಲೆ ಏನೇನವನೊಚ್ಚಿ ರಕ್ಷಿತ್ ತುಳ್ಳೇರು ನೀವು ಕುಡೋರು ಯಾನ ಎಣ್ಣು ಅನ್ಕೋತುಲೆ ಸರಿ ಪಾತೇರು ಹೊರಡ ಪಾತೇರು ಬಾಬು ಗೀಬುನು ರವೀಂದ್ರಣ್ಣ ಎಲ್ಲಿ ಹೋದ್ರು? ರವೀಂದ್ರಣ್ಣ ಎಸ್ಕೇಪ್ ಅಂತ. ಕೊಡೋರದಾದ ದೊಂಬರಾಟನಕ್ಕೆ ನಂದು ಲೇಟ್ ಸಂಪತ್ತಣ್ಣ ಆಯ್ ಚೂರು ಮಾನಸಿಕ ರಕ್ಷಿತ್ ಅಂತ ಹೆಚ್ಚು ಕರ್ಮ ಸರಿ ಪಾತಿರ್ಲಿ ಸಂಪತ್ತಣ್ಣ ಲೈವ್ ಹುಡುಗತ್ತಿನ ಬಾಬು ಗೀತು ಮುದ್ದುಗು ಇಟ್ಟು ಪಾಡತ್ತು ಪಾಡ್ ನೆಂಕ ತೀರ್ನ ಮಂಡಿ ಪಾಡು
నిఖిల ఇంచమన్నాడా బేతగలు బತ್ತೆ ఇంಚ ಪಾತೆರು ಗೊತ್ತುಂಡ ಬಾಬು ಆಯೆ ಆಯೆ ಬಾಯಿ ಬರಂದಿನಾಯ ಅಂದ ಕುಡೋರ ಮೋಕೆಡ್ ಬನ್ನಿ ಮಾರ ಸಾರಿ ಮುಂದಕ್ಕೆ ಪನ್ಲೆ ರಕ್ಷಿತ್ ಕುಡೋರ ಕುಡೋರ ಅಂತ ಬಾಯ್ ಪನ್ನೊಂದುಲ್ಲೇರು ಓಕೆ ಸಂಪತ್ತಣ್ಣ ಬಾಯ್ ಬಾಯ್ ಆಯ್ತು ಬೇಜಾರು ಮಲ್ಪುನದು ಆಲ ಇಜ್ಜಿ ಈರು ಪಾತರ್ನಾಗ ಅವಂಡ ಕೆಲವ್ರು ತಪ್ಪಾದ ಯೋಚನೆ ಮಲ್ಪಿರತ್ತೆ ಗೈಸ್ ದಾದ ಗೊತ್ತು ದಾದ ರಕ್ಷಿತ್ ರವೀಂದ್ರ ಬ್ರೋ ಉಲ್ಲ ಏನಂದಲ್ಲರು ರಕ್ಷಿತ್ ಬೇಜಾರಾಯಿರಾರು ದಾದ ಮಲ್ಪುಂಡು ರಕ್ಷಿತ್ ನಮ್ಮ ಮಾತರೆಲ್ಲ ಒಂದು ಮಲ್ಪರ ಆಪು ಜೊತೆ ಅಕಲ್ನ ಇಷ್ಟ ಇಟ್ಲ ಒತ್ತಾಯ ಮಲ್ಪರ ಆಪುಜಿ ಏರ್ ಪನ್ಪಿನ ಒಂದು ಸತ್ಯನಾ ಯಾನ ನೆತ್ತ ಬಗ್ಗೆ ಕೇಂದನೇ ಇಚ್ಚಿ ಏತು ಪೊರ್ತು ಮುಟ್ಟ ಉಳ್ಳಾರ 5 ಗಂಟೆ ಮುಟ್ಟ 5 ಗಂಟೆ ಮುಟ್ಟ ಮಾತ್ರ ಇನ್ನು ಯಾಂದಲ್ಲ ತಪ್ಪಾದ ಪಂಡೇನ ರಕ್ಷಿತ್ ಇಜ್ಜತೆ ಪನ್ಲೆ ಯಾಂದಲ್ಲ ತಪ್ಪಾದ್ದಲ್ಲ ಪಾತೆರೇನ ಬೇಜಾರ ಅವರ ಅಂದೆ ಪನ್ನೊಂದುಲ್ಲ ರಕ್ಷಿತ್ ಇಜ್ಜಿ ಬುಡ್ಲೆ ಓಕೆ ಓಕೆ ಬೊಕ್ಕ ರಕ್ಷಿತ್ ವಿಶೇಷ ಆ ಜನ ತಮಾಷೆ ಮಲ್ಪುನು ಗಿರ್ದಾಯಿ ಬೇಜಾರಾಪುನು ಎಂಕದಲ್ಲ ಬೇಜಾರಿಜ್ಜಿ ಯಾನಾರೆಗ ಒಂಜಿ ವಿಷಯ ಬನ್ನಿ ಆತೆ ಗೊತ್ತಾಂಡೆ ಈರು ಒಂಜಿ ಮೆಸೇಜ್ ಬಾರ್ದು ದೂರ ಪೋಪಾರು ದಾದ ರಕ್ಷಿತ್ ಓಲ್ ಮೆಸೇಜ್ ಬಾರ್ದು ಪನ್ಲೆಗೆ ಏನ್ಗ ಸುದ್ದಿನೇ ಇಪ್ಪುಜಿರೇನ ದೇವರನ್ನ ಎಂಚಿನಿಂದ ಪನ್ಪುನು ಬನ್ನಿ
ఇక్కడ మెసేజ్ పడదిస్తారతే కాండే బొక్కతో ಇನ್ನು HD ಟಾಕ್ಸ್ ಲೈವ್ ಆವೊಂದುಂಡು ಅಡೆಪೋಯಾರ ಅಂದತೆ ಮಲ್ಲೇಜ್ ಏರೇರುಲ್ಲೇರ ಅಕಲ್ ಬಪ್ಪೇರು ಆತ್ಲ ಬ್ಯುಸಿ ಆಯಿರೆ ಇಜ್ಜಿ ಅಂಚದಲ್ಲ ಇಜ್ಜಿ ಹಾಂ ಕೋಗಿಲೆ ವಾಯ್ಸ್ ಮುದ್ದು ಸಿಸ್ಟರ್ ಹಾಯ್ ಹಲೋ ನಮಸ್ತೆ ಹೇಗಿದ್ದೀರಾ ನೀವು ಗುಡ್ ಆಫ್ಟರ್ನೂನ್ ಆ್ಯಂಡ್ ಸ್ವೀಟ್ ಡೇಸ್ ಆಲ್ ಡೇಸ್ ಹ್ಯಾಪಿ ಯುವರ್ ಲೈಫ್ ಊಟ ಆಯಿತಾ ನಿಮ್ಮದು ಊಟಕ್ಕೆಂತ ಸ್ಪೆಷಲ್ ಟೇಕ್ ಕೇರ್ ಅಂತ ಹೇಳ್ತಿದ್ದಾರೆ ಊಟ ಆಯಿತು ಕಿರಣಣ್ಣ ಹಾಯ್ ಮತ್ತೆಂದ ನನಗೆ ನಾನು ಆರಾಮಿದ್ದೇನೆ ನೀವು ಹೇಗಿದ್ದೀರಾ ಊಟ ಮಾಡಿದ್ರಾ ನೀವು ಬತ್ತೇರು ಸೈಡ್ ಏರಿಗೆ ಕಿರಣಣ್ಣಗ ಓಕೆ ಓಕೆ ಸೈಡ್ ಬಿಡ್ಕ ಕಿರಣಣ್ಣನಿಗೆ ಜಾಗ ಕೊಡಿ ಒಂದು 5 ಸೆನ್ಸ್ ಜಾಗ ಕೊಡಿ ಅಲ್ವಾ ಕಿರಣಣ್ಣ ಸಾಕಾ 5 ಸೆನ್ಸ್ ಕಿರಣಣ್ಣ ಊಟ ಮಾಡಿದ್ರ ನೀವು ರಕ್ಷಾ ಸಿಸ್ಟರ್ ಯಾರು ರಕ್ಷಾ ಸಿಸ್ಟರ್ ಇದು ರಕ್ಷಿತ್ ಮಾರ ರಕ್ಷಾ ಸಿಸ್ಟರ್ ಎಲ್ಲಿದ್ದಾರೆ ಮುದ್ದು ಬೇಜಾರಂಡ ಅಂದಲ್ಲ ಬುರ್ಚಂದ್ ಇಜ್ಜಿ ಸಂಪತಣ್ಣ ಬೇಜಾರು ಇಜ್ಜಿ ಬೇಜಾರ್ದಾಯಿ ಕಿರಣ ಹಾಯ್ ಅಂತ ಸಂಪತಣ್ಣ ಯಾನ್ ಬೇಜಾರಂಡ ಪನ್ಪುಜನ ಊಟ ಇನ್ನೂ ಆಗಬೇಕು ನಿಮ್ಮದು ಊಟ ಆಯಿತಾ ಊಟಕ್ಕೆ ಸ್ಪೆಷಲ್ ಎಂತ ನಿಮಗೆ ನನಗೆ ಸ್ಪೆಷಲ್ ಎಂತೆಲ್ಲ ಬಟಾಟೆ ಬಾಜಿತ್ತು ಕಿರಣ್ ಬ್ರೋ ಬೊಕ್ಕ ಉಣ್ಪರೆ ಇತ್ತೇನೆ ಉಣ್ಪರೆ ಪಲ್ಯ ಸಾಂಬಾರು ರೈಸ್ ಮಾತ್ರ ಉಪ್ಪುನ ಸಂಪೊಬ್ರು ಬುಡ್ಲೆ ಪನ್ನೊಂದುಲ್ಲೆ ರಕ್ಷಿತ್ ಅಂದಿ ಅವೇನು ಮಲ್ಲ ಮಲ್ಪೋಚಿ ಬುಡ್ಲೆ ಸಂಪತಣ್ಣ ಕಿರಣ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ ನೋಡಿ ಸಂಪತಣ್ಣ ನಿಮಗೆ ಕಿರಣಣ್ಣ ಮೆಸೇಜ್ ಹಾಕಿದ್ದಾರೆ ಓದಿ ಆಯ್ತು ಯಾನೇ ಪಲ ತಮಾಷೆ ತೀರೆ ಗೊತ್ತುಂಡತೆ ಗೊತ್ತುಂಡು ಸಂಪತಣ್ಣ ರಕ್ಷಿತ್ ನಗ್ತಾ ಇದ್ದಾರೆ ರವೀಂದ್ರಣ್ಣ ಓಲ್ ಇತ್ತೇರು ಮಾರ್ರೆ ಆರು ಗಳಿಗೆ ಗೊರು ಓಲ್ ಮಾಯಾ ಪೇರೆಂದು ಇಜ್ಜಿ ಅರೆ ನಂಜಿ ಬಲ್ಲಬಾರ್ದು ಕಟ್ಟೋಡು ಮುಲ್ಪ ಬರ್ಸ ಬನಿ ಪಾಡ್ನುಂಡಿ ಅಂದ ಎಂಕು ಚೂರು ಬೇಜಾರಂಡೆ ಹಾಂ ಬೇಜಾರಂಡ ಬೇಜಾರು ಮನ್ಪುಚ್ಚಿ ಬುಡ್ಲೆ ಆ ವಿಷಯ ಬುಡ್ಲೆ ನಾರ್ಮಲ್ ಅದು ಎಂಚ ಪಾತ್ರ ಇತ್ತರ ಅಂಚನೆ ಪಾತ್ರ ಕುಡೋರು ಕಿರಣ್ ಬ್ರೋ ಹಾಯ್ ನಮಸ್ತೆ ನಾ ಚೆನ್ನಾಗಿದ್ದೇನೆ ನೀವು ಹೇಗಿದ್ದೀರಾ ನಂದು ಊಟ ಆಯ್ತು ನಿಮ್ದು ಆಯ್ತಾ ರಕ್ಷಾ ಸಿಸ್ಟರ್ ಬೊಕ್ಕ ರಕ್ಷಾ ಸಿಸ್ಟರ್ ಏರು ನಜ್ಜೀರು ರವೀಂದ್ರ ಬ್ರೋ ಅಂತ ನಗ್ತಿದ್ದಾರೆ ರಕ್ಷಿತ್ ಕುಡೋರ ಬಂಡ ದೀಪ ಸುಟ್ಟಿನ ಆಡ್ಲೆ ಆ ರಕ್ಷಿತ್ನ ಮಂಡಿಗೆ ಬನ್ನಿ ಗೈಸ್ ಕಮೆಂಟ್ ಹಾಕಿ ರವೀಂದ್ರಣ್ಣ ನೋಡಿ ನಿಮಗೆ ಮೆಸೇಜ್ ಹಾಕಿದ್ದಾರೆ ಕಿರಣಣ್ಣ ಓದಿ ಆಯ್ತಾ ಬೇಗ ಬೇಗ ಬನ್ನಿ ಗೈಸ್ ಕಮೆಂಟ್ ಹಾಕಿ ಲೈಕ್ ಕೊಡಿ ಓ ದೇವರ ಕೈ ಕಿರ್ಮುಳು ಗೈಸ್ ದಾದ ಗೊತ್ತುಂಡೆ ಗೊತ್ತುಜ್ಜಿ ಗೈಸ್ ಬಂದೆ ದಾದೆ ರೈಸ್ ಮಿನಿ ಒರಿದಿನ ಅಂದೆ ಗೈಸ್ ರೈಸ್ ಒರಿದಿನ
ರವೀಂದ್ರ ಬ್ರದರ್ ಟುಡೇ ಕಾಲ್ ಬಂತ ಅವರದು ಅಂತ ಕೇಳ್ತಿದ್ದಾರೆ ಕಿರಣನ್ನ. ಯಾರ್ದು ಕಿರಣನ್ನ? ಕಿರಣ್ ಬ್ರೋ ಹಾಯ್, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸ್ವೀಟ್ ಡೇಸ್ ಊಟ ಆಯಿತು, ನಿಮ್ದು ಆಯಿತಾ? ಊಟ ನನಗೆ ವೆಜ್ ಊಟ. ನೀವೇನು ಊಟ ಮಾಡಿದ್ರಿ? ಕರೆಕ್ಟ್ ಉಂಟು ರವೀಂದ್ರಣ್ಣ. ವಾಪಸ್ ಬೇಗ ಬೇಗ ಬರಬೇಡಿ, ಮೆಲ್ಲ 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 ಬನ್ನಿ, ಜಾಲು ಜಾರುತ್ತದಂತ ಸಂಪತಣ್ಣ. ಮುದ್ದು ದಾದೆ ಕಾಜಿಪ್ಪು ಬಟಾಟೆ ಬಾಜಿ ಇತ್ತುಂಡು ಸಂಪತಣ್ಣ. ರೈಸ್ ಉಂಡು ಅಂಡ ತಟ್ಟೆ ಇಜ್ಜೆ ಅತೆ ಅಂದ. ಎಲ್ಲ ಮೆಸೇಜ್ ಬಂದ ಮೇಲೆ ನೆಕ್ಸ್ಟ್ ಕಾಲ್ ಬರುತ್ತೆ. ರವೀಂದ್ರಣ್ಣ ಗುದ್ವೇದಲ್ಲಿ ಇನಿ ಬರ್ಪುಜಾವೆ ಐಕ್ ಕೋಡೆ ಕ್ಲಿಯರ್ ಆದ ಆನ್ಸರ್ ಕೊಡ್ತೆ. ಗೊತ್ತುಂಡು ಕುಡೋರತೆ ಅವೇ ಪನೋರ್ಚಿ ಪನೋದು ಸಂಪತ್ತುಂಡು. ಸೆಂಟ್ ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಊಟ ಆಯ್ತಾ ನಿಮ್ಮದು? ಒಂದು ಲೈಕ್ ಕೊಡಿ. ಮುದ್ದು ಸಿಸ್ಟರ್ ಹೇಗಿದ್ದಾರೆ ಕೇಳಿದೆ ಅಂತ ಹೇಳಿ. ಓಕೆ ಕಿರಣನ್ನ ಹೇಳು ಆಯ್ತಾ? ಕೊಡೋರ ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯ್ತಾ? ಇವತ್ತು ಮ್ಯೂಟ್ ಇದೆ, ಮೆಸೇಜ್ ಸೌಂಡ್ ಕೇಳೋದಿಲ್ಲ. ಹೌದಾ ರವೀಂದ್ರಣ್ಣ? ಓ ಹೌದಾ ರವೀಂದ್ರ ಬ್ರದರ್ ಅಂತ ಕಿರಣಣ್ಣ. ನಿಮ್ಮ ಮಂಡೆ ನಿಮಗೆ ತಿಂದದ್ದು ಜಾಸ್ತಿ ಆಯ್ತು ಈಗ. ಶಾಂತಕ್ಕ ಕಿದರ್ ಹೇ? ಶಾಂತಕ್ಕ ಎಲ್ಲಿದ್ದಾರೆ ಗೊತ್ತಿಲ್ಲ. ರವೀಂದ್ರಣ್ಣನ ಹಾಕ್ತಿದ್ದಾರೆ. ಹಾಡೊಂದು ಹೈಡ್ನಲ್ಲಿ ಇರಬೇಡಿ ಬನ್ನಿ ಜನರೇ. ಶಾಂತಕ್ಕ ಬರ್ತಿದ್ರು, ಅವ್ರದ್ದು ನಿದ್ದೆ ಬಿಟ್ಟಿಲ್ವಾ ಅಂತ ಸೆಂಟ್. ಅವರು ನಿದ್ದೆಯಲ್ಲಿ ಇರಬೇಕು, ಮತ್ತೆ ಎದ್ದು ಬರ್ತಾರೆ ನೋಡಿ. ಮುದ್ದು ಸಿಸ್ಟರ್ ತುಂಬ ಖುಷಿ ಆಯಿತು ನನಗೆ. ಹೌದಾ? ಓಕೆ ಓಕೆ ಕಿರಣ್. ಎಂತ ಮರೆ ನೀವು ಬೇಗ ಬನ್ನಿ ಜನರೇ. ಆವು 500 ಆಯ್ತು. ಆವೋ ಆತೆ ಪನೊಂದುಲ್ಲೆ ರಕ್ಷಿತ್ ಸಂಪತಣ್ಣ ಎಸ್ಕೇಪ. ಬನ್ನಿ ಜನರೇ ಬನ್ನಿ, ಲೈಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಮಾಡಿದರೆ ಇನ್ನೂ ಕೂಡ ಒಳ್ಳೆಯದು. ಸೆಂಟೀರ್ ದೂರ ಪೋಯರು ಬಲೆ ಪಾತೇರಿ. ಶಾಂತಕ್ಕ ಬರ್ತೀರಿ ಕುಡೋರ ಏನ ಕುಡೋರ ಆಯ್ತು. ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹೌದು, ಎಲ್ಲ ನಿದ್ದೆ ಮಾಡ್ತಿದ್ದಾರೆ. ಕುಲೆಲ ಬತ್ತಿ ಹಾಂ ಕುಲ್ಲೆ ಬತ್ತೆ ಯಾವ ಹೆಂಗೆ ಕುಲೆ ಒನ್ಲೆ ಕಾಣ್ಮಾರಿ ಹಂಗೆ ಕುಲೆ ಒಂಡಿಂದ ನಾನು ಕುಲ್ಲೆ ಬತ್ತೆ ಆವ. ಅವು ಹೋಯ್ತಾ ಮೂವಿದ. ಲೈವ್ಗೆ ಜಾಯ್ನ್ ಆಗಿ ಲೈಕ್ ಕೊಡಿ, ಮುದ್ದು ಜೋಡಿಗೆ ಹರಸಿ ಅಂತ ಹೇಳ್ತಿದ್ದಾರೆ ಕಿರಣನ್. ನಿಮ್ಮ ಹಾರೈಕೆಗೆ ಧನ್ಯವಾದಗಳು ಕಿರಣನ್. ರವೀಂದ್ರಣ್ಣ ಹಾಕ್ತಿದ್ದಾರೆ. ಆ ಜೋಡಿಯ ಇನ್ನೊಂದು ಪಾರ್ಟಿ ಯಾವುದು? ಹೌದಾ ಕಿರಣನ್, ಅದು ಹೇಳಿ ಮೊದಲು. ಕ್ಯೂಟ್ ಜೋಡಿ ಲೈವ್ ಇನ್ ದ ವರ್ಲ್ಡ್. ಕ್ಯೂಟ್ ಜೋಡಿಯಾ? ಓಕೆ ಓಕೆ. ಜೋಡಿಗೆ ಹರಸಿ ಹಾರೈಸಿ ಅಲ್ವಾ? ಯಾರು ಜೋಡಿ ಅಂತ ಗೊತ್ತಿಲ್ಲ. ಕಿರಣ್ ಬ್ರೋ ನಾನು ಎಂತ ಪುಲ್ಲಿಂಗ ಸ್ತ್ರೀಲಿಂಗ ಅಲ್ಲ ಅಂತ ಹೇಳ್ತಿದ್ದಾರೆ ರಕ್ಷಿತ್. ಲೈಕ್ ಕೊಡಿ, ಲೈಕ್ ಕೊಡಿ, ಅದೇ ನವ ಜೋಡಿಗೆ ಹುಡುಕ. ಅಯ್ಯೋ ರವೀಂದ್ರಣ್ಣ,
ಇಲ್ಲಿ ನೋಡಿ ಹಾರ್ಟ್ ಕೊಡ್ತಿದ್ದಾರೆ. ನೀವು ಲೈಕ್ ಕೊಡಿ ಅಂತ ಹೇಳಿದ್ರ, ಇಲ್ಲಿ ಹಾರ್ಟ್ ಕೊಡ್ತಿದ್ದಾರೆ ನೋಡಿ. ಯಾರವರು ಯಾರವರು ಯಾರೋ ಅವರು. ರವೀಂದ್ರಣ್ಣ ಆಗ್ತಿತ್ತು. ಸುದೀಪ್ ಅಣ್ಣ ಹಾಯ್ ಹಾಯ್. ಹೆಂಚೊಲ್ಲರು ಒಣಸಾಂಡೆ ಒಲ್ಪೈ ನವ ಜೋಡಿಲು. ಅಯ್ಯೋ ರಕ್ಷಿತ್ ಲೈಕ್ ಡನ್ ಅಂತ ಸುದೀಪಣ್ಣ ಒಣಸ್ವಂತಾರೆ. ರಜೆ ನಿಮ್ಮದು ಇಜ್ಜಿ ರಜೆ ಇಜ್ಜಿ ವರ್ಕ್ ಒಣಸಾಂಡಿ ಅಂದ ಅದಾದ ಸ್ಪೆಷಲ್ ಇತ್ತಣ್ಣ. ಇರಗ್ ರಜೆನಾ ಈರ್ನಾಡಿ ಎನ್ನಾಡಿ ಇರೇ ರಜೆ ಇತ್ತಲ್ಲ ಕುಡೋರ್ ಒರ್ಚು ರಕ್ಷಿತ ಅವರನ್ನೇ ಯಾವ ಮಾಡಿ ಜಾಸ್ತಿ ಪಂಡ್ರ ಬರಲಿ ಜೋಡಿ ಬಲಿ ಗೊತ್ತಾಂಡಿ ರಕ್ಷಿತ್. ಒನ್ಸ್ ಮೋರ್ ಅವು ಜೋಡಿ ಬಲಿ ಪುಂಡಿ ಕುಡೋರ ಪಂಡ್ರ ಬರಲಿ ಯಾನು ಉಲ್ಲಾರ. ಓಕೆ ಓಕೆ ಇರು ಒಡೆಗೆಲ್ಲ ಹಾಕಿನು ಗಳಿಗೆ ಗೊರ ಒಡೆಲ್ಲ ಹಾಕಿನು. ಲೈವ್ಗೆ ಜಾಯಿನ್ ಆಗಿ ಲೈಕ್ ಕೊಡಿ ಮುದ್ದು ಜೋಡಿಗೆ ಹರೈಸಿ ಆಶೀರ್ವಾದವೇ ಉಡುಗೊರೆ. ಹೌದಾ ಓಕೆ. ಯಾನ್ ಮಧ್ಯಾಹ್ನ ಪಿರ ಬತ್ತೀನಿ ಕರೆಂಟ್ ಇಜ್ಜಿ ಬಾರಿ ತೆಡಿಲುಂಡಾ. ಓಕೆ ಓಕೆ. ದಾದ ಸ್ಪೆಷಲ್ ಬಟಾಟೆ ಬಾಜಿ ದಾದಾವು ಬಿಂಗಿರಿ ರಕ್ಷಿತ್ ಬಾ. ಎಂಕ್ ಬಟಾಟೆ ಬಾಜಿ ಇತ್ತಂಡು ಸುದೀಪಣ್ಣ ಇರೆಗ್ದಾದೆ ನಿಖಲ್ನ ಹಾರ ಇಕ್ಕೆಡು ದಾದಪುರ ಹಾಕೊಂಡು ಗೊತ್ತಾ. ಯಾನ ದರ್ಕಸ್ ಬೀಜ ಕೊಯ್ಯೊಂದಿತ್ತೆ ಅಜ್ಜೆ ಅಂದ ಬಟಾಟೆ ಕೈಪೆ ಆ ಬಟಾಟೆ ಬಾಜಿ ಗಿರಿಜಮ್ ಎಂತ ಹೆಸರು ಅದು. ಹಾಯ್ ಹಾಯ್ ಹೇಗಿದ್ದೀರಾ, ಒಂದು ಲೈಕ್ ಕೊಡಿ ಆಯ್ತಾ. ಊಟ ಆಯ್ತಾ ನಿಮ್ಮದು. ಬಟಾಟೆ ಬಾಜಿ ಅಂದಿ ರವೀಂದ್ರಣ್ಣ ಅಂದೆ ಎಂಕ್ಲೆಗೆ ಬದನೆ ಸೌತೆ ನುರ್ಗೆ ಸಾರು ಅಂದ. ಬಟಾಟೆ ಗ್ಯಾಸ್ಟಿಕ್ ವಾಯ್ ಮಾರ ಐಕ್ ಒಂದು ಪಾರ್ದಂಡಿ ಸಂಪತ್ತಣ್ಣ ಹಿಂಗೆ ಪಾರ್ತಾನೆ. ಕ್ಯೂಟ್ ಜೋಡಿ ಆ ಜೋಡಿ ಒಂಡಿ ನಾವಂತ ಮಸಾಲ ದೋಸೆ ತಿಂದಿನ ಇಜ್ಜಿ ಒಣಸು ಗವ್ವೆ ಸಂಪು ಬ್ರೋ ಪನೊಂದು ಸುದೀಪಣ್ಣ ಅವರು ಇಲ್ಲಿ ಹೋದ್ರು. ಅವರ ಹೆಸರು ಮುದ್ದುರಾಮ್ ಅವರೇ ಹೇಳಿ ಇದ್ದೀರಾ. ಬಟಾಟೆಗೆ ಮಾಡ್ತಾರ ಚೂರು ಪಾಡ್ದ ಹೌದಾದೆ ಗೊತ್ತುಂಟು ಗ್ಯಾಸ್ಟ್ರಿಕ್ ಹಾಕೊಂಡದ್ದು. ಸುದೀಪ್ ಯಶು ಅಕ್ಕ ಲೈವ್ ಇಜ್ಜೇಕೆನ್ನುದು ಸಂಪತಣ್ಣ ಎಂಥದ್ದು ಏರ್ನ ಮೊಬೈಲ್ಡು ಉಲ್ಲೇರಾರ ಅಂತ ಕಿರಣಣ್ಣ. ಹೌದಾ ಓಕೆ ಹಿಂಗೆ ಪಾಡುಜೆ ಯಾಂಚೂರು ಪಾಡುದು ದಾದನ ಪಂಡರ ಇಜ್ಜಿ ರಕ್ಷಿತ ದಾಲ ಪಂತುಜಿ ಏನು ಹೇಳಿಲ್ಲ. ಇಜ್ಜಿ ಸಂಪು ಯಶು ಲೈವ್ ಎಂಡ್ ಮಲ್ದಿರು ಮೌನ ಆತುಂಡು ಪನೊಂದುಲ್ಲೆರು ಸುದೀಪಣ್ಣ. ಸಂಪು ಅಣ್ಣ ಹಾಯ್ ಅಂತ ಕೃಷ್ಣ ಅಣ್ಣ. ಹಿಂಗ ಬಟಾಣಿ ಪಾಡ್ದು ಇಜ್ಜಿ ಸುದೀಪಣ್ಣ ಬಟಾಣಿ ಪಾಡ್ದು ಖಾಲಿ ಬಟಾಟೆ ಗೈಸ್ ದಾದ ಗೊತ್ತುಂಡಿ ಪಲ್ಲೆ ರಕ್ಷಿತ್ ಗೈಸ್ ಪಲ್ಲೆ ರಕ್ಷಿತ್. ಕೃಷ್ಣಣ್ಣ ಹಾಯ್ ಅಂತ ಸುದೀಪಣ್ಣ. ರವೀಂದ್ರಣ್ಣ ಎಲ್ಲಿ ಮಾಯ ಆಗ್ತಾರೆ ಮಾರ ಗಳಿಗೆಗೊಮ್ಮೆ. ಓ ರವೀಂದ್ರಣ್ಣ ಬನ್ನಿ ರವೀಂದ್ರಣ್ಣ. ರಕ್ಷಿತ್ಗಮ್ಮ ನೀರಿನ ಮಂಡೆ ಸಂಪದಣ್ಣ ಇರೆಗೆ ರಡ್ಡು ಬಿಡ್ತಿರ್ಲಿ ಇತ್ತೆ ರಕ್ಷಿತ್. ಹಾಯ್ ಸುದೀಪಣ್ಣ ಅಂತ ಕೃಷ್ಣಣ್ಣ. ರಕ್ಷಿತ್ ನಗ್ತಾ ಇದ್ದಾರೆ. ಬನ್ನಿ ಗೈಸ್ ಕಮೆಂಟ್ ಹಾಕಿ, ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಹಿಂಗಲ್ಲ ಬಟಾಟೆ ಅತ್ತು ಸುದೀಪಣ್ಣ ಚೂರು ಪಾರ್ದ ನೀರಿನ ದಾದಿ ಗೈಸ್ ದಾದೆ ಗೊತ್ತೇ ಬಟಾಟೆ ಬಾಜಿ ಬೋರ್ಡ್. ಕರೆಕ್ಟ್ ರವೀಂದ್ರಣ್ಣ. ಕೃಷ್ಣಣ್ಣ ಒಣಸಾಂಡೆ ಅಂತ ಸುದೀಪಣ್ಣ ನಗ್ತಿದ್ದಾರೆ. ಓಕೆ ಎಂಚಿನಿ ಬಟಾಟೆ
ಗಮ್ಮತ್ತಿಗೆ ನೀ ಓಕೆ ಸುದೀಪಣ್ಣ. ಕಿರಣಣ್ಣ ಹೇಳಿ ಎಂತ ಗೊಂಬೆ ಕೊಡ್ತಿದ್ದೀರಾ? ಥ್ಯಾಂಕ್ ಯು ಕಿರಣಣ್ಣ. ಹಿಂಗದ ಕಚಿಪು ಹಾಕೊಂಡವ್ವ. ಸಂಪದಣ್ಣ ಹಿಂಗಿದ್ದು ಪದಾರ್ಥ ಆಗಲ್ಲ, ಅದು ಸ್ವಲ್ಪ ಹಾಕಿದ್ದು ಮಾರೆ, ನೀವೆಂತ ನೀವು ಒಣಸಾದು ಚಾಂಡು ಸುದೀಪಣ್ಣ ಅಂತ ಕೃಷ್ಣಣ್ಣ. ಸುದೀಪಣ್ಣ ನಗ್ತಿದ್ದಾರೆ. ಲೈಕ್ ಕೊಡದವ್ರು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ಕೃಷ್ಣಣ್ಣ ಗಂಟೆ ನಾಲಾಂಡತ್ತೆ ದಾದಾಂಡು ದಾದಾಂಡು ನಾಲಾಂಡ ಅಂದು ದಾದಾಂಡು ಸುದೀಪಣ್ಣ. ಎನಿ ಪ್ರಾಬ್ಲಮ್? 4 ಗಂಟೆ ಮೀನಿದಾಲ ಪ್ರೋಗ್ರಾಮ್ ಇತ್ತಂಡ ಗೈಸ್. ದಾದ ಗೊತ್ತುಂಡಿ ಅಕಲೇನೆ ಇಲ್ಲಡ ಪುಚ್ಚೆ ಅಪೆದ ಇಲ್ಲದ ಪುಚ್ಚೆ ಇಪೆದ ಇಲ್ಲಡು ಪುಚ್ಚೆ ರಡ್ಡು ಇಲ್ಲಡು ಪುಚ್ಚೆಲ ಒವ್ವ ಪುಚ್ಚೆನು ನಾಡೊಂದು ಪೋತಿ ಅಂದ ರಕ್ಷಿತ್ ಚಾಂಡ ಕೇನೊಡತೆ ಯಾನು ವನಸಾಂಡಿ ಕೇಂಡ ಓ ಅಂಚನ ಯಾನು ಮೀನಿದಾಲ ಪ್ರೋಗ್ರಾಮ್ ಮೀನಿತ್ತನ ಆ ಪುಚ್ಚೆಗೆ 2 ಬಿಡಬೇಕು ರಕ್ಷಿತ್. ಎಲ್ಲಿಗೆ ಹೋಗುದು? ಸುದೀಪಣ್ಣ ತಲೆ ಮೇಲೆ ಕೈ ಹೊತ್ತು ಕೇಳಿ ಕೇಳಿ ಎಲ್ಲಿ ಹೋದ್ರು ಕೃಷ್ಣಣ್ಣ? ನೋಡಿ ಕೃಷ್ಣಣ್ಣ, ನೀವು ವಾಪಸ್ ಬನ್ನಿ, ಇಲ್ಲಿ ಸುದೀಪಣ್ಣನಿಗೆ ಒಂದು ಏನೋ ಹೇಳಲಿಕ್ಕಿತ್ತಂತೆ. ಯಾನು ಕುಂದಾಪುರಗೂ ಪೋವೊಂದುಲ್ಲೆ ಅಂಚ ಬೇಗ ಸುದೀಪಣ್ಣ ಅಂತ ಕೃಷ್ಣಣ್ಣ. ಬರ್ಸ ಜೋರುಂಡೆ ಕಾರ್ಲಾಡು ಬರ್ಸ ಇಜ್ಜಿ ನನ ಬರೋಡ ಆತೆ ಬರ್ಸ ಬೈಜ್ಜಿ ಮೋಡ ಎತ್ತಂಡೆ ಈ ಕಡೆ ಕಾಂಡೆಲ್ಲ ಮೋಡ ಎತ್ತಂಡೆ ಅಂದೆ ಕೃಷ್ಣಣ್ಣ ಅಂತ ಸುದೀಪಣ್ಣ. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ಅವು ರಕ್ಷಿತ್ ಗಂಟೆ ಪುಚ್ಚೆ ನೋಡಿ ರಕ್ಷಿತ್ ಏನೋ ಹೇಳ್ತಿದ್ದಾರೆ. ಕುಂದಾಪುರ ಡುಲ್ಲರೆ ಕೃಷ್ಣಣ್ಣ ಅಂತ ಸುದೀಪಣ್ಣ. ಕೃಷ್ಣ ಇವರೆಲ್ಲಿ ಹೋದ್ರು ಕಿರಣಣ್ಣ? ಈರಿತ್ತು 4 ವರ್ಷ ಬರುವ ಓ ಅಂದ ಸಂಪತ್ತಣ್ಣ. ಬರ್ಪುಂಡು ಇತ್ತೆ ಬರ್ಪೆ ಯಾನು ರಿಟರ್ನ್ ಬರ್ಪೆ ಅಂದು ಕಾಪುರ್ಚಿ ಅವೆ ಯಾನು ಬನ್ನಾಗ ಲೇಟ್ಲ ಅವು ಅಂದ ರಕ್ಷಿತ್. ಓಕೆ ರಕ್ಷಿತ್, ಥ್ಯಾಂಕ್ ಯು ಸೋ ಮಚ್. ಸಂಪು ಬ್ರೋ ಆದಿಪ್ಪು ಬನಂದ ರಕ್ಷಿತ್ ಲೈಕ್ ಕೊಡ್ತೆ ಮುದ್ದು ಸಿಸಿರು ಬಟಾಟೆಡ್ ದಕ್ಕುರ್ಚಿ ಅಂದೆ ಸುದೀಪಣ್ಣ. ಥ್ಯಾಂಕ್ ಯು ಸುದೀಪಣ್ಣ. ಪೋಂದುಲ್ಲೆ ಬನಂದುಲ್ಲೆ ಕೃಷ್ಣಣ್ಣ ಅಂದೆ ಪೋಂದುಲ್ಲಾರ ಜಾಗೃತಿ ಇಡ್ಬೋದು ಬಲ್ಲೆ ಕೃಷ್ಣಣ್ಣ. ಸುದೀಪಣ್ಣ ನಗ್ತಾ ಇದ್ದಾರೆ. ರವೀಂದ್ರಣ್ಣ ಇದ್ದೀರಾ? ಎಲ್ಲಿ ಹೋದ್ರಿ ರವೀಂದ್ರಣ್ಣ? ನೀವೆಂತ ನೀವು? ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ರಕ್ಷಿತೀರು ಒಡೆ ಪೋಯರಡೆಲ್ಲ ಗೊತ್ತಾಪುಂಡು ಸಿಸಿದೀತ ಅಂದ. ಓಕೆ.
ಎಲ್ಲಿ ಹೋಯ್ತು? ಅಂದು ಪನೊಂದುಲ್ಲೇರ್ ಕೃಷ್ಣಣ್ಣ ಬಂಗ್ಲೆ ಗುಡ್ಡೆದಾರು ಈರು ಪನೊಂದುಲ್ಲೇರ್ ಸುದೀಪಣ್ಣ. ಇದ್ದೇನೆ ಟೀಚರ್ ಅಂತ ರವೀಂದ್ರಣ್ಣ. ಕಾಲ್ ಬಂತು. ಹೌದು, ಹೂ ಅಂತ ಹೇಳ್ತಿದ್ದಾರೆ ಸುದೀಪಣ್ಣ. ಬಲೆ ಬಲೆ ಬತ್ತೆ ಬತ್ತೆ. ಸುದೀಪಣ್ಣ ಒಣಸಿಗದಾದ ಸ್ಪೆಷಲ್ ಅಂತ ಕೃಷ್ಣಣ್ಣ. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ಸೂಪರ್ ಅಂತ ಸುದೀಪಣ್ಣ. ಕೃಷ್ಣಣ್ಣ ಸೌತೆ ಬದನ ಸಾರಿಗೆ ಪನೊಂದುಲ್ಲೇರು. ಸೂಪರ್ ಲೈವ್, ಥ್ಯಾಂಕ್ ಯು ಅಂದೆ ಅಂತ ಕೃಷ್ಣಣ್ಣ. ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ ಸುದೀಪಣ್ಣ. ಕೃಷ್ಣಣ್ಣ ಅಂತ ಸುದೀಪಣ್ಣ. ಸೂಪರ್ ಸೂಪರ್, ಥ್ಯಾಂಕ್ ಯು ಸುದೀಪಣ್ಣ. ಉಲ್ಲರಿಗೆ ಏನೊಂದಿಲ್ಲ ರಕ್ಷಿತ್ ಉಲ್ಲೆ ಉಲ್ಲೆ ಪೂರ ಹರ್ಷಿತಾ ಜನತ ಲೈವ್ ಉಳ್ಳೇರು ಅಂದೆ ರಕ್ಷಿತ್ ಮಲ್ಲಿಜಿಪ್ಪ ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಸಪೋರ್ಟ್ ಅಂತ ರವೀಂದ್ರಣ್ಣ. ರವೀಂದ್ರ ಬ್ರೋ ಬರ್ಸ ಉಂಡಿಕ್ಕೆ ರಕ್ಷಿತ್ ರವೀಂದ್ರಣ್ಣ. ಎಕಡೆ ಬರ್ಸ ಎತ್ತಂಡ ಅಲ್ಪ ಈರ್ನ ಉಡಿತ್ತಣೆ ಅಂತ ರವೀಂದ್ರಣ್ಣ. ಮ್ಯೂಟ್ ಲೈವ್ ಅಂಡಲ್ಲ ಜನ ಉಳ್ಳೇರಲ್ಪ ಅಂದ. ಮುಲ್ಪ ಇಜ್ಜಿ ಬ್ರೋ ಪನಂದಿಲ್ಲ ರಕ್ಷಿತ್. ಮ್ಯೂಟ್ ಲೈವ್ಗೆ ಜನ ಜಾಸ್ತಿ ಅಂತ. ಸಪೋರ್ಟ್ ಅಂತ ರವೀಂದ್ರಣ್ಣ. ದಾದಾ ಅಬತ್ತರ ಕಟ್ಟು ಗೊತ್ತೇ ಏರಿಯ ರಕ್ಷಿತ್. ಮ್ಯೂಟ್ ಲೈವ್ ಪನೊಂದುಲ್ಲೆ ರವೀಂದ್ರಣ್ಣ. ಹಾಂ ಬ್ರೋ ಅಂತ ರಕ್ಷಿತ್. ಅಲ್ಪೈ ಅಂದ ಬೊಕ ಮ್ಯೂಟ್ ಪನ್ಪರೇರು ಏರೆನಗೇನೊಂದುಲ್ಲೆ ರವೀಂದ್ರಣ್ಣ. ಹರ್ಷಿತಾ ಆರು ಎಕಡೋರ ಲೈವ್ ಮಲ್ತೇರು ಒಂದು ಎರಡನೇ ಸರಿಯಾ ಅಂತ. ಆರು ಎಸ್ಸರ್ ಲೈವ್ ಮಲ್ಪೇರು ಮೂಜಿ ಸರಿಯಾ ರಾತ್ರಿ ಇಡ್ಲೆಪ್ಪುಂಡತ್ತೆ ಯಾರನ್ನ. ಮುದ್ದು ಮತ್ತವರು ಸೇರಬೇಕು ಅಂತ ಬರೆದಾಗಿದೆ. ಇಂದು ಬ್ರಹ್ಮನು ವೈಟಿ ಲೈವ್ಗಿಂತ ವಾಸ್ತವ ಮೆಸೇಜಿಸು ಅಂತ ಬರೆದಾಗಿದೆ ಎಂದು ಬ್ರಹ್ಮನು. ಎಂತ ಕಿರಣಣ್ಣ ನಿಮ್ಮ ಮಂಡಿ. ಮ್ಯೂಟ್ ಲೈವ್ ಡೆ ಅಂತ ಹೆಂಚಿನ ಅವಸ್ಥೆ ನಿರಕ್ಷಿತ. ರವೀಂದ್ರಣ್ಣ ನಗ್ತಿದ್ದಾರೆ. ಯಾನ್ ಮೊರನಿ ಕನೆಕ್ಟ್ ಆಯ್ನಿ ಅರೆನ ಚಾನಲ್ ಗಂದ. ಓಕೆ ಅವು ಪಾತೆರ್ ನೈಟ್ ಇಪ್ಪು ಗತಾಂಡೆ. ಹಂಸಲೇಖನು ಈ ಥರ ಬರೆಯಲ್ಲ ಅಲ್ವ ರಕ್ಷಿತ್. ಕಿರಣ್ ಅನ್ನ ಬರೆದಿದ್ದಾರೆ. ಕುಡೂರ ಪಾತೆರ್ನ ದಾದೆ ರಂದ್ರಣ್ಣ ಪಾತೆರನ ಅಂದಂದು ಪಾತೆರ್ನ ಇಟ್ಟು ಸಪೋರ್ಟ್ ಅಂತ ಕಿರಣಣ್ಣ. ಮ್ಯೂಟ್ ಲೈವ್ಡು ಪಾತೆರ್ನ ಎಂಚಿನ ಮನ್ಪ ಮ್ಯೂಟ್ ಲೈವ್ಡು ಎಂಚ ಪಾತೆರ್ ಮಂಡೆ. ಓ ಜನರೇ ಬನ್ನಿ ಬನ್ನಿ. ನಿಖಿಲ್ ಪಾತೆರು ಎಂಕಲ್ ತುಳು ಪಾತೆರ್ನತಿ ಆಕಲ್ ಕನ್ನಡ ಪಾತೆರ್ನತಿ. ಮುದ್ದು ಮತ್ತು ಅವರು ಎಂತ ಕಿರಣ ಯಾರು ಕಿರಣಣ್ಣ ಅವರು ಯಾರವರು ಬಿಡಲ್ಲ ಅವರನ್ನ. ಗೈಸ್ ದಾದೆ ಗೊತ್ತುಂಡು ಪನ್ಲೆ ಬೊಕ್ಕ
ಬೊಕ ಆಗಲ್ಲ ಮ್ಯೂಟ್ ಲೈವ್ ಆ ಒಂದುಂಡು ಅಂದು ಗೈಸ್ ದಾದ ಗೊತ್ತುಂಡೆ ಪನ್ಲೆ ಅವರು ಮತ್ತು ಎಂತ ಕಿರಣನ್ನ ಸವಿತಕ್ಕ ಹಾಯ್ ಹಾಯ್ ಎಂಚಲ್ಲರು ಚಾಪಾಯರ ಈರ್ ಮರಣಿ ಪಂಡಾರತ ಮೇರ್ನನೆ ಲೈವ ತುಲೆ ಈಶ್ವರ್ ದೇವರು ಉಳ್ಳೇರು ಮೇರ್ನ ಲೈವ್ಗೆ ಪೊತ್ತುನ ಇರು ಪನ್ಲೆ ಅಲ್ಲ ಮಿತ್ತರ್ ತುಳ್ಳೇರು ತುಲೆ ಅವು ಏರಿಗೇನಂದುಲ್ಲೆ ರಕ್ಷಿತ್ ಓಯ್ ಜನರೇ ಬನ್ನಿ ಅಂತ ರವೀಂದ್ರಣ್ಣ ಕಿರಣಣ್ಣ ಹಾಯ್ ಅಂತ ಸವಿತಕ್ಕ. ಹಾಗಾದರೆ ನೀವು ಅವರ ಲೈವ್ಗೆನೇ ಹೋದದ್ದು. ಇವರು ಕಿರಣಣ್ಣ, ಇನ್ನೊಬ್ಬರು ಕಿರಣಣ್ಣಲ್ಲ, ಪುತ್ತೂರಿದ್ದಲ್ಲ. ಇವರು ಎಲ್ಲಿಯವರು, ಇವರು ಎಲ್ಲಿಯ ಕಿರಣಣ್ಣ? ಲೈಕ್ ಕೊರ್ಲೆ ಗೈಸ್, ಲೈಕ್ ಕೊರ್ಲೆ, ಕಮೆಂಟ್ ಮಾಡಲಿ. ಅಲ್ಲೇ ಸವಿತಕ್ಕ ಮೂಲ ರಕ್ಷಿತ್ ಉಳ್ಳೇಡ್ದುಲೆ ರಕ್ಷಿತ್ ಅಲ್ಪ ವಿಜಯ್ ಚಾನಲ್ ಕನೆಕ್ಟ್ ಆಲವೆ, ವಿಜಯ್ ಚಾನಲ್ ಉಂಡತೆ ಕನೆಕ್ಟ್ ಆಲೆ ಎಂಚಿನ ಐಡ್ ಇಪ್ಪರು ಕಮೆಂಟ್ ಪಾಡ್ಲೆ ಮಾರು ಹೈಡಲ್ಲಿ ಎಂತ ಮೊಟ್ಟೆ ಇಡ್ತಿದ್ದೀರಾ ಹೇಳಿ. ಇವರೇನ ಮುದ್ದು ಕಿರಣಣ್ಣ, ಇವರು ಇಬ್ರು ಕಿರಣಣ್ಣ ಇದ್ದಾರೆ, ಒಬ್ರು ಪುತ್ತೂರಿನ ಕಿರಣಣ್ಣ. ಇವರದು ಊರು ಎಲ್ಲಿ ಮಾರೆ? ರಕ್ಷಿತ್ ಅಣ್ಣ ಹಾಯ್ ಅಂತ ಸವಿತಕ್ಕ. ವಿಜಯ್ ಬ್ರದರ್ ಹಾಯ್, ಹಲೋ, ಹೇಗಿದ್ದೀರಿ ನೀವು? ಗುಡ್ ಆಫ್ಟರ್ನೂನ್, ಸ್ವೀಟ್ ಡೇಸ್ ಆಲ್ ಡೇಸ್, ಹ್ಯಾಪಿ ಯುವರ್ ಲೈಫ್. ಊಟ ಆಯ್ತಾ ನಿಮ್ಮದು? ಊಟಕ್ಕೆ ಎಂತ ಸ್ಪೆಷಲ್? ನಿಮಗೆ ಟೇಕ್ ಕೇರ್ ಅಂತ ಹೇಳ್ತಿದ್ದ. ಯಾನ್ ಹೈಡ್ ಡು ಹಿಪ್ ಗಿಫ್ಟ್. ಓ ಜೀಸಸ್. ರಕ್ಷಿತ್ ಒಂಜಿ ಮಾರ ಇರು ಗರ್ಲ್ ಕೋಳಿ ಮೊಟ್ಟೆನಾ? ಹೌದು ರವೀಂದ್ರಣ್ಣ, ಗರ್ಲ್ ಕೋಳಿ ಮೊಟ್ಟೆ. ಅಲ್ಲೇ ಇರೇ ಕೊಂಚ ಹಾಯ್ ಪಾಡ್ದೇರ, ಹಾಯ್ ಪನ್ಲೆ ರಕ್ಷಿತ್ ಇರ ಎಂಚಿನ ಆ ವಿಜಯ್ ಅಣ್ಣತ್ತು ಸವಿತಕ್ಕ ಅವು ಪೊಣ್ಣು. ಓಲ್ ಮಾಯಕಾಯರ್ ಮಾಡು ಕಮೆಂಟ್ ಪಾಡ್ಲಿ, ಅಕ್ಕಲೆಂತೂ ಕಮೆಂಟ್ ಪಾಡ್ಜರ್ ನಿಕ್ಲಾಂಡಲ್ಲ ಪಾಡ್ಲಿ. ಉಳ್ಳೆ ಯಾನು ಅಂದ ಯಾನ್ ಮೊಬೈಲ್ ದೆಪ್ಪನಾಗ ನಿಕ್ಲು ಉಲ್ಲ ಉಲ್ಲರಿಂದ ಗೊತ್ತಾಪು. ಒಂದು ಮಾತು ಸವಿತಕ್ಕ ಗಿಫ್ಟ್ ಮಲ್ತೆ ಎಲ್ಲ ನೆನೆಪು ಅವೇನು ರಿಟರ್ನ್ ಮಲ್ಪಲೆ ತುಲೆ ಸವಿತಕ್ಕ ಮುದ್ದು ಮತ್ತು ಅವರು ಮುದ್ದು. ಓ ಕಿರಣಣ್ಣ, ಥ್ಯಾಂಕ್ ಯು ಕಿರಣಣ್ಣ. ಸವಿತಕ್ಕ ಉಲ್ಲಾರೆ ಅಲೆ ತುಲೆ ರಕ್ಷಿತಿರಿಗ್ ರವೀಂದ್ರಣ್ಣನ ಆಗ್ತಿದ್ದಾರೆ. ನಾನು ಮದುವೆ ಆದರೂ ಕೂಡ ನಿಮಗೆ ಹೇಳಲ್ಲ ಆಯಿತಾ, ಮದುವೆ ಆದಮೇಲೆ ಹೇಳ್ತೇನೆ ಆಯಿತಾ. ಯಾನು ಕೊರ್ಪುಜಿಯರಿಗ್ಲ ಲೈವ್ದ ಓನರ್ ಪನ್ನ ಅವಿಕ್ ಕೊರ್ ನಂದೆ. ಓಕೆ ರಕ್ಷಿತ್, ಯಾರವರು ಕುಡೋರ ಒನ್ಸ್ ಮೋರ್ ಅಲ್ವಾ? ಅದೇ ನಾನು ಯಾರಿಗೆ ಹೇಳಲ್ಲ, ಮದುವೆ ಆದಮೇಲೆ ಹೇಳ್ತೇನೆ. ಯಾರು ಅಂತ ಕೇಳ್ತಿದ್ದಾರೆ ರಕ್ಷಿತ್. ಹೈಡಲ್ಲಿ ಅಷ್ಟು ಜನ ಇದ್ದಾರೆ, ಕಮೆಂಟ್ ಮಾಡಿ ಬನ್ನಿ ಮಾರ್ರೆ. ಮದುವೆಗೆ ಕರೀರಿ ಮುದ್ದು 2000. ಅಯ್ಯೋ ದೇವರೇ ಕಿರಣಣ್ಣ. ಸವಿತಕ್ಕ ಉಲ್ಲರಿಗೆ ಏನಂದಿಲ್ಲ ರಕ್ಷಿತ್ ಮುದ್ದು ನನಗೆ ಕೂಡ ಹೇಳಲ್ವಾ ಮದುವೆಗೆ? ನಿಮಗೆ ಹೇಳ್ತೇನೆ ಸವಿತಕ್ಕ.
ಇಲ್ಲಿ ಇದ್ದಾರೆ ನೋಡಿ, ಅವರಿಗೆ ಉಂಟು ಬುದ್ಬೇಕು. ಈರು ಪನ್ಪುನ ಒಂದು ಸತ್ಯನ ಅನ್ನೆತ್ತ ಬಗ್ಗೆ ಕೇಂದ್ರನೇ ಚಂದ. ಹಾಗಾದ್ರೆ ಅದು ಎಲ್ಲಿ ರವೀಂದ್ರಣ್ಣ? ಆ ಒಣಸಾಡಿ ಸವಿತಕ್ಕ ಸ್ಪೆಷಲ್ ದಾಲ್ ಬಟಾಟೆ ಬಾಜಿ. ಒಂದು ಲೈಕ್ ಕೊಡಿ ಗೈಸ್, ಹೌದು ಲೈಕ್ ಕೊಡಿ, ಒಂದೊಂದು ಲೈಕ್ ಕೊಡಿ. ರವೀಂದ್ರ ಅಣ್ಣನ ಆಗ್ತಿದ್ದಾರೆ. ಗಿಫ್ಟ್ ಕೊರಿ ಆ್ಯಂಡ್ ಆರ್ ಮನಿ ಪೂಜೆರು ಓ ಜೀಸಸ್ ಇಂಚ ಮಲ್ತಾರ ಹೆಂಗ್ ಸವಿತಕ್ಕ ತೂಲೆ ಮೂರು ರಕ್ಷಿತ್ ಪಾತರೊಂದುಲ್ಲೇರು ಪಾತರ್ಲಿ. ಆಹಾ ಮುದ್ದಕ್ಕೆ ಮದುವೆ ಅಂತ ಕಿರಣ ಈ ಅಂತ ಹೇಳ್ತಿದ್ದಾರೆ ರಕ್ಷಿತ್. ಹಾಯ್ ಪಂಡೆ ಒಂಜಿ ಪಾತಿರ್ಲಾರ ಆತು ಪಾತಿರೊಂದುಲ್ಲೇರು ಇಡ ಇರ್ ಪಾತಿರ್ಲಿ ಸವಿತಕ್ಕ ಆರು ಏನೋ ನಾನು ಪೂರ ಕೇಂದ್ರ ಇರ್ತದೆ. ಶೀಘ್ರದಲ್ಲಿ ಅಂದರೆ ಕೂಡಲೇ ಬೇಗ, ಇನ್ನು ಸ್ವಲ್ಪ ದಿನದಲ್ಲಿ ಅತಿ ಬೇಗ. ಓಹೋ ಹಂಗ, ಓಕೆ ಓಕೆ ರಂಗಣ್ಣ. ರಕ್ಷಿತ್ ಅವ್ರು ನಗ್ತಾ ಇದ್ದಾರೆ. ಯಾನು ಮುದ್ದುನ ಆಣಿ ಎಂಚ ಒಳ್ಳೆ ರಾದಿಪ್ಪು ಯೋಚನೆ ಹಿಡಿತ್ತೆ ಓ ದೇವರನ್ನು. ಆರು ಮಾತಾಡ್ಲಕ್ಕ ಮನುಷ್ಯನೇ ಅವಿ ಪ್ರಾಣಿ ಅತ್ತ. ರವೀಂದ್ರ ಬ್ರದರ್ ಗಾಡಿ ಇರ್ನೇ ಆವೇಕೇನೊಂದು ಕಿರಣ ಅವು ರಿಕ್ಷೋಡು ಪತ್ತುವ ಪಂದೆ ಕಿರಣನ್ನ. ಉಪ್ಪಿಟ್ಟು ಶೀರದಲ್ಲಿ ಅತ್ತ ಅಂದ ಬೊಕ್ಕ ಎಂಚ ಒಳ್ಳೆ ರಕ್ಷಿತ ಅಣ್ಣ ಅಂತ ಸವಿತಾ. ಓಕೆ ಬಂದಿಲ್ಲ ರವೀಂದ್ರಣ್ಣ. ಕಾರ್ ಬೋರ್ಡ್ ಕಾರ್ ಇನ್ನಿಕಲ ರಿಕ್ಷಾ ಬುಡ್ಚೆಂಕ್. என்ன ஃப்ரெண்டு ஒரு கோடை ஈஸ்டடு மச்ச பாடுற போது மாச்சு பாருங்க ஓ தேவரனே. ಗೆಬ್ಬಿ ಅಂತ ರವೀಂದ್ರಣ್ಣ ತೂಲೆ ಅಂಚೆನೆ ಉಲ್ಲೆ ಈರು ಎಂಚ ಉಲ್ಲರಿಗೆ ಏನೊಂದಿಲ್ಲ ಸವಿತಕ್ಕ. ಮದಿಮಾಲ ಕಾರ್ಡ್ ಎಂಕಲ ರಿಕ್ಷೋಡ ಅಂದ ಓಕೆ ಓಕೆ. ಯಾವ ಪಂತಿನಾಥ ಅಂತ ಕಿರಣನ್ನ. ಎಂತ ಕಿರಣನ್ನ?
ಎಲ್ಲಿ ನಾನು ಹೊರಗಡೆ ಹೋಗಿ ಬಂದೆ ಆಯಿತಾ. ಮದಿಮಾಲ್ ಕಾರ್ಡ್ ಓಕೆ ಬತ್ತಾರ ಕೂ ಅಂತ ಸುದೀಪಣ್ಣ. ಹಾಯ್ ಮುದ್ದೂಲಿ ಅಂತ ನೂರು ಅವರು ಬಂದರು. ನೂರು ಹಾಯ್. ಎಂಕಲ್ನ ಹುಷಾರುಲ್ಲ ರಕ್ಷಿತಣ್ಣ ಅಂತ ಸವಿತಕ್ಕ. ಮದಿಮ ಒಲ್ಪಗೆ ಏನಂದಿಲ್ಲ ರವೀಂದ್ರಣ್ಣ. ಮದುವೆ ಅವಲೆ ಮಂಟ ಕೊಡು ಲೈಕ್ ಡನ್. ಥ್ಯಾಂಕ್ ಯು ನೂರು. ನೂರು ಹಾಯ್ ಅಂತ ರವೀಂದ್ರಣ್ಣ. ಮದುವೆ ಈ ಬಂಧನ ಮದುವೆ ಈ ಬಂದ ಅನುರಾಗದ ಅನುಬಂಧ ಈ ಸಾಂಗ್ ಕೇಂದು ಬರ್ತಾವೆ ಅನ್ನೋದಿಲ್ಲ ರಕ್ಷಿತ್. ನೋ ರವೀಂದ್ರ ಬ್ರದರ್ ಮದಿಮಾಲ್ ಆಟೋ ಡ್ರೈವರ್ ಕಾಲ್ ಪಾತಿಡ್ದು ಬರ್ತಾರ ಎಂಕಲ್ ಕಾಲ್ ಬತ್ತ ನಂಚ ಪೋಯಿನ್ ಬನ್ನೊಂದುಲ್ಲೆ ಸುದೀಪಣ್ಣ. ಇವತ್ತು ನೋಟಿಫಿಕೇಶನ್ ಬಂತು ಹೌದಾ ನೂರು. ರವೀಂದ್ರಣ್ಣ ನಗ್ತಿದ್ದಾರೆ ಅಂದೆ ಸವಿತಕ್ಕ ದಾದಿ ಗಮ್ಮತ್ತಿರೇಕೇನಂದಿಲ್ಲ ರಕ್ಷಿತ್. ಆಟೋ ಅಣ್ಣ ಹಾಯ್ ಅಂತ ನೂರು. ರಕ್ಷಿತ್ ಅಣ್ಣ ಹಾಯ್ ಅಂತ ನೂರು. ಮದಿಮಾಲ ಪ್ರೇಮಲ್ಲೋ ಪೋಯಲ್ ಸುದ್ದಿ ಜೀರ ಕರ್ಮೇರ್ನ ಒಳ್ಳೆ ಮಾರ. ಪಾಶ ಬ್ರೋ ಹಾಯ್ ಅಂತ ರಕ್ಷಿತ್. ಮುದ್ದುಲಿ ಮಾತಾಡಿದ್ದೇನೆ ರಕ್ಷಿತ್ ಬ್ರೋ ಊಟ ಆಯ್ತು ಏನು ಮಾಡಿದ್ರೆ ಅಂತ ನೂರು. ಮುದ್ದೂಲಿ ಅಂತ ನೂರು ಇದ್ದೇನೆ ವೆಜ್. ಪಾಶ ಬ್ರೋ ನಿಮ್ಗೆ ಅಂತ ರಕ್ಷಿತ್. ವೆಂಕಟರಮಣ ದೇವಸ್ಥಾನ ಅಂದು ಮದಿಮಲ್ ಬೊಕ್ಕ ಅರೆಡ ಪಾತ್ರೆ ಮಾತ್ರ ಎರಡೇ ಈಗಿರ ನನ್ನ ರವೀಂದ್ರ ಬ್ರೋ ಅಂತ ನಗ್ತಿದ್ದಾರೆ ರಕ್ಷಿತ್. ಮುದ್ದೂಲಿ ಸಾಂಗ್ ಆಡಿ ಇಲ್ಲಿ ನೋಡಿ ಮುಲ್ಪ ಗೌಜುಂಡ ಅಂತ ರಕ್ಷಿತ್. ಗಮ್ಮತ್ ದಾಲ ಇಜ್ಜಿಂದ ಸವಿತಕ್ಕ. ಕಿರಣ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಾರೆ ನೂರು. ಎಲ್ಲಿ ಹೋದ್ರು ಎಲ್ಲ ಕಮೆಂಟ್ ಹಾಕಿ ಮಾಡಿ. ಎಂತ ನೀವು ನನ್ನನ್ನು ಮದುವೆ ಮಾಡಿ ಓಡಿಸ್ತೀರಾ. ಕುಡೋರ ಕುಡೋರ ಒನ್ಸ್ ಮೋರ್ ಮದಿಮಾಲು. ಹೌದಾ ಥ್ಯಾಂಕ್ ಯು ರವೀಂದ್ರಣ್ಣ. ಸವಿತಕ್ಕ ಮತ್ತೆ ವಿಶೇಷ ಹೇಳಿ ನೂರು. ಹೇಳಿ ಮತ್ತೆ ವಿಶೇಷ. ರವೀಂದ್ರ ಬ್ರೋ ಯಾನ್ ಬರ್ಪೆ ಹಾಂ ಬುಡ್ದು ಪೋಚಿ ಬನ್ನೋದಿಲ್ಲ ರಕ್ಷಿತು. ನಿಮ್ಮ ಮಂಡೆ ಮೆಸೇಜ್ನೇ ನೋಡ್ತಾ ಇಲ್ಲ ಯಾಕೆ ಅಂತ ಹೇಳ್ತಿದ್ದಾರೆ ನೂರು. ನೂರು ನಿಮಗೆ ನೋಡಿ ಕಿರಣನ್ನ ಮೆಸೇಜ್ ಹಾಕಿದ್ದಾರೆ ನೋಡಿ. ಓಕೆ ಒಟ್ಟಿಗೆ ಒಟ್ಟಿಗೆ ಬಲ್ಲೇವೆ ಮೆಲ್ಲ ಬಲೆ ಮಧ್ಯಾಹ್ನ ಒಣಸುಗಾನ ಬತ್ತಾರಡೆಯ ಓಕೆನಾ. ವಿಶೇಷದ ಆಲೆಜ್ಜಿ ಲೈಕ್ ಡನ್ ಅಂತ ಮೇಘಸಿಸ್ ಬಂದರು. ಮೇಘಸಿಸ್ ಹಾಯ್ ಹೇಗಿದ್ದೀರಾ. ಮುದ್ವಕ್ಕ ಹಾಯ್ ಅಂತ ಹೇಳ್ತಿದ್ದಾರೆ ಮೇಘಸಿಸ್. ಕಿರಣನ್ನ ಊಟ ಏನು ಮಾಡಿದ್ರಿ ಅಂತ ನೂರು. ಹಾರ್ಟ್ ಕೊಡ್ತಿದ್ದಾರೆ ಮೇಘಸಿಸ್. ಥ್ಯಾಂಕ್ ಯು ಮೇಘಸಿಸ್. ಆಟೋ ಅಣ್ಣ ಅಂತ ಯೋಚನೆ ಮಾಡ್ತಿದ್ದಾರೆ ನೂರು. ಅಂಚಂಡ ಯಾನ್ ಮದಿಮೆ ಗೊಂಜಿ ಪ್ಯಾಂಟ್ ಬೊಕ್ಕ ಒಂಜಿ ಅಂಗಿ ಪೊಲ್ಲರ ಪಾಟ್ವೇರ ಅಂತ. ಓಕೆ ರಕ್ಷಿತ ಪಾಡ್ಲೆ ಮುದ್ದುದಾದ ಪಂಡೇರಾರು ಆರ್ದಾಲ ಬಂತು ಜರಿ ಏರು ಯಾರು. ನಾನು ಆರಾಮ ನೀವು ಹೇಗಿದ್ದೀರಂತ ಮೇಘಸ್. ನಾನು ಆರಾಮಿದ್ದೇನೆ ನೂರು ಅಂತ ಯೋಚನೆ ಮಾಡ್ತಿದ್ದೆ ರವೀಂದ್ರಣ್ಣ. ಮೇಘಸಿಸ್ ಥ್ಯಾಂಕ್ ಯು. ಮುದುಲಿ ನೀವು ಲೈವ್ ಯಾವಾಗ ಮಾಡಿದ್ರಿ. ನಾನು ಎಷ್ಟು ಗಂಟೆ 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೇನೆ. ನಾನು ಇತ್ತೇನೆ ಬತ್ತೆ ಮದುವೆ ಅಂತ ಅಂದ. ಓಕೆ ಬರಲಿ. ಮೇಘಸಿಸ್ ಬೊಕ್ಕ ವಿಶೇಷ ಬಂದ ಊಟ ಇನ್ನೂ ಆಗಬೇಕು ನೂರು ಅವರೇ ಅಂತ ಕಿರಣಣ್ಣ. ಆಟೋ ಅಣ್ಣ ಕಾಫಿ ಆಯ್ತಾ ಅಂತ ನೂರು. ಪಾಸಬ್ರು ಕಾವ್ಯಗೆ ಏನು ಆಯ್ತಾ ಅಂತ ಕೇಳ್ತಿದ್ದಾರೆ ಮೇಘಸಿಸ್. ಥ್ಯಾಂಕ್ ಯು. ಓಕೆ ಇನಿಯೇ ಪಾಡ್ಡೆವನಂದಲ್ಲೇ ರವೀಂದ್ರಣ್ಣ. ಸೂಪರ್ ಅಂತ ಸುದೀಪಣ್ಣ. ಪೋಪಿನಾಗೇನಂದಿಲ್ಲ ರಿಜ್ಜಿ ಉಲ್ಲ ಸೂಪರ್ ಅಂತ ಸುದೀಪಣ್ಣ. ಹಾಯ್ ಮುದ್ದು ಸಿಸ್ ಅಂತ ಆರ್ ಡಿ ಬ್ರದರ್ ಹಾಯ್. ಮುದ್ದು ಹುಲಿ ಇಲ್ಲಿದ್ದಾರೆ. ಇಲ್ಲೇ ಇದ್ದೇನೆ. ಸೂಪರ್ ಅಂತ ಸುದೀಪಣ್ಣ. ಸೂಪರ್ ಅಂತ ಹೇಳ್ತಿದ್ದಾರೆ. ಮುದ್ದು ಅಂತ ಅದೆಂತ ಜ್ಯೂಸಾ. ಥ್ಯಾಂಕ್ ಯು. ಯಾನು ಮೇಕಪ್ ಮತ್ತೊಂದು ವರ್ಪ್ ಅಂದೆ ರವೀಂದ್ರಣ್ಣ. ಓಕೆ ದಾಲ ಇಜ್ಜಿ ಮುದ್ದು ಅಕ್ಕ ಈರ್ ಪನ್ಲೆ ಅಲೆ ಮೂಲು ಅಕ್ಕಲ ಮದಿಮೆಗೆ ಎರ್ನ ರವೀಂದ್ರಣ್ಣನ ತೂಲೆ. ಮೇಘಸಿಸ್ ಮೂಲು ರವೀಂದ್ರಣ್ಣನ ಮದಿಮಂಡಿಕೆ 3 ಗಂಟೆಯಿಂದ ನಿಮ್ಮ ಲೈವ್ ಕಾಯ್ತಾ ಇದ್ದೇನೆ ನಾನು. 3 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೇನೆ ನೂರು. ಸಂಪು ಅಲ್ಪ ಅಂಡೆ ಇತ್ತೆ ಮುಲ್ಪನಾಗೇನಂದಲೇ ರಕ್ಷಿತ್. ಟೀ ಆಯಿತು ನಿಮ್ದು ಆಯ್ತಾ ನೂರು ಅಂತ ರವೀಂದ್ರಣ್ಣ. ರವೀಂದ್ರ ಬ್ರೋ ಅಂತ ರಕ್ಷಿತ್.
ಕಾವ್ಯ ನಾಪತ್ತೆ ಅಂತ 100. ರವೀಂದ್ರಣ್ಣ ಹಾಕ್ತಿದ್ದಾರೆ. ರಕ್ಷು ಚುಪ್ ಅಂತ ಸಂಪತಣ್ಣ 100 ಗೊಂಬೆ ಕಳಿಸುತ್ತಿದ್ದಾರೆ. ಥ್ಯಾಂಕ್ ಯು. ರವೀಂದ್ರಣ್ಣ ಹಾಕ್ತಿದ್ದಾರೆ. ಯಾನ್ ಸುದೆಕ್ಬೋದು ಮೀದು ಬರ್ಪೆ ರವೀಂದ್ರ ದಾಯಿ ಇಂಚ ನೀರುಡು ಮೀನ್ ಡಾಪುಜ ರಕ್ಷಿತ್ ಕೋಡೆ ದಾಯೆ ಬಲ್ತಿ ನೀರು ಓಲು ಸಾತೆ ಕಂಡ ಇವುಡ ಯಾ ನೀರಿಗೆ ಪಂಡೆ ತುಳಿ ನಿಖಲ್ ಕೇಂಜರ್ ಯಾನ್ ಪನ್ನೆ 100 ಹಾರ್ಟ್ ಕೊಡ್ತಿದ್ದಾರೆ. ಥ್ಯಾಂಕ್ ಯು. ಯಾನ್ ಜೋಕರ್ ಪಾಡ್ರೆ ಎಲ್ಲಂಚಿ ಅಂದ ಕಿರಣನ್ನ ಅಂದ ಬ್ರೋ ಏನಂದಿಲ್ಲೇರು ಮೇಘ ಸಿಸ್ಟರ್ ತೂಲೆ ರವೀಂದ್ರಣ್ಣ ಅಂದು ಬಂದೆ. ಪಾಶ ಬ್ರೋ ಕಾವ್ಯ ಫುಲ್ ಬ್ಯುಸಿ ಅಂತ ರಕ್ಷಿತ್. ಮೀಪುನ್ ಬೊರ್ಚೆ ಮೀಯೋಡು ಮೀಪುನು ಇಂಚ ನೀರಿಜ್ಜ ಆ ಮೀಪುನ್ ಬೊರ್ಚಿ ಪನ್ಪುನ ರವೀಂದ್ರಣ್ಣ. ರವಿ ಬ್ರೋ ನಮಸ್ತೆ ಅಂತ ಆರ್ಡಿ ಬ್ರೋ. ನೀವು ಕಂಡಿಲ್ಲ ತಾನೇ ಮುದ್ದೂರಿ? ಎಂತ ಕಂಡಿಲ್ಲ, ನಾನು ಇದ್ದೇನೆ. ಆರ್ಡಿ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಕಾವ್ಯ ದೊಡ್ಡ ಚಿಂತೆ ಆಗಿದೆ ಅಂತ 100. ಮೇಘು ಹಾಯ್ ಎಂಚೊಲ್ಲರಿಗೆ ಏನಂದ್ರೆ ಸಂಪತಣ್ಣ. ಮೀಪುನ್ ಬೊರ್ಚಿ ಸೆಂಟುಂಡು ಸಿಯಬ್ಬಾ ದೇವರನ್ನೇ. ಪಾಶ ಬ್ರೋ ಅವಳ ಚಿಂತೆ ಮಾಡಬೇಡಿ ಅಂತ ರಕ್ಷಿತ್. ನಾನ ಬತ್ತಂಡ ಯಾನ್ಲ ಬರ್ಪುಜಿ ಹಾಂ ದಾದಿ ಈರೆನ್ನೆಲ್ಲ ಬರ್ಪುಜಾರ ಇರಡೆಂಗ್ ಬೇಜಾರಿಜ್ಜಿ ಅಂಚತ್ ಯಾನ್ ದಾಯಿಗ್ ಬುರ್ಚಿಂದ ಅವು ಪಂಡ್ರ ಆಪುಜಿ ಗೊತ್ತಾಂಡೆ ಆಡಿಬಿಡ್ತಾರೆ. ಬೇಗು ಲೈವ್ ಮಾಡ ಎಂತ ನೀನು ಅಂತ ಸಂಪತಣ್ಣ. ಎನ್ನ ಮದುವೆ ಮತ್ತು ಮುದ್ದುನ ಮದುವೆ ಮರ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಆಯಿ ಸಂಪು ಬ್ರೋ ಯಾನ್ ಸೂಪರ್ ಈರೆಂಚೊಲ್ಲರಿಗೆ ನಂದಲ್ಲೇರು ಮೆಗಸಿಸ್ ಸೆಂಟ್ ಉಂಡೆ ಅಂಚಂಡ ಮೀಪುನು ದಾಯಿಗೆ ರವೀಂದ್ರ ಬ್ರೋ ಅಂತ ರಕ್ಷ. ಕಾವ್ಯ ನಿಮಗೆ ಎಲ್ಲಿನೂ ಕಂಡಿಲ್ಲ ಏನು ಅಂತ 100. ನಮ್ಮ ಪೊಣ್ಣು ಪಾರ್ಟಿ ಅತ್ತೆ ರವೀಂದ್ರ ಬ್ರದರ್ ಫುಲ್ಲು ರೈಸ್ ಸೊಡು ಅಂತ ಕಿರಣಣ್ಣ. ನಾನ ಬಲ್ತಂಡ ದಾದಿ ಆರ್ಡಿ ಬ್ರದರ್ ಪಂದೆ. ಕಾವ್ಯ ದೂರ ಪೋಯರ ಅಂತ 100. ಮೇಘನ ಸಿಸ್ ಅಂತ ನಗ್ತಿದ್ದಾರೆ ರವೀಂದ್ರಣ್ಣ. ಅಂದ ಮುದ್ದುವಕ್ಕೆ ಇರ್ನ ಮದುವೆನ ಅಯ್ಯೋ ಉದ್ದೂಲಿ ನಾಪತ್ತೆ ಇದ್ದೇನೆ. ಬೊರ್ಚಿ ಯಾನು ಮುರಣಿ ಪನ್ನೆಗೆ ಇರೆಗೆ ಬೇಜಾರು ಇರೆಗೆ ಒಟ್ಟಿಗೆ ದಾನೆ ಬೊರ್ಚಿ ಯಾನ್ ಮುರಣಿ ಪನ್ನೆಗೆ ಇರೆಗೆ ಬೇಜಾರು ಇರೆಗೆ ಒಟ್ಟಿಗೆ ದಾನೆ ಅಂಚೆ ಇಜ್ಜಿ ಐಕತ್ತು ಆಡಿ ಬ್ರದರ್ ಬೇತೆ ವಿಷಯ ಓಕೆನಾ. ಸ್ವಾತ್ಯಕ್ಕ ಹಾಯ್ ಅಂತ 100. ಪಾಶ ಬ್ರೋ ಇನ್ಸ್ಟಾದಲ್ಲಿ ಇದ್ದಾಳೆ ನೋಡಿ ಅಂತ ರಕ್ಷಿತ್. ಸೂಪರ್ ಅಂತ ಸುದೀಪಣ್ಣ. ಅಂದ ಕಿರಣ್ ಬ್ರೋ ಜಿಗ್ಗ ಓಡಂತ ರವೀಂದ್ರಣ್ಣ. ಸೂಪರ್ ಅಂತ ಸುದೀಪಣ್ಣ. ಸೂಪರ್ ಥ್ಯಾಂಕ್ ಯು. ಮದಿಮೇನ ಅಂತ ಸುದೀಪಣ್ಣ. ಮೆಗಸಿಸ್ ಥ್ಯಾಂಕ್ ಯು. ಹೌದಾ ನೋಡಿದೆ ರಕ್ಷಿತ್ ಬ್ರೋ ಅಂತ 100. ರವೀಂದ್ರ ಬ್ರೋ ಡಿ ಜೆ ಎನ್ನನೇ ಅವೆ ಅಂತ ರಕ್ಷಿತ್. ಓಕೆ ಎರ್ನಲ್ಲ ಅವು ಡಿ ಜೆ ಪಾಶ ಬ್ರೋ ಅಂತ ರಕ್ಷಿತ್. ಸೂಪರ್ ಅಂತ ಸುದೀಪಣ್ಣ. ಓಕೆ ರಕ್ಷಿತ್ ಬ್ರೋ ಅಂತ ರವೀಂದ್ರಣ್ಣ. ಸೂಪರ್ ಥ್ಯಾಂಕ್ ಯು ಸುದೀಪಣ್ಣ. ಮೆಗಸಿಸ್ ಥ್ಯಾಂಕ್ ಯು. ಲುಂಗಿ ಡ್ಯಾನ್ಸ್ ಮಾಡ್ತಗನ ಲುಂಗಿ ಓಕೆ ಲುಂಗಿ ಲಾಪುಂಡು ಪ್ಯಾಂಟ್ ಲಾಪುಂಡು ರವೀಂದ್ರಣ್ಣ. ಮೆಗಸಿಸ್ ಥ್ಯಾಂಕ್ ಯು. ಜಿಗ್ಗ ಅಂದರೆ ಏನು ಉರ್ಲಿ? ಜಿಗ್ಗ ಅಂದರೆ ಒಂದು ಎಂತ ಹೇಳೋದು ಮಾರೆ ರೈಸುದು ಮಾರೆ. ಒಬ್ಬರ ಮುಂದೆ ಉಂಟಲ್ಲ ನಾವು ಹೊಸ ಬಟ್ಟೆ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಕಾಣ್ತೇವಲ್ಲ, ಅದೇ ಜಿಗ್ಗ ಅಂದರೆ. ಕಾವ್ಯ ಪಾಪ ತಾನೆ ಅಂತ 100. ರವೀಂದ್ರ ಬ್ರೋ ಈರ್ಲ ಯಾನ್ಲ ಎಲ್ಲಂಜಿ ಜಿಗ್ಗ ಓಡಾವಿ. ಓಕೆ ನಿಕ್ಲೆಗ್ಲ ಅಲ್ಪ ಪೊಂಡು ನಾಡುಗವಿ ಪೊರ್ಲ ಓಡ ಅಂದು ಪೊರ್ಲ ಓಡು ಕರೆಕ್ಟ್. ಪಾಶ ಬ್ರೋ ಅಂತ ನಗ್ತಿದ್ದಾರೆ ರಕ್ಷಿತ್. ಆಟೋ ಅಣ್ಣ ನನಗೆ ಇದು ಜನ್ಮದಲ್ಲಿ ತುಳು ಭಾಷೆ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ 100. ಮದುವೆ ಏರ್ನ ಎಂಕ ಕಾಕಜಿ ಕೊಡ್ತಿದ್ದೀರ ಅಂತ ಸಂಪತ್ತಣ್ಣ. ಲೈನ್ ಬೂರು ತುಕ್ಕ ಅಂದ ಕರೆಕ್ಟ್. ಲೈನ್ ಬೂರು ಇರೆಗು ಬೂರು ನಾ ಡ್ರೈವರ ಅಂತ ಹೇಳಿ ಆಯ್ತಾ. ನಾ ಡ್ರೈವರ. ಕಿರಣನ್ನ ರೆಡಿ ಮಾಡ್ಲಿಕ್ಕೆ ಹೋದ್ರ ಅಂತ ಮದುವೆಗೆಲ್ಲ ತಯಾರಿ ಅಲ್ವಾ. ಹೊಸ ಬಟ್ಟೆ 100 ಬರುತ್ತೆ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸಂಪು ಬ್ರೋಗು ಒಂಜಿ ಕಾಕಜಿ ಕೊರ್ಲೆ ಇರೆಗೆ ನೆನೆಪಿಚ್ಚ ಅಂದಿ ನೆನೆಪಿ ಕಿರಣ ದಾದ ಮಂಡೆ ಇಡ್ತಕ್ಕ ಓಲ್ದೇರು. ಮುದ್ದು ಮದುವೆ ಲೈವ್ ಬನ್ನಿ ಎಲ್ರು ಅಂತ ಹೇಳ್ತಿದ್ದಾರೆ ಕಿರಣ್. ಹೌದೌದು ಬನ್ನಿ. ಲುಂಗಿ ಡ್ಯಾನ್ಸ್ ಮಲ್ತಂಡ ಡ್ಯಾನ್ಸ್ ಆನ ಮುಟ ಒರಿಯುವಾಗಿಲ್ಲ ಸಂಪತ್ತಣ್ಣ. ಸ್ಕಿಪ್ ಈಜಿ ಓದಿಯವೆ ರವೀಂದ್ರ ಬ್ರೋ ಅಂತ ನಗ್ತಿದ್ದಾರೆ ರಕ್ಷಿತ್. ಮೆಗಸ್ ಥ್ಯಾಂಕ್ ಯು.
ಡ್ರೈವರ ನೆಕ್ಸ್ಟ್ ಪನ್ಲ ಬರ್ಪುಜಿ ರವೀಂದ್ರಣ್ಣ. ಮೆಗಸಿಸ್ ಥ್ಯಾಂಕ್ ಯು ಮುದ್ದು ಸಾವಿರ ಒಂಥರ ಕಿರಣಣ್ಣ. ಮೆಗಸಿಸ್ ಥ್ಯಾಂಕ್ ಯು ಕಿರಣಣ್ಣ. ಮದುವೆ ಯಾವಾಗ ಇದೆ ಹೇಳಿ ಅಂತ 100. ಇತ್ತೆ ಮದುವೆಗೂ ಪ್ಯಾಂಟ್ ಪಾಡೋಡು ಲುಂಗಿ ಪಾಡೋಡು ಪನ್ಲೆ ರಡ್ಲ ಮಾಡಲೆ ರಕ್ಷಿತ್, ರಡ್ಲ ಎಡ್ಡೆ ರಡ್ಲ ಮಾಡಲಿ. ನಾನು 1 ವಾರ ಮುಂಚೆ ಬರ್ತೀನಿ ಮದುವೆಗೆ. ಹೌದಾ, ಬನ್ನಿ ಬನ್ನಿ. 100 ಬನ್ನಿ ಆಯಿತಾ. ಜ್ಯೂಸ್ ರೆಡಿ ಮಲ್ಪೋಡು ಅಂದ. ಓಕೆ ಓಕೆ. ಮಲೆನಾಡ ಗುಂಡವ್ರೆ ಹಾಯ್ ಹಾಯ್, ಹೇಗಿದ್ದೀರಾ? ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಹಾಕಿ. ನನ್ನ ಚಾನಲ್ ಸಬ್ ಮಾಡಿದ್ದಂದರೆ ಸಬ್ ಮಾಡಿಕೊಡಿ. ಆಲೇಲೆ ಏರಿಗ ಮದುವೆ ಈ ಸಾಂಗ್ ಸುರುಕ್ಕು ಪಾಡೋಡು ರವೀಂದ್ರ ಬ್ರೋ ಅಂದಂತ. ಅವು ಫಸ್ಟ್ ಬೋರ್ಡ್ ಸಾಂಗ್. ಮೆಗಸಿಸ್ ಥ್ಯಾಂಕ್ ಯು. ಪ್ಯಾಂಟ್ ಮಿತ್ತು ಲುಂಗಿ ಪಾಡು. ಹಾಂ, ಪ್ಯಾಂಟ್ ಮೇಲೆ ಲುಂಗಿ ಹಾಕಿ ಆಯಿತಾ, ಆಗ ಕರೆಕ್ಟ್ ಆಗುತ್ತೆ. ಎರಡೂ ಕೂಡ ಇರುತ್ತೆ. ನಿಮ್ಮ ಮದುವೆ ಯಾವ ಮದುವೆ ಇಲ್ಲೇ ನಡೀತಾ ಉಂಟಲ್ಲ 100, ನೋಡಿ ಮದುವೆನೇ ನಡೀತಾ ಉಂಟು. ಇನ್ನೂ ಫಿಕ್ಸ್ ಆಗಬೇಕು. ನೆಕ್ಸ್ಟ್ ಮಂತ್ ಮದುವೆ ಸಿಸ್ಟರ್ ಮದುವೆ ಮುದ್ದು ಸಿಸ್ಟರ್ ಮದುವೆ 100 ಅವರ ಅಂತ ಹೇಳ್ತಿದ್ದಾರೆ ಕಿರಣನ್. ಅಡೆಗು ಬರ್ಪೆ ಬೊಕ್ಕ ಹೂವು ಪಾಡು ತೂಪೆ ಒಂದೊಂದಲ್ಲಿ ರಾಕ್ಷ ಎನ್ನುಲ್ಲ ಕಡೆ ಮಾತಿರಗ್ಲಿ ಎಣ್ಣೆ ಬರ್ಪುನಕ್ಲಿಗೆ ಅಂದ. ಓಕೆ, ಓ ಹೌದಾ ಕಿರಣಣ್ಣ ಅಂತ ಹೇಳ್ತಿದ್ದಾರೆ 100. ಸಂಪು ಬ್ರೋ ಅಂತ ನಗ್ತಿದ್ದಾರೆ ರಕ್ಷಿತ್. 100 ನೀವು ಬನ್ನಿ ಅಂತ ರವೀಂದ್ರಣ್ಣ. ಮೇಘ ತಂಗಿ ಅಂತ ಮನು ಅವರು. MD ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಮನು ಅಣ್ಣ ಅಂತ ಮೇಘಸಿಸ್. ರವಿ ಬ್ರೋ ಹಾಯ್ ಅಂತ ಮನು. ಮುದ್ದು ಹುಲಿ ಮದುವೆ ಕರಿತೀರಾ ತಾನೇ? ಕರಿತೇನೆ 100 ಬನ್ನಿ ಆಯಿತಾ. ಹುಲಿ ಅಣ್ಣ ಹಾಯ್ ಅಂತ 100. ಇಲ್ಲೇ ಮದುವೆ ನಡೀತಾ ಉಂಟು ನೋಡಿ. ಮುದ್ದು ಸಾವಿರ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ತಮ್ಮ ಹಾಯ್ ಅಂತ ಮನು. ಎಣ್ಣೆ ಸಂಪೂಡ ಹೆಂಚಿನೇ ರಕ್ಷಿತ್. ಖಂಡಿತ ಬರ್ತೀನಿ ಆಟೋ ಅಣ್ಣ ಅಂತ ಹೇಳ್ತಿದ್ದಾರೆ. ಓಕೆ 100 ಅಂದ ರವೀಂದ್ರಣ್ಣ. ಮದುವೆಗೆ ನನ್ನ ಕರೆಯುವುದಿಲ್ವಾ ನೀನು? ಬನ್ನಿ ಮನು, ನಿಮಗೂ ಕೂಡ ಆಮಂತ್ರಣ ಇದೆ, ಬನ್ನಿ ಆಯಿತಾ. ಇಲ್ಲಿ ಇವರದು ಆಟೋ ಉಂಟು, ಯಾವುದು ರವೀಂದ್ರಣ್ಣಂದು. ಅವರ ಆಟೋದಲ್ಲಿ ಬನ್ನಿ ಮದುವೆಗೆ. ಲೈವ್ನಲ್ಲಿ ಮದುವೆ ಮಾಡ್ಕೋತಾ ಇದ್ದಾರೆ ಇನ್ನು ಮುದ್ದುಲಿಯರು. ಹೌದೌದು, ಲೈವ್ನಲ್ಲೇ ಮದುವೆ. ನೇಮ್ ಎಂತ ಮದುಮಗಂದು ಅದು ನೇಮ್ ಹೇಳೋಕ್ಕಾಗಲ್ಲ ಕಿರಣಣ್ಣ. ನೇಮ್ ಎಲ್ಲ ಹೇಳಬಾರ್ದಲ್ಲ. ಅವರು ಇವರು ಯಾರು ಅಲ್ವಾ ರಕ್ಷಿತ್? ಎಣ್ಣೆ ನಿಮ್ಮದು ಪಾರ್ಟಿ ನಮ್ಮದು ಅಂತ ರವೀಂದ್ರಣ್ಣ. ಯಾವಾಗ ಅಂತ ಹೇಳ್ತಿದ್ದಾರೆ. ಅದು ಇವರು ಹೇಳ್ತಾರೆ, ಯಾರು ಕಿರಣಣ್ಣ ಹೇಳ್ತಾರೆ ಆಯಿತಾ. ಮಾಲ್ ಪಿಯಂಗೆ ಹಂಟು ಮಾಲ್ಪಿ. ಹೌದಾ, ನಾನು ಮತ್ತೆ ಬರ್ತೇನೆ ಮುದ್ದು ಅಕ್ಕ, ಬಾಯ್. ಓಕೆ ಮೆಗಸಿಸ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಸಪೋರ್ಟ್ ಮಾಡಿದ್ದಕ್ಕೆ. ಮನು ಅಣ್ಣ ಬಾಯ್ ಅಂತ ಹೇಳ್ತಿದ್ದಾರೆ ಮೆಗಸಿಸ್. ಆಟೋ ತಗೊಂಡು ಬಂದರೆ ಮದುವೆ ಎಲ್ಲ ಆಗಿ ಹೋಗುತ್ತೆ ಎಂದು ವಿನಂತಿ. ಹೌದಾ? ಇಲ್ಲ ಅಲ್ಲ, ಆಟೋ ತಗೊಂಡು ಬಂದರೆ ಮೇಘ ಅಂತ ಕೋಪದಲ್ಲಿದ್ದಾರೆ ಮನು. ಮೇಘ ಅಕ್ಕ ಅಂತ ಯೋಚನೆ ಮಾಡ್ತಿದ್ದಾರೆ 100. ಎನ್ನ DJ ಮಾತ್ರ ಬಾಕ್ಸ್ 4. ಹೌದೌದೇ 4. ಮೇಘ ನಾಪತ್ತೆ ಆಗಬೇಡಿ ಅಂತ ಹೇಳ್ತಿದ್ದಾರೆ 100. ಕುಂದಾಪುರಗೆ ನಾಳೆ ಬರಲಿಕ್ಕಿದ್ದೆ, ನಿನ್ನ ನೋಡ್ಕೊಳ್ತೀನಿ ಇರು ಮೇಘ ತಂಗಿ ಅಂತ ಮನು ನಿನ್ನೆನ ಮೊನ್ನೆನ ಏನೋ ಹೇಳಿದಾಗಿತ್ತು ಅಲ್ವಾ. DJ ರಿಮಿಕ್ಸ್ ಸಾಂಗ್ ಮುದ್ದು ಹುಲಿ ಮದುವೆಗೆ. ಹೌದಾ? ಓಕೆ. ಬಾಬಾ ಮನು ಅಣ್ಣ ಅಂತ ಮೆಗಸಿಸ್. ಸೂಪರ್ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ಏನು ಹೇಳಿದ್ದೆ ನಾನು, ಅದು ಮತ್ತೆ ಹೇಳ್ತೇನೆ ಆಯಿತಾ. ಏನು ಹೇಳಿದ್ರೆ ಅಂತ. ನಾನು ಯಾರನ್ನೂ ತಂಗಿ ಹೇಳಲ್ಲ, ನಾನು ಯಾರಿಗೂ ಎಂತ ಅಣ್ಣ ಆಗಲ್ಲ ಅಲ್ವಾ, ಅದು ಮಾತು. ರವೀಂದ್ರ ಬ್ರೋ
ಮುಯಿಕವ ದೀಪ್ ಬೊರ್ಚತೆ ಬೊರ್ಚಿ ಬೊರ್ಚಿ ರಕ್ಷಿತ ಅವು ಜಾಸ್ತಿ ಅಪ್ಪ. ನಾನು ಸಿಗಬೇಕು ಅಲ್ವಾ ನಿನಗೆ ಮನು ಅಣ್ಣ ಅಂತ ಮೇಘಸಿಸ್. ಮುದುಹುಲಿ ನಾಪತ್ತೆ ಮುದ್ದುಹುಲಿ ನಾಪತ್ತೆ ಆಗಿಲ್ಲ, ಇದ್ದೇನೆ. ನಾನು ಮಾತಾಡ್ತಿದ್ದೇನೆ, ನೀವು ಕೂಡ ಮಾತಾಡಿ. ರವೀಂದ್ರಣ್ಣ ಹೋದ್ರು ನೋಡಿ, ರವೀಂದ್ರಣ್ಣ ರೆಡಿ ಆಗಬೇಕು ಹೋದ್ರು. ಮೇಘಸಿಸ್ ಥ್ಯಾಂಕ್ ಯು. ಮೇಘ ಅಕ್ಕ ಹಾಯ್ ಅಂತ ಹೇಳ್ತಿದ್ದಾರೆ 100. ಮುಯಿ ಕವರ್ ಬೊಡ್ಚಿ ಒಂಜಿ ಪ್ಯಾಕ್ ಚಿಪ್ಸ್ ಕೊರ್ಕ್ ಅಂದ 100. ಅವರು ಒಂದು ಕಣ್ಣು ಬಿಟ್ಟು ನೋಡ್ತಾ ಇದ್ದಾರೆ, ಏನಾಯ್ತು ಚಿಪ್ಸ್ ನಿಖಲ್ ಸುಧಾರ್ಪ ಅವರ ಡೋಂಟ್ ನಿಖಲ್. ಆಟೋ ಅಣ್ಣ ಮದುವೆ ಯಾವಾಗ ನಿಮ್ದು ಅಂತ 100. ಒಳ್ಳೇದಾಯ್ತು, ಇದು ಕ್ವಶನ್ ಬೇಕಿತ್ತು 100. ಕರೆಕ್ಟ್. ಮಾತಾಡಲ್ಲ ಮದುವೆದ ಗೌಜಿಡ್ ಉಲ್ಲೇರು ಅಂತ ಹೇಳ್ತಿದ್ದಾರೆ ರಕ್ಷಿತ್. ಆಶೀರ್ವಾದ ಉಡುಗೊರೆ ಮದುವೆ ಅವು ಅಂದು ಸಂಪತ್ತಣ್ಣ. ಹಾಯ್ 100 ಪಾಶ ಬ್ರೋ ಅಂತ ಹೇಳ್ತಿದ್ದಾರೆ ಮೇಘಸಿಸ್. ಮೇಘ ನನ್ನ ತಂಗಿ. ಓಕೆ ಓಕೆ ಮನು, ಇರಲಿ ಬಿಡಿ, ನಾನು ಅದು ಮತ್ತೆ ಹೇಳಲ್ಲ ನಾನು, ಬಿಡಿ. ಶುಭ ಲಗ್ನ ಏಪಯ್ಯೆ ಅವಗೊತ್ತು ಜಿ. ರಕ್ಷಿತ್ ಆಟೋ ಅಣ್ಣ ಮದುವೆ ನಾಳೆ ಉಂಟು ಬನ್ನಿ ಎಲ್ರು ಅಂತ ಹೇಳ್ತಿದ್ದಾರೆ. ಮೊನ್ನೆ ಹೇಳಿದ್ದೆ ಅಲ್ವಾ ಅಂತ ರವೀಂದ್ರಣ್ಣ. ಬಾಯ್ ಮುದ್ದು ಟಾಟಾ. ಓಕೆ ಸಂಪತ್ತಣ್ಣ ಬಾಯ್ ಬಾಯ್. ಮೇಘ ಅಕ್ಕ ಕಾಫಿ ಆಯ್ತಾ ಅಂತ 100. ಮುದ್ದು ಕೂಡ ತಂಗಿ ಅಂತ ಮನು. ಬೇಡ, ನಾನೆಂತ ಹೇಳಲ್ಲ ಮನು, ಹೋಗಿ ನೀವು. 100 ಅವರು ನಗ್ತಾ ಇದ್ದಾರೆ. ಸಂಪು ಬ್ರೋ ಒಂತುಲೆ ಬನಗಲ್ಲೇ ರಕ್ಷಿತ್. ಮೇ 33ಕ್ಕೆ ಅಂತ ಮದುವೆ ಅಂತ ರವೀಂದ್ರಣ್ಣ. ಹೌದಾ, ಕಾಫಿ ಅಲ್ಲ ಮರೆ ಚಾ 100 ಪಾಶ ಬ್ರೋ ಅಂತ ಹೇಳ್ತಿದ್ದಾರೆ ಮೇಘಸಿಸ್. ಹುಲಿ ಅಣ್ಣ ನೀವು ಎಲ್ಲೂ ನೀವೇ ಅಂತ ಹೇಳ್ತಿದ್ದಾರೆ 100. ಬೊಚ್ಚಿ ಮೂಲ ಒಂದು ಸೆಕೆಗೆ ಕಡಲಿಗೂ ಪೋಪೆ ಬಂದಿಲ್ಲ ಸಂಪತ್ತಣ್ಣ ಅಂದ. ಶುಭವಾಗಲಿ ನವ ದಂಪತಿಗೆ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. 100 ಪಾಶ ಅಲ್ಲ 100 ಲಡ್ಡು ಅಂತ ಹೇಳ್ತಿದ್ದಾರೆ 100 ಅವರು. ಮೇಘಸಿಸ್ ಹಾರ್ಟ್ ಕೊಡ್ತಿದ್ದಾರೆ, ಥ್ಯಾಂಕ್ ಯು. ಹೌದು ತಮ್ಮ, ಎಲ್ಲ ಕಡೆ ನಾನು ಅಂತ ಮನು. ರವೀಂದ್ರ ಬೋ ಆ ಡೇಟ್ ಬರ್ಸ ಉಂಡು ಚೂರು ಎದುರ್ದಿಲ್ಲ ಮತ್ತೆ ರಕ್ಷಿತ್ ಆಟೋ ಅಣ್ಣನ ಪತ್ತೆ ಇದ್ದಾರೆ. ರಕ್ಷಿತ್ನ ಕಮೆಂಟ್ ಎಡ್ಡೆಡ್ 32 ಈ ಪಡ. ಅಯ್ಯೋ ದೇವರನೆ. ಹಾ ಹುಲಿ ಅಣ್ಣ ಅಂತ ಹೇಳ್ತಿದ್ದಾರೆ 100. ಹಾ ಬ್ರೋ ಅದಕ್ಕೆ ಎಂಚಿನೇ ರಕ್ಷಿತ್. ಮುದ್ದು ಹಾಯ್ ಅಂತ ಹೇಳ್ತಿದ್ದಾರೆ ನಾಗರಾಜಣ್ಣ. ನಾಗರಾಜಣ್ಣ ಲೈಕ್ ಕೊಟ್ರಾ? ಥ್ಯಾಂಕ್ ಯು ಅಣ್ಣ. ಹೇಗಿದ್ದೀರಿ ನಾಗರಾಜಣ್ಣ? ಮೇಘಸಿಸ್ ಥ್ಯಾಂಕ್ ಯು. ಲೈಕ್ ಓಕೆ ಅಂತ ನಾಗರಾಜಣ್ಣ. ಏನು ಮುದ್ದಲ್ಲಿ ನಾಗ್ತಾ ಇದ್ದೀರಿ ಅಲ್ಲಿ ನೋಡಿ, ನಿಮ್ಗೆ ಮೆಸೇಜ್ ಅರ್ಥ ಆಗಲ್ವಾ ಎಂತ ನೀವು? ಮೇಘಸಿಸ್ ಥ್ಯಾಂಕ್ ಯು. ರವೀಂದ್ರಣ್ಣನ ಮದುವೆ ನೋಡಿ, ದಾದೆ 32 ಡ್ರೆಸ್. ಅಲ್ಲೇ ರವೀಂದ್ರಣ್ಣ ಒಂದು ಕರೆಕ್ಟ್ ಉಂಟು. ಕಿರಣನ್ನೇ ಮೊನ್ನೆ ಕರೆಕ್ಟ್ ಉಂಟುತ್ತಲೆ ಅಣ್ಣ ಊರ್ದ ದುರ್ಗಾ ಭಟ್ರದ ಕೇಂದ್ರ ತೂಪ ಬೇರೆ ಉಂಟು ಅವಿಯೇರಿಯ ದುರ್ಗಾ ಭಟ್ರು ಮುದ್ದು ಹುಷಾರಿ ಜಂದೆ ದಾದಾಂಡೆ ನಾಗರಾಜಣ್ಣ ಬೊಕ್ಕಲ ಎದುರುಗದಿಂದ ಮೇಕಪ್ ಮಲ್ಪರಿಗೆ ಅರ್ಜೆಂಟ್ ಅಂದ ನಾಗರಾಜ್ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಅವ್ರದ್ದು ಮೆಸೇಜ್ ಅರ್ಥ ಅಂದರೆ ತಾನೇ ನಾವು. ಅಯ್ಯೋ 100. ಅಂದಿ ಐಕಿ ಇಪ್ಪಡು ಬಂದ ಅಂದ ರವೀಣ್ಣ ಹಾಯ್ ಅಂತ ನಾಗರಾಜಣ್ಣ.
ಆಟೋ ಅಣ್ಣ ನಿಮ್ಮ ಬಗ್ಗೆ ಹೇಳ್ತಾ ಇರೋ ಆಗಿದೆ ಅಂತ ಹೇಳ್ತಿದ್ದಾರೆ 100. ಬಾಯ್ ಬಾಯ್ ಮುದ್ದು ಅಕ್ಕ. ಮೆಗಸಿಸ್ ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್. ಸ್ವಾತಿ ಅಕ್ಕ ಹಾಯ್ ಹಾಯ್ ఏం చల్లారు. రవీంద్ర బ్రో నల్ల ఎదురుదిండ బస్తగా ఎన్న ఫ్రెండ్లను. ಅಯ್ಯೋ ರಕ್ಷಿತ್. ಮನು ಅಣ್ಣ ಇದ್ದಾರೆ ಬಾಯ್ ಅಂತ ಹೇಳ್ತಿದ್ದಾರೆ. ಮೆಗಸಿಸ್ ಬಾಯ್ ಬಾಯ್. ಹಾಯ್ ಕಿಲಿಂಚು ಒಂದೊಂದು ಹತ್ತು. ಹಾಯ್ ಮಹೇಶ್ ಅಣ್ಣ. ಗೊತ್ತಜ್ಜಿ ಮುದ್ದು ತಂಗಿ ಅಂದೆ. ಓಕೆ ಲೈಕ್ ಡನ್ ಅಂತ ಸ್ವಾತಿ ಅಕ್ಕ. ಹಾಂ 100 ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಎಲ್ರಿಗೂ ಸಹ ಬಾಯ್ ಅಂತ ಹೇಳ್ತಿದ್ದಾರೆ ಮೆಗಸಿಸ್. ಹಾಯ್ ರಕ್ಷಿತ್ ಅಂತ ಸ್ವಾತಿ ಅಕ್ಕ. ಓ ಮುದ್ದು ಅಕ್ಕ ಹಾಯ್ ಅಂತ 100. ಮುದ್ದು ವರ್ಕಾಂಡಿ. ಹಾಯ್ ರವೀಂದ್ರಣ್ಣ ಅಂತ ಮಹೇಶ್ ಅಣ್ಣ. ಹಾಯ್ ಕಾರ್ಕಳ ಅಣ್ಣ ಅಂತ ಸ್ವಾತಿ ಅಕ್ಕ. 100 ಅಂತ ನಗ್ತಿದ್ದಾರೆ. ಬರ್ಸ ಬತ್ತಂಡಲ್ಲ ರಗಾಳ ಹಾಪುಂಡು ಅತ್ತೆ ರವೀಂದ್ರಣ್ಣ ಕರೆಕ್ಟ್. ಹಾಯ್ ಸ್ವಾತಿ ಅಕ್ಕ ಅಂತ ಮಹೇಶಣ್ಣ. ಹಾಯ್ 100 ಅಂತ ಸ್ವಾತಿ ಅಕ್ಕ. ಹಾಯ್ 100 ಅಂತ ಮಹೇಶಣ್ಣ. ಕಾರ್ಕಳ ಅಣ್ಣ ಹಾಯ್ ಅಂತ ರವೀಂದ್ರಣ್ಣ. ಬರ್ಸ ಅಂಡ್ ಮುದ್ದು ಉಳ್ಳಿ ಅಂತ 100. ಹಾಯ್ ನಾಗರಾಜ್ ಬ್ರೋ ಅಂತ ಸ್ವಾತಿ ಅಕ್ಕ. ಮಹೇಶಣ್ಣ ಹಾಯ್ ಅಂತ 100. ಹಾಯ್ ರಕ್ಷಿತ ಅಂತ ಮಹೇಶಣ್ಣ. ಮುದ್ದು 2000 ಅಂತಾರ ಕಿರಣಣ್ಣ. ಕವಿತಾ ಸಿಸ್ಟರ್ ಹಾಯ್ ಅಂತ ರಕ್ಷಿತ್. ಫುಲ್ಲು ಮದುವೆ ಲೈವ್ ಇನ್ಯಾ ಅಂದು. ಹಾಯ್ ಕಿರಣ್ ಬ್ರೋ ಅಂತ ಸ್ವಾತಿ ಅಕ್ಕ. ಮುದ್ದು ಅಕ್ಕ ಹಾಯ್ ಅಂತ 100. ಮಹೇಶ್ ಬ್ರೋ ಹಾಯ್ ಅಂತ ರಕ್ಷಿತ್. ತಮ್ಮನ ಒಲ್ಪದಿ ತಮ್ಮನ ಇಲ್ಲಾಡಿದೆ ಇಲ್ಲಿ ರವೀಂದ್ರಣ್ಣ. ಮುದ್ದು ಹುಷಾರು ಓಕೆ ಬಾಯ್. ಓಕೆ ನಾಗರಾಜಣ್ಣ ಬಾಯ್ ಬಾಯ್. ಸೂಪರ್ ನೈಸ್ ಅಂತ ಸ್ವಾತಿ ಅಕ್ಕ. ಮಹೇಶ್ ಅಣ್ಣ ಎಲ್ಲಿ ಹೋದ್ರು? ಮಹೇಶ್ ಅಣ್ಣ ಇದ್ದೀರಾ? ಆಟೋ ಅಣ್ಣ ನಿಮ್ಮ ಮದುವೆಗೆ 1 ವಾರ ಮುಂಚೆ ಬರ್ತೀನಿ ನಾನು ಅಂತ 100. ದಿನೇಶ್ ಮಂಗಳೂರವ್ರೆ ಹಾಯ್ ಹೇಗಿದ್ದೀರಾ? ಇದು ಟೀ ಕೊಡಿದ್ರಾ? ಬರ್ಸ ಬತ್ತಂಡ ಮಲ್ಲೇಜ್ ಯಾನು ಬೊಲ್ಲಡು ಪೋಂಡಲ ಮಲ್ಲೇಜ್ ಯಾನು ಮದುವೆಗೆ ಬರ್ಪೇನೆ ಅಂದ ರಕ್ಷಿತ್. ಕಫರಂಟೆ ಜಾಸ್ತಿ ಹಾಕೊಂಡು ಬಂದು ಬೇರೆ ಮಹೇಶ್ ಅಣ್ಣ. ಸೂಪರ್ ಸೂಪರ್ ಅಂತ ಸ್ವಾತಿ ಅಕ್ಕ. ಹಾಂ ಓಕೆ ಓಕೆ ಅಂತ ರವೀಂದ್ರಣ್ಣ. ಸ್ವಾತಿ ಅಕ್ಕ ಅಂತ ಯೋಚನೆ ಮಾಡ್ತಿದ್ದಾರೆ 100 ಅಂತ ಯೋಚನೆ ಮಾಡ್ತಿದ್ದಾರೆ ಸ್ವಾತಿ ಅಕ್ಕ. ಕಪರಂಟೆ ಜಾಸ್ತಿ ಹಾಕೊಂಡು ಅಂತ ಮಹೇಶ್ ಅಣ್ಣ. ಹಾಂ ಬನ್ನಿ 100 ಅಂತ ರವೀಂದ್ರಣ್ಣ. ವಣಕಮ್ಮ ಅಂತ ಇದ್ಯಾರು? ರಾಜನ್ ಅವರೇ ಹಾಯ್ ಹಾಯ್ ಹೇಗಿದ್ದೀರಾ? ಟೀ ಕುಡಿದ್ರಾ? ಅಕ್ಕ ಹಾಯ್ ಬಾಯ್ ಹುಷಾರು ಓಕೆ ಅಂತ ನಾಗರಾಜಣ್ಣ. ಬೊಲ್ಲ ಆಂಡಲ್ಲ ಮಲ್ಲೆಜ್ಜೆ ಅಂತ ರವೀಂದ್ರಣ್ಣ. ಹಾಂ ನಿಮ್ದಾಯ್ತಾ? ನಂದು ಟೀ ಆಗಿಲ್ಲ ದಿನೇಶ್ ಅವರೇ. ಸ್ವಾತಿ ಅಕ್ಕ ಕಾಫಿ ಆಯ್ತಾ ಅಂತ 100. ಆಯಿತು 100 ಅಂತ ಸ್ವಾತಿ ಅಕ್ಕ. ಓ ದೇವರನೇ. ಹಾಯ್ ಕೂರ್ಗು ಚಾ ಡೇಕೆ ಅನ್ನೋದಿಲ್ಲ ದಿನೇಶ್ ಅಣ್ಣ. ಪ್ರವೀಣ್ ಅವರೇ ಹಾಯ್ ಹಾಯ್ ಹೇಗಿದ್ದೀರಾ? ಲೈವ್ಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ ಆಯಿತಾ. ರಕ್ಷಿತ್ ಬ್ರೋ ಶಾಪಿಂಗ್ ಏಪಪ್ಪೋ ಈಗೇನಂದಿಲ್ಲ ರವೀಂದ್ರನ್ನೇ. ಬೊಲ್ಲ ಅಂದರೆ ಡ್ಯಾನ್ಸ್ ಮಾಡೋದ ಮುದ್ದು ನಿಮ್ಮ ಮಂಡಿ. ಬೊಲ್ಲ ಅಂದರೆ ಇದು ಮಳೆ ನೀರು ಬರ್ತಲ್ಲ, ಜೋರು ಮಳೆ ಬರುತ್ತಲ್ಲ ಅದಕ್ಕೆ ಬೊಲ್ಲ ಅಲ್ವಾ ರವೀಂದ್ರಣ್ಣ? ರವೀಂದ್ರ ಬ್ರೋ ಭಟ್ರಿಗೆ ಕಾಲ್ ಮಲ್ತೆ ಯಾರು ಪಂಡೇರು ಆ ಡೇಟ್ಗೂ ದಿವೋಲಿಗೆ ಅಂದ. ನಾನಲ್ಲ ಇರ್ಕ ನೀ ಎನ್ನ ಇರ್ಕ ನಾನು ಎಂಚಿನ ಇವನು ನಾನು ಕೂಡ ನಲ್ಲ ಇರ್ಕಿ ಎಂಚಿನ ನನಗೆ ಗೊತ್ತಾಗ್ತಿ. ಸ್ವಾತಿ ಅಕ್ಕ ಬರ್ಸ ಅಂಡೆ 100. ಹಾಂ ಪೋಯಿ ರವೀಂದ್ರ ಬ್ರೋ ಅಂತ ರಕ್ಷಿತ್. ಬೊಲ್ಲ ಅಂದರೆ ಕಲ್ಲನ ತಮ್ಮ. ಹೌದಾ ರವೀಂದ್ರಣ್ಣ? ಅದೇ ಡ್ಯಾನ್ಸ್ ಮಾಡೋದು ಮುದ್ದು ಹೌದಾ? ಓಕೆ 100. ಹಾಯ್ ದಿನೇಶ್ ಬ್ರೋ ಶಾಂಡ್ ಆಗ್ಯಾನಂದಿಲ್ಲ ಸ್ವಾತಿ ಅಕ್ಕ. ಆಯ್ ತುಳು ಭಾಷೆನ ಹಾಳು ಮಲ್ಪೆ ಬಂದಿಲ್ಲ ರಕ್ಷಿತ್. ಓ ಅಂದ ಎಡ್ಡೆ ಆಡು ಪನಂತಲೇ ರವೀಂದ್ರಣ್ಣ. ಲೈಕ್ ಡನ್ ಬಾಯ್ ಬಾಯ್ ಅಂತ ದಿನೇಶ್ ಅಣ್ಣ. ಹೋಗುದಾ? ಇರಿ ಮುದ್ದೂಲಿ ಅಂತ 100. ಎಂತ 100 ಹೇಳಿ? ನಲ್ಲ ಇರ್ಕು ನೀ ಎಲ್ಲ ಇರ್ಕು ನಾ ಸ್ವಲ್ಪ ಬ್ಯುಸಿ ಇರ್ಕು ಅಂದರೆ ಎಂತ ಅವ್ರು ಎಂತ ಹೇಳಿದ್ದು ನಂಗೆ ಗೊತ್ತಾಗಿಲ್ಲ. ಅವರು ತಮಿಳಲ್ಲಿ ಮಾತಾಡಿದ್ದಲ್ಲ, ನನಗೆ ತಮಿಳು ಬರಲ್ಲ ಮಾರ. ನೀವು ಎಂತ ನೀವು ನನ್ನನ್ನು ಮಂಗ ಮಾಡೋದು. ಸ್ವಾತ್ಯಕ್ಕ ಚಾಪರಿಯಾರ ಉಡುಪೆಯರ್ ಪಯರ ಕುಡೋರ ಅವೇ ಎಂಕ್ ತಮಿಳು ಬರ್ಪುಜಿ ನಿಕ್ಲೆ ಎಂಚಿನ ನಾನು ಮಂಗೆ ಅಂತ. ನಾನು ಒಬ್ಬನೇ ಕನ್ನಡ ಮಾತು ಹೇಳ್ತಾ ಇದ್ದೀನಿ ಮಾರಾಯ್ತು. ಇಲ್ಲ ನಾವೆಲ್ಲ ಎಂತ ಇದು ಹಿಂದಿ ಮಾತಾಡ್ದ. ಮೆಹಂದಿ ಏಪದೀಕ ಮೆಹಂದಿ ಮದುವೆದು ದುಮ್ನಾನಿ ಒನ್ಸ್ ಮೋರ್ ಹೌದು.
ಬೇಗ ಪ್ಯಾಂಟ್, ಹಾಂ, ಪ್ಯಾಂಟ್ ಪ್ರಿಂಟೆಡ್ ಟೀ ಶರ್ಟ್ ಗೆತೊನ್ ಬೈರ್ ರವೀಂದ್ರ ಬ್ರೋ ಅಂತ ರಕ್ಷಿತ್. ಓಕೆ ಓಕೆ, ನೀವು ಎಂತ ಬೇಕಾದರೂ ತಗೊಳ್ಳಿ, ಮದುವೆಗೆ ಜಿಗ್ಗಾಗಿ ಬನ್ನಿ ಆಯಿತು. ಓಕೆನಾ? ಮಹೇಶ್ ಅಣ್ಣ ಓಡಿದ್ರಾ? ಶಾಂತಕ್ಕ ಬಂದರು. ಹಾಯ್ ಶಾಂತಕ್ಕ, ಹೇಗಿದ್ದೀರಾ? ಟೀ ಕುಡಿದ್ರಾ? ಮದುವೆ ಆಯ್ಬೊಕ್ಕ ಆಪು ಜಮೆ ಅಂದೆ ರವೀಂದ್ರಣ್ಣ. ಅವು ಎಂಚ ಆಪುಂಡು ಪನ್ಲೆ ಆಂಡೆ ಬೇಲೆ ಆಂಡಿ ಶಾಂತಕ್ಕ. ಚಾ ಪರಿಹಾರ ಅಲ್ಲ, ಸಮಸ್ಯೆ ಪರಿಹಾರ ಅಂತ ಹೇಳ್ತಿದ್ದಾರೆ ನೂರು. ರವೀಂದ್ರ ಬ್ರೋ ಅಂತ ನಗ್ತಿದ್ದಾರೆ ರಕ್ಷಿತ್. ಲೈವ್ಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅಂತ ಶಾಂತಕ್ಕ. ಶಾಂತ ಸಿಸ್ ಹಾಯ್ ಅಂತ ರವೀಂದ್ರಣ್ಣ. ಲೈಕ್ ಕೊಡಿ. ಹೌದು, ಲೈಕ್ ಕೊಡಿ. ಹಾಯ್ ರವೀಂದ್ರ ಬ್ರೋ ಅಂತ ಶಾಂತಕ್ಕ. ಶಾಂತ ಸಿಸ್ಟರ್ ಹಾಯ್ ಅಂತ ರಕ್ಷಿತ್. ಶಾಂತಕ್ಕ ಹಾಯ್ ಅಂತ ನೂರು. ಹಾಯ್ ರಕ್ಷಿತ್ ಅಂತ ಶಾಂತಕ್ಕ. ನೂರು ಎಂತದು? ಎಲ್ಲಿ ಹೋದ್ರು ಮಹೇಶ್ ಅಣ್ಣ? ಆವಡತೆ ಅಂದ ಮಹೇಶ್ ಅಣ್ಣ ಪೋಯಿನೇನ ಅಂದ. ಅವಳು ಯಾರು? ಹಾಯ್ ನೂರು ಅಂತ ಶಾಂತಕ್ಕ. ಬನ್ನಿ ಗೈಸ್, ಕಮೆಂಟ್ ಹಾಕಿ. ರವೀಂದ್ರ ಅಣ್ಣ ಎಲ್ಲಿ ಹೋದ್ರಿ? ಶಾಂತಕ್ಕನಿಗೆ ಹೇಳಲಿಲ್ವಾ ನೀವು ಮದುವೆಗೆ? ಏನು ನನಗೂ ನಗು ನೂರು ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಮುದ್ದು ಇಲ್ಲಿ ಸಾಂಗ್ ಆಡಿ. ಇಲ್ಲಿ ಸಾಂಗ್ ಆಡುವಾಗಿಲ್ಲ, ನನಗೆ ನಕ್ಕು ನಕ್ಕು ಸಾಕಾಯಿತು ನೂರು. ಗಾಳಿಪಟ ಬೈಜ ಹಾಗೇನೊಂದು ಲೇಟ್ ಶಾಂತಕ್ಕ. ಗಾಳಿಪಟ ಬತ್ತು ಬೋಡಿ. ರವೀಂದ್ರ ಬ್ರೋ ಮೆಹಂದಿ ಲೇಟ್ ದೀಕ ಬರ್ಪಿ ತಿಂಗೋಲು ಮದುವೆ ಒಂಜಿ ಮಲ್ಪಗ ನನ್ನ 4 ತಿಂಗೋಲು ಅದು ಬೊಕ್ಕ ಮೆಹಂದಿ ದೀಕ. ರವೀಂದ್ರ ಅಣ್ಣನ ಆಗ್ತದೆ ಏರ್ನ ಮದುವೆಗೆ ಏನೊಂದು ಶಾಂತಕ್ಕ. ಐ ಆಮ್ ವಿಲ್, ಹೌ ಆರ್ ಯು? ಒಂದೇರಿ ಶಾಂತ ಸಿಸ್ಟರ್ ಮುದ್ದು ನ ಮದಿಮ್ಮೆ ಕಾಕಜಿ ಬತ್ತು ಜೀಪನೊಂದುಲ್ಲೇರು, ಬತ್ತು ಜೇಕೇನೊಂದುಲ್ಲೇರು ರಕ್ಷಿತ್. ಇಜ್ಜಿ ರಕ್ಷಿತ್ ಒಂದೊಂದುಲ್ಲೇರು ಶಾಂತಕ್ಕ. ಓಕೆ ಬಾಯ್ ಅಂತ ಹೇಳ್ತಿದ್ದಾರೆ. ಓಕೆ ಓಕೆ, ಬಾಯ್ ಬಾಯ್. ಹಾಂ ಓಕೆ. 10 ರೂಪಾಯಿ ಮೆಹಂದಿ ಟ್ಯೂಬ್ ಯಾವತ್ತ? ಅವನಿಗ್ಲೆಗೆ ಯಾವ ಬಕ್ಕದಕ್ಲೆ ದಾದ ಮಲ್ಪುವಾರ್ ಅತಿ ಶಾಂತಕ್ಕ. ರಂಜನೆ ಅವರೇ, ನನಗೆ ತಮಿಳ್ ಬರಲ್ಲ ಆಯಿತಾ. ಯಬಾ ಅಂತ ಹೇಳ್ತಿದ್ದಾರೆ. ದಾದಿಗೆ ಬರ್ಪಿ ತಿಂಗಳು ಬರುವ ಶಾಂತ ಸಿಸ್ಟರ್ ಅಂತ ರಕ್ಷಿತ್. ಅಯ್ಯೋ ಏನು ಅರ್ಥ ಆಗ್ತಿಲ್ಲ, ಸುಮ್ಮನೆ ನಗ್ತೀನಿ, ತಪ್ಪಾಗಿ ತಿಳ್ಕೊಡ್ಬೇಡಿ. ಓಕೆ ನೂರು. ಹೌದಾ? ಓಕೆ ಓಕೆ. ಎಲ್ಲಿ ಹೋದ್ರಿ? ಅಯ್ಯೋ ಏನು ಅರ್ಥ ಆಗ್ತಿಲ್ಲ, ಸುಮ್ಮನೆ ನಗ್ತಾ ತಪ್ಪಾಗಿ ತಿಳ್ಕೊಬೇಡಿ. ಓಕೆ ಅಂದು ಮುದ್ದು ನಮ್ಮ ಪೊಸ್ಸ ವಾಶತೆ ಅಂದಂತ ಬೊಕ್ಕ ದಕ್ಲೆಗ್ ಆಸಿನ. ಹಾಂ
ದಾದಿ ರವೀಂದ್ರಣ್ಣ. ಹಾಂ ಮುದ್ದುಲಿ ಅಂತ 100. ಜಿಗ್ಗ ಅವಡು ಮುದ್ದು ಅತ್ತೆ ಮದುವೆ ಅಂದು ಶಾಂತಕ್ಕ. ರವೀಂದ್ರ ಬ್ರೋ ಅಂತ ಅಂತಿದ್ದಾರೆ ರಕ್ಷಿತ್. 100 ಅರ್ಥ ಆಗೋದು ಬೇಡ ನಿಮಗೆ ಅಂತ ಶಾಂತಕ್ಕ. ಬೊಕ್ಕ ಅಂದರೆ ಓದುತ್ತಾ ಇರೋದೇನು ಅಂತ 100. ಆರ್ಲ ಜಿಗ್ಗ ಅವಡು ನಮಲ ಜಿಗ್ಗ ಅವಡು ಶಾಂತಶಿಷ್ಟ ಅಂತ ರಕ್ಷಿತ್. ಮತ್ತೆ ಅಂತ ಶಾಂತಕ್ಕ. ಯಾಕೆ ಶಾಂತಕ್ಕ ಅಂತ ಹೇಳ್ತಿದ್ದಾರೆ 100. ಅಂದು ರಕ್ಷಿತ್ ಬೊಕ್ಕ ಪನಂದಲ್ಲೇರು ಶಾಂತಕ್ಕ. ಪಾಶಬ್ರು ಮದುವೆ ಸ್ವಲ್ಪ ಖಡಕ್ಕಾಗಿ ಬನ್ನಿ ಅಂತ ಹೇಳ್ತಿದ್ದಾರೆ ರಕ್ಷಿತ್. ಬೊಕ್ಕ ಅಂದರೆ ಬೊಕ್ಕ ಅಂದರೆ ಎಂಚಿನ ಶಾಂತಕ್ಕ. ಶಾಂತಶಿಷ್ಟ DJ ನಮ್ಮವೇ ನಲಿಪರೆ ಬರೋಡು ಪನದಲ್ಲಿ ರಕ್ಷಿತ್. ರಕ್ಷಿತ್ ಐಕ್ ಅರ್ಥ ಅನಗ ನಮ್ಮ ಗೋವಿಂದ ರವೀಂದ್ರಣ್ಣನ ಆಗ್ತಿದ್ದಾರೆ ಅಂದು ಶಾಂತಶಿಷ್ಟರ್ ಅಂತ ರಕ್ಷಿತ್. ಓಕೆ ರಕ್ಷಿತ್ ಅಂತ ಶಾಂತಕ್ಕ. ಹಾಂ ರಕ್ಷಿತ್ ಬ್ರೋ, ಬಟ್ಟೆ ಅಮೇರಿಕೆಯಿಂದ ತಗೊಂಡು ಬರ್ತೀನಿ ಅಂತ ಬರ್ತೀನಿ ನಾನು ಅಂತ 100. ಓಕೆ 100, ನನಗೆ ಕಾಸ್ಟ್ಲಿ ಡ್ರೆಸ್ ಓಕೆ ಅಂತ ಶಾಂತಕ್ಕ. ಅಮೇರಿಕ ಯಾಕೆ ಪಕ್ಕದ ಊರಲ್ಲಿ ಇಲ್ವಾ ಪಾಶ ಬ್ರೋ ಅಂತ ರಕ್ಷಿತ್. ರವೀಂದ್ರಣ್ಣನಾಗ್ತಿದ್ದಾರೆ ರಕ್ಷಿತ್ ಅಂತ ಶಾಂತಕ್ಕನಾಗ್ತಿದ್ದಾರೆ. ಕುಡೋರ ಶಾಂತಕ್ಕ ಸಾಂಗ್ ಹೇಳಿ ಅಂತ 100. ಒನ್ಸ್ ಮೋರ್ ಯಾನು ಒಂಜಿ ಗಳಿಗೆ ಅಂಡಲ ಬರೋಡು ಮದುವೆಗೆ ಒಂದೊಂದು ಶಾಂತಕ್ಕ. ರವೀಂದ್ರ ಬ್ರೋ ದಾದಪೂರ ಸ್ಪೆಷಲ್ ಮಲ್ಪುಗ ಅಂತ ರಕ್ಷಿತ್. ಆಯಿತು 100 ಅಂತ ಹೇಳುವ ಅಂತ ಶಾಂತಕ್ಕ. ಶಾಂತ ಸಿಸ್ಟರ್ ಅಂತ ನಾಗ್ತಿದ್ದಾರೆ ರಕ್ಷಿತ್. ಊರಲ್ಲಿ ಬಟ್ಟೆ ಖಾಲಿ ಆಗಿದೆ, ಎಲ್ಲ ಬಟ್ಟೆ ಖಾಲಿ ಆಗಿದೆ ಅಂತ ಹೇಳ್ತಿದ್ದಾರೆ 100. ದಾದ ಮತ್ತು ನಿಖಿಲ್ ಪನ್ಲೆ ಬನಂದಲ್ಲೇ ರವೀಂದ್ರಣ್ಣ. ಹಾಯ್ ಮುದ್ದು ಅಂತ ನವೀನಣ್ಣ ಬಂದರು. ಹಾಯ್ ನವೀನಣ್ಣ, ಹೇಗಿದ್ದೀರಾ? ಟೀ ಕುಡಿದ್ರಾ? ಲೈಕ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಬನ್ಸು ಕೋಳಿ ಬಜಿ ಉಪ್ಪಿಟ್ಟು ಓಕೆ ನೆಂಚಿನೇ ರವೀಂದ್ರ. ಹೊಸ ಮದುವೆಯ ಗುಜ್ಜದ ಅಡ್ಡೆ ಮಲ್ಪಗನ ರವೀಂದ್ರ ಏರ್ಲ ಮಲ್ತು ಜರಂದ ಎಬ್ಬೆ ರವೀಂದ್ರ ಬ್ರೋ ಅಂತ ಶಾಂತಕ್ಕ. ನಾನು ಸೂಪರ್. ಹೌದಾ? ಮತ್ತು ಟೀ ಕುಡಿದ್ರಾ ನವೀನಣ್ಣ? ಶಾಂತಕ್ಕ ಪನ್ಲೆ ಬನದಿಲ್ಲ 100. ಎಂಕ್ಲೆಗೆ ಶೋಕು ದಾವೋಡು ತಿಂಡಿ ಅಂತ ಶಾಂತಕ್ಕ. ರವೀಂದ್ರ ಬ್ರೋ ಕಂಡದ ಎಂಚಿನ ತಿಂಡಿಗೆ ಆವು. ಹಾಂ, ಕಾಂಡದ ತಿಂಡಿಗೆ ಆವ. ಓಹೋ, ಗುಜ್ಜೆ ಓಕೆ ಬನದಿಲ್ಲ ಪನ್ಲೆ 100 ಅಂತ ಹೇಳ್ತಿದ್ದಾರೆ. ಹಾಂ ಶಾಂತ ಸಿಸ್ಟರ್ ಅಂತ ರಕ್ಷಿತ್. ಎಲ್ಲಿ ಹೋದ್ರು ಮಾರ? ಮುಗೀತಾ ಮದುವೆ ಕಾರ್ಯಕ್ರಮ? ಹಾಂ, ಬನಲಿಡು ಆಯನ ನೆತ್ತಿಗೆ ಪಾಡ್ಲಿ ಬನದಲ್ಲಿ ರಕ್ಷಿತ. ಕೋರಿ ಏತು KG ಬೋಟು ಏತು KG ಬೋಡು ಐಟಮ್ ಮಾತ್ರ ಒಂದೇನೆ ಇದ್ದೀನಿ ಅಂತ ಹೇಳ್ತಿದ್ದಾರೆ ನವೀನನ್ನ. ಐಟಮ್ಮು ಎಡ್ಡೆ ಉಪ್ಪೋಡು ಓಕೆ. ಓಕೆ ಶಾಂತಕ್ಕ. ಗಣೇಶ್ ಒಂಜಿ ಪೆಟ್ಟಡು ದೀಯಂಡ ಕೈ ಭಾಷೆ ನೀರ್ಕೇನೋಡು ಆಟ ಅಣ್ಣ ಮದುವೆಗೆ ಇಷ್ಟು ಕಾಳಜಿ ಇದೆ ನಮ್ಮ ಮುದ್ದುಲಿ. ಹೌದೌದು. ಗಣೇಶ್ ಯಾಕಪ್ಪ ಅಂತ ಕೇಳ್ತಿದ್ದಾರೆ ರವೀಂದ್ರಣ್ಣ. 10 ಕ್ವಿಂಟಲ್ ಒಂದ ರಕ್ಷಿತ್ ಅಂತ ನಗ್ತಿದ್ದಾರೆ ಶಾಂತಕ. ಸೂಪರ್ ಅಂತ ಹೇಳ್ತಿದ್ದಾರೆ ನವೀನಣ್ಣ. ಕಾಡು ಮಿಕ್ಕಾಗಿ ಯಾಕೆ ಹೊರಗೆ ಹಾಕಿದ್ರು ಎಂತ ಅದು 100. ಸೂಪರ್ ಅಂತ ನವೀನಣ್ಣ. ನವೀನಣ್ಣ ಥ್ಯಾಂಕ್ ಯು. ಗರ್ಲ್ ಕೋರಿ ಓಕೆನಾ ನವೀನಣ್ಣ ಥ್ಯಾಂಕ್ ಯು. ಎಬ್ಬೆ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಇಲ್ಲಿ ಹೋದ್ರು ರಕ್ಷಿತ್. ಸ್ವಲ್ಪ ಹೋಗಿದ್ದು ಹೊರಗೆ ಹಾಕಬೇಕಿತ್ತು ರಕ್ಷಿತ್ ಬ್ರೋ ಅಂತ ಹೇಳ್ತಿದ್ದಾರೆ 100. ನವೀನಣ್ಣ ಮತ್ತೆ ಹೇಳಿ ವಿಶೇಷ. 100 ಅವರು ತಲೆ ಮೇಲೆ ಕೈ ಹೊತ್ಕೊಂಡ್ರು. ಎಲ್ಲಿ ಹೋದ್ರು? ಎಲ್ಲ ಮಾಯ ಆದ್ರು. ಇದ್ದೀರಾ? ಮಿಕ್ಸಿ ಪಡ್ ರವೀಂದ್ರ ಬ್ರೋ ಬತ್ತಿನ ಜನಗಳು ಎಡ್ಡೆ ಟೇಸ್ಟಿ. ಓ ಅಂಚನ. ಓಕೆ ಓಕೆ ನವೀನಣ್ಣ ಥ್ಯಾಂಕ್ ಯು. ನನಗೆ ಸ್ಪೆಷಲ್ ಐಟಮ್ ಬೇಕು ಅಂತ ಶಾಂತಕ್ಕ. ಮುದ್ದುಲಿ ಅಂತ 100. ಹೇಳಿ 100. ಜ್ಯೂಸ್ ಒಯ್ತಾವು ಬಚ್ಚಂಗ ಇದ್ದಾವೆ. ಹೇಳಬೇಕು ಮುದ್ದು ನೀನು. ಎಂತ ಹೇಳುದು ನವೀನಣ್ಣ ಹೇಳಿ. ನೀವು ಕೂಡ ಮಾತಾಡಿ ನೋಡಿ. ಇಲ್ಲಿ ಮದುವೆ ಕಾರ್ಯಕ್ರಮ ಆಗ್ತಾ ಉಂಟು. 100 ಅವರು ಜ್ಯೂಸ್ ಕೊಡ್ತಿದ್ದಾರೆ.
ಚುಕ್ಕು ಜ್ಯೂಸ್ ಬೊಡ್ಚಿಯೇ ಶಾಂತಕ ಅವು ಎಡ್ಡ ಮುದ್ದೂಲಿ ಅಂತ ನೂರು ಮಧ್ಯೆ ಬರಬೇಡಿ ಮದುವೆ ಟೆನ್ಷನಲ್ಲಿದ್ದೀವಿ ಅಲ್ವಾ ನೂರು ಈ ರಕ್ಷಿತ್ ಎಡ್ಡೆ ಮುಂಚೆ ಕಷಾಯ ಎಂಚಿನ ಇಶಿತ ಆತ ನಕ್ಲಿಗೆ ಆಯ ಮದ್ಮೆ ಆಡ್ ఆయన ಮದ್ಮೆ ಅದು ಇರೇಗ ಗೊತ್ತುಂಡೆ ಅಂದ ಗೊತ್ತಿಜ್ಜಿ ನಂದು ಆಯ್ತು ಬಿಡು ಮದುವೆ ಹೌದಾ ನನಗೆ ಗೊತ್ತಿಲ್ಲ ನವೀನನ್ನ ನಮ್ಮನ್ನು ಯಾಕೆ ಕರೆದಿಲ್ಲ ಸೂಪರ್ ಸಪೋರ್ಟ್ ಅಂತ ಕಿರಣನ್ನ ಮತ್ತೆ ಅಂದರು ನೋಡಿ ಮದುವೆ ಎಲ್ಲರೂ ರೆಡಿಯಾಗಿ ಬನ್ನಿ ಎಂದು ವಿನಂತಿ ಅಂತ ನೂರು ಅವರು ಬೇರೆಯವರ ಚಿಂತೆ ನನಗೆ ಯಾಕೆ ಹೌದಾ ಓಕೆ ಓಕೆ ತೆಮ್ಮ ತೆಮ್ಮನ ಅಂತ ಶಾಂತಕ್ಕ ಎಡ್ಡೆ ಮುಂಚೆ ಕಷಾಯ ಪರಂಡ ಅದಕ್ಕೆ ಇಲ್ಲ ಬಲಿ ಎಬ್ಬ ಅಂತ ಶಾಂತಕ್ಕ ಕಷಾಯ ಬೊಡ್ಚ ಬನ್ನೊಂದಿಲ್ಲ ಬೊಡ್ಚಿ ರವೀಂದ್ರಣ್ಣ ಬೇತದಲ್ಲ ಅದಿಲ್ಲ ರಕ್ಷಿತ್ ಅಂತ ನಗ್ತಿದ್ದಾರೆ ಶಾಂತಕ್ಕ ಯೂಟ್ಯೂಬ್ನಲ್ಲಿ ಪೋಸ್ಟ್ ಮಾಡಿದ್ದೆ ಅಲ್ವಾ ಹೌದಾ ನನಗೆ ಯಾಕೆ ಬಂದಿಲ್ಲ ಮುದ್ದು ಮತ್ತು ಅವರು ಅಂತ ಹೇಳ್ತಿದ್ದಾರೆ ಕಿರಣನ್ ಖುಷಿ ಆಂಡಿನಿತ್ತ ಲೈವ್ ಮಸ್ತ್ ಕಾಮಿಡಿ ಆಂಡವೆ ಥ್ಯಾಂಕ್ ಯು ಮಾತಾರೆಗ್ಲ ಇಂಚನೆ ಏಪಲ್ ಲೈವ್ ಇಟ್ಟು ತಮಾಷೆ ಮಾಡ್ತೊಂದಿಪ್ಲೆ ಬೇರೆಯವರೆಲ್ಲ ಆಟೋ ಅಣ್ಣನ ಮದುವೆ ಉಂಟ ಅಂತ ಹೇಳ್ತಿದ್ದಾರೆ ನೂರು ರವೀಂದ್ರಣ್ಣ ನಗ್ತಿದ್ದಾರೆ ಮುದ್ದುಲಿ ಥ್ಯಾಂಕ್ ಯು ನೂರು ಬೇಗ ಮದುವೆ ಅಲ್ಲ ಓಕೆ ಶಾಂತಕ್ಕ ಬೇಗ ಅಕ್ಕ ಎಲ್ಲನೇ ಅಕ್ಕ ಓಕೆ ಮುದ್ದು ಮತ್ತೆ ಸಿಗ್ತೀನಿ ಓಕೆ ಓಕೆ ನವೀನಣ್ಣ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ನಾಳೆ ಮತ್ತೆ ಬರ್ತೀರಾ ನಾಳೆ ಬರ್ತೀರಾ ಯಾನು ಮೂಜಿ ಡಬ್ಬ ನೆಲ್ಲಿಕಾಯ್ದ ಉಪ್ಪಡ ಕೊರ್ಪಿ ಕಾಸು ಬೊಚ್ಚು ಅನ್ನೋದಿಲ್ಲ ರಕ್ಷಿತ್ ಲಿಂಬು ಜ್ಯೂಸ್ ಇಪ್ಪಡ ಎಂಚಿನಿ ಇವ್ನು ತರೆದ್ರಗೊಂಡೇ ಇರಕ್ಲ ಎಂಕೊಂಜಿ ಸೀರೆ ನೂರ್ನ ಲೆಕ್ಕಡಂತ ಶಾಂತಕ್ಕ ಪುನರ್ಪುಲಿ ಜ್ಯೂಸ್ ಆಪುಜಿ ಒಂದು ಪುರ ಪಿತ್ತಗ ನಿಖಲ್ ಕೊರ್ಪುನ ಪುನರ್ಪುಲಿ ಜ್ಯೂಸ್ ಪುರ ಶಾಂತಕ್ಕ ಎಂತ ಅದು ಅಂತ ನೂರು ಎಬ್ಬಾ ಅಂತ ಶಾಂತಕ್ಕ ಶಾಂತ ಸಿಸ್ಟರ್ ಅಂತ ನಗ್ತಿದ್ದಾರೆ ರಕ್ಷಿತ್ ಎಂಕ ಫ್ರೂಟ್ಸ್ ದಾವಡು ಅಂತ ಶಾಂತಕ್ಕ ಓ ಅಂದ ಐಸ್ ಕ್ರೀಮ್ ಬೊಡ್ಚ ಐಸ್ ಕ್ರೀಮು ಶಾಂತ ಸಿಸ್ಕ್ ಜೀನ್ಸ್ ಪ್ಯಾಂಟು ಓಕೆ ರವೀಂದ್ರ ಬ್ರೋ ಫೈನಲ್ ದಾದ ಸ್ಪೆಷಲ್ ಮಲ್ಪುಗ ಪಲ್ಲೆ ನೆನೆಪುಡು ಕಾಲ್ ಮಲ್ಪಲೆರೆಗೆ ಮುದ್ದು ಓಕೆ ಕಿರಣಮ್ಮ ಮಲ್ಪೇವೆ ರವೀಂದ್ರ ಬ್ರೋ ಅಂತ ನಗ್ತಿದ್ದಾರೆ ಶಾಂತಕ್ಕ ರವೀಂದ್ರ ಬ್ರೋ ಅಂತ ರಕ್ಷಿತ್ ನೂರು ಅವ್ರು ನಗ್ತಿದ್ದಾರೆ ಐಸ್ ಕ್ರೀಮ್ ಬೋರ್ಡು ಅಂದ ಐಸ್ ಕ್ರೀಮ್ ಬೋರ್ಡ್ ಕಾಂಚೀವರಂ ಸೀರೆ ನೋಡಿ ಕಾಂಚೀವರಂ ಸಾರಿ ಬೇಕಂತೆ ನೂರು ಶಾಂತಕ್ಕನಿಗೆ ತೆಗೆದು ಕೊಡಿ ಆಯ್ತಾ ಒಂಜಿ ಅಂದಾಜು ಖರ್ಚು ಏತಾವು ಖರ್ಚಿದ ಫಸ್ಟ್ ಲೆಕ್ಕ ಮಾಡಲೆ ಸಾರಿ ಉಂಟು ಶಾಂತಕ್ಕ ಅಂತ ನೂರು ತೆಗೆದು ಕೊಡಿ ಅಂತ ಶಾಂತಕ್ಕ ಖರ್ಚಿದ್ದೊಂದು ಪಟ್ಟಿ ಮಾಡಿ ಮಾರಿ ನೀವೆಂತ ಓಕೆ ಉದ್ಯಾವರ ಸೀರೆ ಪೂಜಾ ಅಂತ ತೆಗೆದು ಕೊಡ್ತೀರಾ ನೂರು ಅಂತ ಕೇಳ್ತಿದ್ದಾರೆ ಶಾಂತಕ್ಕ ರವೀಂದ್ರ ಬ್ರೋ ಪಾಷ ಬ್ರೋ ಒಂಜಿ ಜುಂಬದೆತ್ತುಕೋರಿ ರವೀಂದ್ರ ಬ್ರೋ ಅಂತ ನಗ್ತಿದ್ದಾರೆ ಶಾಂತಕ್ಕ ಮದುವೆ ಆಟೋ ಅಣ್ಣ ಉಂಟು ನಾನು ಸಾರಿ ಯಾಕೆ ಕೊಡಬೇಕು ಅಂತ ಹೇಳ್ತಿದ್ದಾರೆ ನೂರು ರವೀಂದ್ರ ಅಣ್ಣ ನಗ್ತಿದ್ದಾರೆ ನೂರಿಗೆ ಚರ್ಬಿದು ಅದೇ ಅಲ್ವಾ ಶಾಂತಕ್ಕ ನೂರು ನಗ್ತಿದ್ದಾರೆ ದೆತ್ತು ಕೊರಿಯರ ಪಂಡಿನಿ ಕುರೆಪಟ್ನೂರು ಸೂಪರ್ ಅಂತ ಕಿರಣಣ್ಣ ಥ್ಯಾಂಕ್ ಯು ಕಿರಣಣ್ಣ ಐಟಮ್ ಪೂರ ನೆನಪುದೀವನ್ಲೆ ನಾನು ಇನಿ ಲೈವ್ ಎಂಡ್ ಆಯ್ಬೇಕ ಮಾತ ಪೊಚ್ಚವೆ
ಐಟಮ್ ಪೂರ ನೆನಪುದಿವಲ್ಲೇ. ಮುದ್ದು ವೆಡ್ಸ್ ಅವರು ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ಅಲ್ಲಿಗೊಂದು ಹೆಸರು ಸೇರಿಸ್ಬೇಕಲ್ಲ. ಮುದ್ದು ವೆಡ್ಸ್ ಅವರು. ಆಮ್ಲೆಟ್ ಬುಡ್ಚ, ಆಮ್ಲೆಟ್ ಇರ ಮಂಡೆ ಮಾಡೋರ್ನೆ ಆಮ್ಲೆಟ್. ಕಬಾಬ್ ಬುಡ್ಚ, ಕಬಾಬು. ಅಯ್ಯೋ ಮುದ್ದುಲಿ ಏನು ಹೇಳ್ತಾ ಇದ್ದಾರೆ, ಗುಳುಗುಳು ಕೇಳ್ತಾ ಉಂಟು. ಹೌದಾ, ಗುಳುಗುಳಿದು ನೀರಿನ ಗುಳ್ಳೆ. ಮುದ್ದು ವೆಡ್ಸ್ ಅವರು ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ಲಾ 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 ಲಾ. ಎನ್ನ ಸೀರೆ ಬ್ಯೂಟಿ ಪಾರ್ಲರ್ ಖರ್ಚು ಪೂರ ಉಂಡು ಅಂದ. ಓಕೆ, 100 ಅಂತ ನಗ್ತಿದ್ದಾರೆ. ಕಬಾಬ್, ಗೀ ರೈಸ್, ಕಬಾಬು ಮತ್ತು ಇದು ರವೀಂದ್ರಣ್ಣ ಎಂತ ಮಾರೆ, ಬಿರಿಯಾನಿ. ಗೀ ರೈಸ್ ಬೇಡ, ಬಿರಿಯಾನಿ ಇರಲಿ ಆಯ್ತು. ಬಿರಿಯಾನಿ ಒಳ್ಳೇದು, ಗೊತ್ತಾಯ್ತಾ. ಫೋಲು ಬಂಜಿಡು ಗುಡುಗು. ಬಿರಿಯಾನಿ ಓಕೆ, ಬಿರಿಯಾನಿ ಓಕೆ. ಮತ್ತೆಂತ ನೀವು ಮದುವೆಗೆಲ್ಲ ಅದು ಸಣ್ಣದೆಲ್ಲ ಎಂತ ಪೆಲಕಾಯಿ ಅಂತೆ, ಮತ್ತೆಂತ ಅದು ನಿಮ್ಮದು ಕಪರೊಟ್ಟಿ ಬೇಕಾ? ಬೊಕ್ಕ ಕಬಾಬ್. ಬಿರಿಯಾನಿ ಉಂಟು ಬನ್ನಿ. ಹೌದು, ಬಿರಿಯಾನಿ ಕೊಡುವ. ರೂಮಲ್ಲಿ ಎಂತ ರೂಮಲ್ಲಿ 100ಗೂ ಪುದರ್ ಕೇಂದು ಗುಳುಗುಳ ಅಂತ. ರವೀಂದ್ರ ಬ್ರೋ 5 ಕ್ವಿಂಟಲ್ ಕೋರಿ 10 kg ಸೋನಾ ಮಸೂರಿ ಅಕ್ಕಿ, ಆಮೇಲೆ ಕೋಸುದ ಪಲ್ಯ, 1,000 ಐಸ್ ಕ್ರೀಮ್, 10,000 ಜ್ಯೂಸ್, ಸೈಡ್ಗೆ ಉಪ್ಪಡ, ಲಿಂಬೆ ಪುಳಿ, ತೆಕ್ಕರೆ, ನೀರುಳ್ಳಿ, ಚೇರು, ಶಾಮಿಯಾನ, ಟೇಬಲ್, ಆಮೇಲೆ ದೊಡ್ಡ ದೊಡ್ಡ ತಪ್ಪಲೆ ಬೇಕು. ಹೌದಾ, ಜ್ಯೂಸ್ ಓಕೆ ಅಂತ ಶಾಂತಕ್ಕ. ಗುಜ್ಜೆ ಗಸಿ ಅಂತ ಕಿರಣಣ್ಣ. ಶಾಂತ ಸಿಸ್ಟರ್ ಶಾಮಿಯಾನ ಇರು ವಯಸ್ಸೊಂದ್ಲೆ. ಈತ ಐಟಮ್ ಯಾವ ಶಾಂತಕ್ಕ? ರಕ್ಷಿತ್ ಅಂತ ನಗ್ತಿದ್ದಾರೆ ಶಾಂತಕ್ಕ. ರೇಣು ಅವರೇ ಹಾಯ್ ಹಾಯ್, ಹೇಗಿದ್ದೀರಾ? ಲೈವ್ಗೆ ಒಂದು ಲೈಕ್ ಕೊಡಿ ಆಯಿತಾ. ಶಾಂತ ಸಿಸ್ಟರ್ ಅಂತ ನಗ್ತಿದ್ದಾರೆ ರಕ್ಷಿತ್. ಏತು ಜೋಡಿ ಮದುವೆ ಅಂತ ರವೀಂದ್ರಣ್ಣ. ಇದೆಲ್ಲ ಲಾಸ್ಟಿಗೆ ಕೇಳಬೇಕು ರವೀಂದ್ರಣ್ಣ. ರಕ್ಷಿತ್ ಅಂತ ನಗ್ತಿದ್ದಾರೆ ಶಾಂತಕ್ಕ. ಅಯ್ಯೋ, ಇಷ್ಟು ಹೊತ್ತು ಟೈಪಿಂಗ್ ಮಾಡ್ತಾ ಇದ್ದೀರಿ ಏನು ರಕ್ಷಿತ್ ಅಣ್ಣ? ನಾನು ಮದುವೆಗೆ ರೆಡಿ ಮಾಡೋಕ್ಕೆ ಹೋದ್ರು ಏನು ಅಂದ್ಕೊಂಡೆ. ಹೌದಾ ನೂರು? ರವೀಂದ್ರ ಬ್ರೋ ಈರ್ನ ಮದಿಮೆ ಏಪ್ಪ ಕೆನದ್ಲೆ ಶಾಂತಕ್ಕ. ಅಲ್ಲೇ ಬೇಗ ಎಂಕ್ಲೆಗೆ ಒಂಜಿ ಸಾರಿ ಕೊರ್ಲೆ ಅಂತ ಶಾಂತಕ್ಕ. 32 ಯಾನು ಫ್ರೀ ಆಂಡ ನೀರುಳ್ಳಿ ಮುರಿದು ಕೊರ್ಪೆ ಅಂದೆ ರಕ್ಷಿತ್. ಅಂಜಲ್ ಫ್ರೈ, ಡಿಸ್ಕೋ ರವಾ ಫ್ರೈ, ಎಟ್ಟಿ ಗೀ ರೋಸ್ಟ್. ಹೌದಾ ಕಿರಣಣ್ಣ? 100 ಅವರು ಗುದ್ದುತ್ತಿದ್ದಾರೆ. ರಕ್ಷಿತ್ ಅಂತ ನಗ್ತಿದ್ದಾರೆ ಶಾಂತಕ್ಕ. ಮಸಾಲೆ ಫ್ರೈ ಬೊಚ್ಚ ಬೋಡು ಶಾಂತ ಸಿಸ್ಟರ್ ಅಂತ ರಕ್ಷಿತ್ ನಗ್ತಿದ್ದಾರೆ. ಲೈವ್ಗೆ ಒಂದು ಲೈಕ್ ಕೊಡಿ ಆಯಿತಾ. ಹಾಗೆ ಕಮೆಂಟ್ ಮಾಡಿ. ಚಾನಲ್ ಸಬ್ ಮಾಡಿಲ್ಲ ಅಂದರೆ ಸಬ್ ಮಾಡ್ಕೊಳ್ಳಿ. ನಮ್ಮದೆಲ್ಲ ಕಾಮಿಡಿ ಇರುತ್ತೆ, ನೀವು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿ. ಶಾಂತ ಸಿಸ್ಟರ್ ಅಂತ ನಗ್ತಿದ್ದಾರೆ. ಶಾಂತಕ್ಕ ಅಂತ 100 ಅವರು ಕಣ್ಣು ಪಿಳಿ ಮಾಡ್ತಿದ್ದಾರೆ. ನುಂಗೆಲ್ ಮೀನ್ ಸಾರು ಬುಡ್ಚ. ಮುದ್ದು ಇಲಿ ಅಂತ 100ಗೆ ದಾದಾಂಡು ಗೊತ್ತು ಜಾರಿಗೆ ಅರ್ಥ ಜೊತೆ. 100 ತಲೆ ಮೇಲೆ ಕೈ ಹೊತ್ಕೊಂಡಿದ್ದಾರೆ. ಯಾಕೆ, ಏನಾಯ್ತು? ಯಬಾ ನುಂಗೆಲ್. ರವೀಂದ್ರ ಬ್ರೋ ತರ್ಪಲ್ ಒಂಜಿ ಗೆತೊನ್ ಗದಾಯ್ ಬರ್ಸ ಏಪ ಬರ್ಪುಡು ಗೊತ್ತು ಜಾ ಅಂದ್. ಅವು ಮೇನ್ ಪಾಯಿಂಟ್. 100 ಸೈಡಿಗೆ ನಿಲ್ಲಿ ಅಂತ ಶಾಂತಕ್ಕ. ಮುದ್ದೂಲಿ ಅರ್ಥ ಆಯ್ತು ನೋಡಿ. ಎಂತ ಅರ್ಥ ಆಯ್ತು? ಟರ್ಪಲ್ ಬೋರ್ಡ್ ಅಂತ ರವೀಂದ್ರಣ್ಣ. ನೂರು ನಾವು ಡ್ಯಾನ್ಸ್ ಮಾಡುವ ಓಕೆ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ರವೀಂದ್ರ ಬ್ರದರ್ ಮದುವೆ ದಿನ ಮಾರ್ನಿಂಗ್ ಟಿಫಿನ್ಗೆ ಸ್ಪೆಷಲ್ ದಾದೆ ಅಂತ ಕಿರಣಣ್ಣ.
ಹೊಟ್ಟೆ ಟರ್ಪ ಒಂಜಿ ಉಂಟು ಯಾವ ವಿಚಾರ ಲೈಕ್ ಕೊಡಿ ಅಂತ ಶಾಂತಕ ಸೂಪರ್ ಅಂತ ಹೇಳ್ತಿದ್ದಾರೆ. ಸೈಡ್ ಬೆಂಕಿ ಉಂಟು ಶಾಂತಕ ಅಂತ 100. ವಂಡರ್ಫುಲ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಶಾಂತಕ್ಕ. ಎಕ್ಸಲೆಂಟ್. ಸ್ಪೆಷಲ್ ಗೋಲಿ ಬಜ್ಜಿ ಬನ್ಸ್. ಹೌದಾ, ಸಜ್ಜಿಗೆ ಬಜ್ಜಿಲ್ಲ ಅಂತ ಶಾಂತಕ್ಕ. ಖಂಡಿತ ಮಾಡಬೇಕು ಡ್ಯಾನ್ಸ್ ಅಂತ ಹೇಳ್ತಿದ್ದಾರೆ. 100 ಅಂತ ನಗ್ತಿದ್ದಾರೆ ಶಾಂತಕ್ಕ. ವೈಟ್ ಏರ್ ಮಾತ ಲೈವ್ ಮಲ್ಪೇರ ಅಕ್ಲಿಗೆ ಪೂರ 4 ದಿನತ್ತ ಉಲಾಯಿ ಕಾಕಜಿ ಕೊರ್ದು ಆವೋಡ ರವೀಂದ್ರ ಬ್ರೋ ಅಂತ ಹೇಳ್ತಿದ್ದಾರೆ ರಕ್ಷಿತ್. ಶಾಂತ ಸಿಸ್ಟರ್ ಅಂತ ನಗ್ತಿದ್ದಾರೆ ರಕ್ಷಿತ್. ಹೌದು ಮಾರೆ, ನೀವು ಒಂದು ಕಾಗದ ಕೊಡಿ ಮತ್ತೆ ಅವರು ಬೈಯಲ್ವಾ. ಹಾಯ್ ಮುದ್ದು ತಂಗಿ ಅಂತ ಬಂದರು ನೋಡಿ ಸತೀಶ್ ಅಣ್ಣ. ಹಾಯ್ ಸತೀಶ್ ಅಣ್ಣ. ಸಿಂಪಲ್ ರವೀಂದ್ರ ಬ್ರದರ್ ಅಂತ ಕೇಳ್ತಿದ್ದಾರೆ ಕಿರಣ್ ಅಣ್ಣ. 27 ಲೈಕ್. ಥ್ಯಾಂಕ್ ಯು. ಹಾಂ ಅಂದ ಮಾರೆ 5,000 ಕಾಕಜಿ ಯಾವ ಆಕೆನಂತೇಳಿ ಯಾವ ಜಿ ರವೀಂದ್ರಣ್ಣ ಅವು ಕಮ್ಮಿ ಟೀ ಆಯ್ತಾ? ಟೀ ಇಲ್ಲ ಸತೀಶ್ ಅಣ್ಣ, ನಿಮ್ದಾಯ್ತಾ? ಊರೆಲ್ಲ ಒಂದಾಗಿ ಕುಂತರು ನಿಂತರು ಸೈ ಅಂತ ಹೇಳ್ತಿದ್ದಾರೆ 100. ಸಿಂಪಲ್ ಇಜ್ಜಿ ಅಂತ ರವೀಂದ್ರಣ್ಣ. ಯಾವ ರವೀಂದ್ರ ಬ್ರೋ ಅಂತ ಹೇಳ್ತಿದ್ದಾರೆ ರಕ್ಷಿತ್. ಕಾಕಜಿ ದಾಯ ಕಾಸು ಖರ್ಚಿ ಒಂಜಿ ಗ್ರೂಪ್ ಮಲ್ಪಲೆ ಸೆಂಡ್ ಮಲ್ಪಲೆ ಬೊಕ್ಕ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಸತೀಶಣ್ಣ ಮತ್ತೆ ಹೇಳಿ ವಿಶೇಷ. ರವೀಂದ್ರ ಬ್ರೋ ಜಾಸ್ತಿ ಅಂಡ ಯಾನ್ ಹಾಕ್ಲಿಗೆ ವಾಟ್ಸಪ್ ಸೆಂಡ್ ಮಲ್ಪಲೆ ಅಂತ ರಕ್ಷಿತ್. ಕಮ್ಮಿ ಅಂಡ ಬೊಕ್ಕ 10,000 ಪ್ರಿಂಟ್ ಅಂತ ಅಂದ ರವೀಂದ್ರಣ್ಣ. ಓಕೆ. ಖರ್ಚು ಬುರ್ಚಿ ಪರ್ಚಿ ಬೇಡ ದೇವ ಎಂತ 100 ಅದು. ಹಾಂ ಓಕೆ ಅಂತ ರವೀಂದ್ರಣ್ಣ. ರಕ್ಷಿತ್ ಹುಷಾರುಲ್ಲೇರು ಪನಂದುಲ್ಲ ಶಾಂತಕ್ಕ. ಸತೀಶಣ್ಣ ಇದ್ದೀರಾ, ಎಲ್ಲಿ ಹೋದ್ರಿ? 100 ಏನು ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ನಿಮ್ದು 100. ಹಾಂ ಹೆಲಿಕಾಪ್ಟರ್ ಏತು ಬುಕ್ ಮಲ್ಪುಡು ಹೆಲಿಕಾಪ್ಟರ್ ಇರ ಮಂಟೆಗೆ ಮಾವಿನಕಾಯಿ ಹಣ್ಣು ಕೊಡ್ತಿದ್ದಾರೆ. ಥ್ಯಾಂಕ್ ಯು ಸತೀಶ್ ಅಣ್ಣ. ಪಾಷಾ ಬ್ರೋ ನಿಮ್ಮ ಫ್ರೆಂಡ್ನೆಲ್ಲ ಕರೀರಿ ಮದುವೆಗೆ, ಮಿಸ್ ಮಾಡಬೇಡಿ, ನೀವು ಕೂಡ ಮಿಸ್ ಆಗಬೇಡಿ ಅಂತ ಹೇಳ್ತಿದ್ದಾರೆ ರಕ್ಷಿತ್. ಶಾಂತಕ್ಕ ನನಗೆ ಏನು ಅರ್ಥ ಆಗ್ತಿಲ್ಲ ಅಂತ 100. ಮುದ್ದು ವೆಡ್ಸ್ ಅವರು ಅಂತ ಕಿರಣ್. ಸೂಪರ್ ಮುದ್ದು ಅಂತ ಹೇಳ್ತಿದ್ದಾರೆ ಸತೀಶ್ ಅಣ್ಣ. ಸುಮ್ಮನೆ ಇರಿ 100 ಅಂತ ಶಾಂತಕ್ಕ. ಹೆಲಿಕಾಪ್ಟರ್ ದಾಯಿ ನೇಲೊಂದು ಪೋರನಿಗೆ ಹಾಂ ಪೋವೈಗ ಅಂತ ರವೀಂದ್ರಣ್ಣ. ರಕ್ಷಿತ್ ಅಂತ ನಗ್ತಿದ್ದಾರೆ ಶಾಂತಕ್ಕ. ಓ ದೇವರ ನಾಡು. ಹಾಗಾದರೆ ನಾನು ಕೂಡ ಲೈವ್ ಎಂಡ್ ಮಾಡಲ? ಮದುವೆ ಕಾರ್ಯಕ್ರಮವನ್ನು ನಾಳೆಗೆ ಮುಂದೂಡೋಣ. ನಾನು ಲಾರಿ ತಗೊಂಡು ಜನ ಕರ್ಕೊಂಡು ಬರ್ತೀನಿ, ಊಟಕ್ಕೆ ರೆಡಿ ಮಾಡಿ ಎಂದು ವಿನಂತಿ. ಹೌದಾ? ಹೆಲಿಕಾಪ್ಟರ್ ಯಾರಿಗೆ ಹೆಲಿಕಾಪ್ಟರ್ ಅಂತ ಕೇಳ್ತಿದ್ದಾರೆ ಸತೀಶಣ್ಣ. ನೋಡಿ ಸತೀಶಣ್ಣ ಕೇಳ್ತಿದ್ದಾರೆ. ನೈಟ್ ಏತ್ ಪೊರ್ತುಗು ಡಿಜೆ ಗುದ್ದವುಡು ಪಲ್ಲೆ ದೊಂಬು ಉಂಡು ಆತ ಮಿತ್ತುಡು ಪೋಯಿ ಅಂದೆ ರವೀಂದ್ರಣ್ಣ. ನೈಸ್ ಲೈವ್. ರಕ್ಷಿತ್ ನಗ್ತಾ ಇದ್ದಾರೆ. ನಮ್ಮ ಕಡೆ ಜನ ಒಂದು ಬುಟ್ಟಿ ತಿಂತಾರೆ 1 ಜನ ಅಂತ ಹೇಳ್ತಿದ್ದಾರೆ 100. ಹೌದಾ? ಹಾಗಾದರೆ ಊಟ ಸಾಕಾಗಲ್ವ ಅಂತ ಅಲ್ವಾ? ಯಬ 100 ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ನೀವು ಕಮೆಂಟ್ ಮಾಡ್ತಾ ಇರಿ, ನಾನು ಸ್ವಲ್ಪ ಅಂಗಡಿಗೆ ಹೋಗಿ ಬರ್ತೇನೆ ಆಯಿತಾ? 6 ಗಂಟೆಗೆ ಸ್ಟಾರ್ಟ್ ಆಂಡ ಮಾರ್ನಿಂಗ್ 5 ಗಂಟೆ. ಹಾಂ ಶಾಂತಕ್ಕ ನಿಜ ಅಂತ ಹೇಳ್ತಿದ್ದಾರೆ 100. ನಾನು ಒಂದು ಅಂಗಡಿಗೆ ಹೋಗಿ ಬರ್ತೇನೆ ಆಯಿತಾ? ನನಗೊಂದು ಬುಕ್ಸ್ ತಗೊಳ್ಳಿಕ್ಕೆ ಉಂಟು. ಕಮೆಂಟ್ ಮಾಡ್ತಾ ಇರಿ, ಮತ್ತು ಸ್ವಲ್ಪ ಹೊತ್ತಾದರೆ ನಾನು ಲೈವ್ ಎಂಡ್ ಮಾಡ್ತೇನೆ ಆಯಿತಾ? ಓಕೆ ಮುದ್ದು. ಚಿಪ್ಸ್ ಕೊರಿಯರ್ ಕನ್ನಡ. ಓಕೆ ಓಕೆ ಶಾಂತಕ್ಕ. ಅಕ್ಲೆಗ್ ಸಿಂಟ್ಯಾಕ್ಸ್ಡ್ ಬಲಸಕ ಮುದ್ದು. ಓಕೆ ರಕ್ಷಿತ್. ಸಿಂಟ್ಯಾಕ್ಸ್. ಅಯ್ಯೋ ದೇವ.
ಹಾಂ ಬೊಕ್ಕೈ ಬುಕ್ಕು ಬೇಕು ಬರೆದು. ಅಯ್ಯೋ ರವೀಂದ್ರಣ್ಣ, ನೀವು ಅಡುಗೆ ಮಾಡಿ ಸುಸ್ತಾಗುತ್ತೆ ಎಂದು ವಿನಂತಿ ಅಂತ 100 ಯಾರು ಮಾರ. ಏ ಅಂಚನೆ ಅಂಗಡಿದವರಿಗೆ ಪಲ್ಲೆ ಮದುವೆಗೆ. ಓಕೆ ಓಕೆ ರಕ್ಷಿತ್, 100 ಗೊಂಜಿ ನಡು ರಕ್ಷಿತ್ ಅಂತ ನಗ್ತಿದ್ದಾರೆ ಶಾಂತಕ್ಕ. ಬೊಕ್ಕ ಇಲ್ಲ ಇದೆ ತಗೊಳ್ಳಿ ಮುದ್ದು ಇಲ್ಲಿ ಯಾ ಗಂಡಿಗೆ ಯಾಕೆ ಎಂತ ಹೆಂಗೆ ಅರ್ಥ ನಾವು ಜಾರನ ಅರ್ಧ ಅದ ಬನ್ನಿ. ರಂಗಣ್ಣ ಥ್ಯಾಂಕ್ ಯು. ಮುದ್ದು ಹಾಗೆ 2 ಐಸ್ ಕ್ರೀಮ್ ತಗೊಂಡು ಬನ್ನಿ. ಓಕೆ ಸತೀಶಣ್ಣ. 100ನ ಮಣ್ಣು ಆ ಬುಕ್ಕುಡು ಪಾಡ್ಲೆ ಯಾವ ಆಯ ಗಂಧ 100 ಎಂತ ಅದು ಗುದ್ದುತ್ತಿದ್ದಾರೆ. ಓಕೆ ಹಾಗಾದರೆ ನಾನು ಲೈವ್ ಎಂಡ್ ಮಾಡಲಾ? ಓಕೆನಾ? ನಾಳಿನ ಲೈವಲ್ಲಿ ಮತ್ತೆ ಸಿಗುವ. ಎಲ್ರಿಗೂ ಇವತ್ತು ನನ್ನನ್ನು ತುಂಬ ನಗಿಸಿದ್ರಿ, ಥ್ಯಾಂಕ್ ಯು. ರಕ್ಷಿತ್ ಇಷ್ಟೊತ್ತು ಇದ್ರಲ್ಲ, ತುಂಬ ಖುಷಿಯಾಯಿತು ರಕ್ಷಿತ್. ಶಾಂತಕ್ಕ ಥ್ಯಾಂಕ್ ಯು, ನಾನಂತೂ ಸಿಕ್ಕಾಕೊಂಡಿದ್ದೀನಿ. ಸತೀಶ್ ಅಣ್ಣ ಥ್ಯಾಂಕ್ ಯು, ಮಹೇಶ್ ಅಣ್ಣ ಥ್ಯಾಂಕ್ ಯು, ಬಾಯ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ರವೀಂದ್ರಣ್ಣ, ಥ್ಯಾಂಕ್ ಯು ಸೋ ಮಚ್. ಕಿರಣಣ್ಣ ಥ್ಯಾಂಕ್ ಯು, ಹಾಗೆ ಇನ್ನೊಬ್ಬರು ಕಿರಣಣ್ಣ ಥ್ಯಾಂಕ್ ಯು. ಆಮೇಲೆ ಸಾತ್ಯಕ್ಕ, ತುಂಬ ಜನ, ಸಂಪತ್ತಣ್ಣ ಎಲ್ಲ ಸಪೋರ್ಟ್ ಮಾಡಿದ್ದೀರಾ ನನ್ನ ಲೈವ್ಗೆ. ಎಲ್ರಿಗೂ ಸೋ ಮಚ್. ನಾಳಿನ ಲೈವಲ್ಲಿ ಮತ್ತೆ ಸಿಗುವ, ಬಾಯಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಬಾಯಿ ರವೀಂದ್ರಣ್ಣ, ಬಾಯಿ ಎಲ್ರಿಗೂ ಬಾಯಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. 2 ಐಸ್ ಕ್ರೀಮ್ ಯಾರಿಗೂ ಆಗುತ್ತೆ ಅಂತ 100 ಬಾಯಿ 100 ಅಂತ ಶಾಂತಕ್ಕ. ಹಾಂ ಸರಿಯೇ, ಬಾಯ್ ಗೈಸ್. ಮದುವೆ ಕಾರ್ಯಕ್ರಮ ನಾಳೆ ಮುಂದೂಡುವ. ಓಕೆ ಓಕೆ ಬಾಯಿ, ನಾಳೆ ಸಿಗುವ. ಎಲ್ರಿಗೂ ಬಾಯಿ. 100 ಬಾಯಿ. 100 ಕೂಡ ಸಪೋರ್ಟ್ ಮಾಡಿದ್ದೀರಾ ತುಂಬ, ಥ್ಯಾಂಕ್ ಯು. ಹೈಡಲ್ಲಿದ್ದು ಕೂಡ ಕೆಲವರು ಸಪೋರ್ಟ್ ಮಾಡಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ನಾಡಿನ ಲೈವಲ್ಲಿ ಮತ್ತೆ ಸಿಗುವ. ಟಾಟಾ, ಗುಡ್ ನೈಟ್.